ರೋಹನ್ ಫೆರಾವೋ, ಕಾರ್ಯದರ್ಶಿ ಜೆಸಿಪಂ ಮೆಂಡೋನ್ಸಾ, ಪ್ರೆಸಿಡೆಂಟ್ ಅರುಣ್ ಮೊಂಟೇರೋ ದಯವಿಟ್ಟು ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಲಿಯೋ ರಿಷಲ್ ಡಿಸೋಜಾ, ಲಿಯೋ ಕಾರ್ಯದರ್ಶಿ ಲಿಯೋ ಅಲ್ವಿಯಾ ಡಿಸೋಜಾ, ಟ್ರೆಜರರ್ ಲಿಯೋ ಬೆಲ್ಸನ್ ಡಿಸೋಜಾ ಕೇಳಿಕೊಳ್ಳುತ್ತೇನೆ. ಈಗ ನಾನು ಕರೆಯೋಲೆಯನ್ನು ಕೊಡುತ್ತೇನೆ. ವಲಯಾಧ್ಯಕ್ಷರಾದಂತಹ ಲಯನ್ ವಿಕ್ಟರ್ ಮೋರೆಸ್ ತಾವುಗಳು ಬಂದು ವೇದಿಕೆಯಲ್ಲಿರುವ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈಗ ನಾನು ಪ್ರಾಂತ್ಯಾಧ್ಯಕ್ಷರನ್ನು ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಲಯನ್ ಉಮಾ ಹೆಗ್ಡೆ. ಈಗ ನಾನು ಪ್ರೀತಿಯ ಕರೆಯೋಲೆಯನ್ನು ಕೊಡುತ್ತೇನೆ. ಡಿಸ್ಟ್ರಿಕ್ಟ್ ಕಾರ್ಯದರ್ಶಿಯಾದಂಥ ಲಯನ್ ಓಸ್ವಲ್ಡ್ ಡಿಸೋಜಾ ತಾವುಗಳು ಬಂದು ವೇದಿಕೆಯಲ್ಲಿರುವ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈಗ ನಾನು ಪದಪ್ರಧಾನ ಅಧಿಕಾರಿಯಾದಂತಹ ಲಯನ್ ರೋನಾಲ್ಡ್ ಗೋಮ್ಸ್ ಹಾಗೂ ಅವರ ಧರ್ಮಪತ್ನಿ ಅನಿತಾ ಗೋಮ್ಸ್ ಇವರನ್ನು ವೇದಿಕೆಗೆ ಎಸ್ಕೋರ್ಟಿಂಗ್ ಮಾಡಲಿಕ್ಕೆ ಕರೆಯನ್ನು ಕೊಡುತ್ತೇನೆ. ರಾಕಿ ಡೈನಾ ಡಿಸೋಜಾ ಸರ್ ತಾವುಗಳು ಬಂದು ವೇದಿಕೆಯಲ್ಲಿರುವ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪೆರ್ಮನ್ನೂರಿನ ಅಧ್ಯಕ್ಷರಲ್ಲಿ ಈ ಮೀಟಿಂಗಿಗೆ ಕರೆಯೋಲೆಯನ್ನು ಕೊಡಲು ಥ್ಯಾಂಕ್ ಯು ಸರ್. ಎಲ್ಲ ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ದೇವರ ಅನುಗ್ರಹವು ನಮಗೆ ಬೇಕೇ ಬೇಕು. ಆದುದರಿಂದ ಇಂದು ನಮ್ಮ ಕಾರ್ಯಕ್ರಮಕ್ಕೆ ದೇವರಲ್ಲಿ ನಮ್ಮ ಪ್ರಾರ್ಥನೆ ಗಾಯನ ಮುಖಾಂತರ ದೇವರ ಕೃಪೆಯನ್ನು ಬೇಡೋಣ. ಎಲ್ಲರೂ ನಿಂತುಕೊಳ್ಳಬೇಕಾಗಿ ವಿನಂತಿಸುತ್ತೇನೆ.
दुनिया के लोगों खुशी आगाज करो, गाओ खुशी के गीत, उसका गुणगान करो, इबादत करो उसकी, इबादत करो, इबादत करो उसकी, इबादत करो, इबादत करो, इबादत करो। Celebration by Lion Joseph D'Souza. ನಾವು ನಮ್ಮ ರಾಷ್ಟ್ರಧ್ವಜಕ್ಕೆ ಭಕ್ತಿಯಿಂದ ವಂದಿಸಿ ನಿಷ್ಠೆಯಿಂದಿರುವುದಾಗಿ ಪ್ರಮಾಣ ಮಾಡುತ್ತೇವೆ. ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಭ್ಯ ಪೌರನು ತನ್ನ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿಗೆ ಉತ್ಸಾಹ, ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುತ್ತಿರುವನು ಎಂಬುದರ ಮೇಲೆ ಅವಲಂಬಿಸಿದೆ. ಸ್ವರ್ಣಾಕ್ಷರ ಉಲ್ಲೇಖಿತವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೆಗಾಗಿ ಶ್ರಮಿಸಲು ಸ್ಫೂರ್ತಿಯನ್ನುಂಟು ಮಾಡುತ್ತದೆ. ರಾಷ್ಟ್ರಧ್ವಜಕ್ಕೆ ನಮ್ಮ ದೃಢ ನಿಷ್ಠೆಯನ್ನು ಘೋಷಿಸಿ ಅದರ ಮುನ್ನಡೆಯತ್ತ ನಮ್ಮ ಗಮನವನ್ನು ಹರಿಸಿ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅದರ ಕೀರ್ತಿಯನ್ನು ಮತ್ತು ಉಜ್ವಲಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ಅದು ಉನ್ನತ ಮಟ್ಟದಲ್ಲಿ ಹಾರಾಡುವಂತೆ ಮಾಡುತ್ತೇವೆ. ಈಗ ವಿಶ್ವಶಾಂತಿಗಾಗಿ ಪ್ರಾರ್ಥನೆ. ಧನ್ಯವಾದಗಳು. ಸರ್ವರು ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳಿ. Good evening everyone. My name is Leo Melroy Peter and I am about to read the Code of Ethics to ensure I uphold its guiding principles in my conduct and my decision making. To show my faith in the worthiness of my vocation by industrious applications to the end that I may merit a reputation for quality of service. To seek success and to demand all fair remuneration or profit as my just due, but to accept no profit or success as the price of my own self-respect lost because of unfair advantage taken or because of the questionable acts of my part. To remember that I am building up my business, it is not necessary to tear down another's, to be loyal to my clients or customer and true to myself. Whenever a doubt arises as to the right or ethics of my position or action towards others, to resolve such doubt against myself. To hold friendship as an end and not the means. To hold that true friendship exists not on account of the service performed by one to another, but that true friendship demands nothing but accepts service in the spirit in which it is given. Always to bear in mind my obligations as citizen to my nation, my state and my community, and to give them my unswelling loyalty in word, act and deed. To give them freely of my time, labor and means. To aid others by giving my sympathy to those in distress, my aid to the weak and my substances to the needy. To be careful with my criticism and liberal with my praise. To build up and not destroy. Thank you. ಈಗ ವೇದಿಕೆಯಲ್ಲಿರುವ ಅತಿಥಿಗಳಿಗೆ ಹಾಗೂ ಇಲ್ಲಿ ನೆರೆದ ಸರ್ವರಿಗೂ ತಮ್ಮ ಸ್ವಾಗತ ಮಾತುಗಳನ್ನು ಆಡಲು ಮುಂದೆ ಬರುವರು ಲಯನ್ಸ್ ಕ್ಲಬ್ ಪೆರ್ಮನ್ನೂರ್ ಇದರ ಅಧ್ಯಕ್ಷರು ಅರುಣ್ ಮೊಂತೇರು. ಮೇರಿ ಯಶೋಮಾತೆಯನ್ನು ಸ್ಮರಿಸುತ್ತಾ ನಮ್ಮ ಆಹ್ವಾನಕ್ಕೆ ಹೋಗೊಟ್ಟು ಇಂದಿನ ಈ ಲಯನ್ಸ್ ಕ್ಲಬ್ ಪೆರ್ಮನ್ನೂರು ಇದರ ಪವಿತ್ರ ಪದಗ್ರಹಣ ಕಾರ್ಯಕ್ರಮಕ್ಕೆ ಕ್ಲಬ್ನ ಸಮಯದಲ್ಲಿ ಆಗಮಿಸಿದಂತಹ ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ನಾನು ಮೊಟ್ಟ ಮೊದಲಿಗೆ ಸ್ವಾಗತಿಸುತ್ತೇನೆ. ಹಾಗೆಯೇ ಇಂದಿನ ಕೇಂದ್ರ ಬಿಂದುವಾಗಿರುವಂತಹ ಹಾಗೂ ಪದಗ್ರಹಣ ಅಧಿಕಾರಿಯೂ ಆಗಿರುವಂತಹ ಹಾಗೂ ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಲಯನ್ ರೊನಾಲ್ಡ್ ಗೋಮ್ಸ್ ಹಾಗೂ ಅವರ ಧರ್ಮಪತ್ನಿಯಾಗಿರುವಂತಹ ಲಯನ್ ಅನಿತಾ ಗೋಮ್ಸ್ ಇವರನ್ನು ನಮ್ಮ ಪೆರ್ಮನ್ನೂರು ಲಯನ್ಸ್ ಸಂಸ್ಥೆಯ ಎಲ್ಲ ಸದಸ್ಯರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಲಯನ್ ಜಿಲ್ಲೆಯ ಸಂಪುಟದ ಕಾರ್ಯದರ್ಶಿಯಾದಂಥ ಲಯನ್ ಓಸ್ವಾಲ್ಡ್ ಡಿಸೋಜಾ ನಿಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ನಮ್ಮ ಪ್ರಾಂತ್ಯದ ಅಧ್ಯಕ್ಷರಾದಂತಹ ಲಯನ್ ಉಮಾ ಹೆಗ್ಡೆ ಮೇಡಮ್ ನಿಮಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ
ನಮ್ಮ ವಲಯಾಧ್ಯಕ್ಷರು ಹಾಗೂ ನನ್ನ ಆತ್ಮೀಯ ಸ್ನೇಹಿತರಾದಂಥ ಲಯನ್ ವಿಕ್ಟರ್ ಮೋರಸ್, ನಿಮಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಹಾಗೆಯೇ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾದ ಲಯನ್ ಜೆಸಿಂತಾ ಮೆಂಡೋನ್ಸಾ, ಕೋಶಾಧಿಕಾರಿಯಾದ ಲಯನ್ ರೋಹನ್ ಫೆರಾವೋ, ಅಂತೆಯೇ ಲಿಯೋ ಸಂಸ್ಥೆಯ ಅಧ್ಯಕ್ಷರು ಲಿಯೋ ರಿಚಲ್ ಡಿಸೋಜಾ, ಕಾರ್ಯದರ್ಶಿ ಆಲ್ವಿಯಾ ಡಿಸೋಜಾ, ಕೋಶಾಧಿಕಾರಿಯಾದ ಡೆಲ್ಸನ್ ಡಿಸೋಜಾ, ನಿಮಗೂ ನಾನು ಪ್ರೀತಿಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸುತ್ತೇನೆ. ಅಂತೆಯೇ ನಮ್ಮ ಜೊತೆಗಿದ್ದಾರೆ ಲಯನ್ ಕರುಣಾಕರ್, ಪ್ರೆಸಿಡೆಂಟ್ ಆಫ್ ಕಂಕನಾಡಿ ಪಾಟೀಲ್, ಮೊನ್ನೆ ತಾನೇ ಪದಗಾನ ಮಾಡಿದ್ರು, ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಲಯನ್ ಎ ಸಿ ಶೆಟ್ಟಿ, ಪಾಸ್ಟ್ ಕ್ಯಾಬಿನೆಟ್ ಟ್ರೆಜರರ್, ನಿಮಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಲಯನ್ ಬಾಲಕೃಷ್ಣ ಹೆಗಡೆ, ಪಾಸ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ, ನಿಮಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರುತ್ತೇನೆ. ನಮ್ಮೊಂದಿಗಿದ್ದಾರೆ ಮುಡಿಪುಕ್ಕುನ್ನಾಡ್ ಸಂಸ್ಥೆ ಅಧ್ಯಕ್ಷರಾದ ಲಯನ್ ಅರುಣ್ ಡಿಸೋಜಾ, ನಿಮಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಮುಚ್ಚೂರು ನೀರುಡೆ ಸಂಸ್ಥೆಯ ಕ್ಲಬ್ಬಿನ ಅಧ್ಯಕ್ಷರಾದ ರೋಷನ್, ನಿಮಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತೇನೆ. ಅಂತೆಯೇ ವೇದಿಕೆ ಮುಂಭಾಗದಲ್ಲಿರುವ ಗಣ್ಯರಾದ ಎಲ್ಲ ಲಯನ್ಸ್ ಬಂಧುಗಳಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಸಂಸ್ಥೆಯ ಲಯನ್ ಕುಟುಂಬದ ಎಲ್ಲ ಸದಸ್ಯರುಗಳಿಗೆ, ಅಂತೆಯೇ ನಮ್ಮ ಮೊದಲಿನ ವಲಯಾಧ್ಯಕ್ಷರಾದ ಲ್ಯಾನ್ಸಿ ಕಾರ್ಲೋ ನಮ್ಮ ಜೊತೆ ನಿಮಗೂ ಈ ಕಾರ್ಯಕ್ರಮದ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ನಮ್ಮ ಲಯನ್ಸ್ ಸಂಸ್ಥೆಯ ಕುಟುಂಬದ ಎಲ್ಲ ಸದಸ್ಯರುಗಳಿಗೆ ಹಾಗೂ ಆಹ್ವಾನಿತ ಅತಿಥಿಗಳಿಗೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಹೃದಯಾಂತರದ ಸ್ವಾಗತವನ್ನು ಕೋರುತ್ತೇನೆ. ಕ್ಲಬ್ಬಿನ ಅಧ್ಯಕ್ಷರಾದ ಅರುಣ್ ಬತ್ತೇರವರೇ ತಮಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಹೊಸ ಸದಸ್ಯರ ಪರಿಚಯ ಶ್ರೀಮತಿ ನಾಯಿನಿ ಡಿಸೋಜ ಇವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹೊಸ ಸದಸ್ಯರಾಗಿ ಅವಿನಾಶ್ ಡಿಸೋಜಾ, ದಿವಂಗತ ಆಲ್ಬರ್ಟ್ ಡಿಸೋಜಾ ಮತ್ತು ಫ್ಲೋರಿನ್ ಡಿಸೋಜಾ ದಂಪತಿಯ ಮಗನಾದ ಅವಿನಾಶ್ ರವರು ಪವರ್ಮೆನ್ ಆಗಿ ಉಳ್ಳಾಳ ಮೆಸ್ಕಾಂನಲ್ಲಿ ಕಳೆದ 16 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ತಮ್ಮ ಪತ್ನಿ ಲವೀನಾ ಹಾಗೂ ಮಕ್ಕಳಾದ ಅಲ್ವಿಯಾ ಮತ್ತು ಆನಿಯಾ ರೊಂದಿಗೆ ಪೆರ್ಮನೂರ್ನಲ್ಲಿ ವಾಸ ಮಾಡುತ್ತಿದ್ದಾರೆ. ಮೆಸ್ಕಾಂ ಇಲಾಖೆಯಿಂದ ದೊರೆಯುವ ಬೆಸ್ಟ್ ವರ್ಕರ್ ಪ್ರಶಸ್ತಿಯನ್ನು 2016ರಲ್ಲಿ ಅವಿನಾಶ್ ರವರು ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಅಂದಿನ ಇಂಧನ ಸಚಿವರಾಗಿದ್ದ DK ಶಿವಕುಮಾರ್ ಅವರಿಂದ ಈ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಇವರಿಗೆ ದೇವರು ಉತ್ತಮ ಆರೋಗ್ಯ ಹಾಗೂ ಉಜ್ವಲ ಭವಿಷ್ಯವನ್ನು ಕರುಣಿಸಲೆಂದು ನಾನು ಹಾರೈಸುತ್ತೇನೆ. ಎನೋಷ್ ಕೆನತ್, ಶ್ರೀ ಪ್ರಸನ್ನ ಹಾಗೂ ಶ್ರೀಮತಿ ವಾಣಿ ದಂಪತಿಯ ಮಗನಾದ ಎನೋಷ್ ಕೆನತ್ 4/10/2001 ಮಂಗಳೂರಿನಲ್ಲಿ ಜನಿಸಿರುತ್ತಾರೆ. ಪ್ರಸ್ತುತ ಕುತ್ತಾರ್ ಪದವಿನಲ್ಲಿ ವಾಸ ಮಾಡುತ್ತಿರುವ ಇವರು ಕಂಪ್ಯೂಟರ್ ಅಪ್ಲಿಕೇಶನ್ ವ್ಯಾಸಂಗ ಮಾಡುತ್ತಿರುತ್ತಾರೆ. ಇವರು ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದು ಉತ್ತಮ ಸಂಗೀತಗಾರರಾಗಿರುತ್ತಾರೆ. ಇದರ ಜೊತೆಗೆ ಸಂಗೀತ ವಾದ್ಯಗಳನ್ನು ನುಡಿಸಿ ಸಂಗೀತದ ಇಂಪನ್ನು ಹೆಚ್ಚಿಸಿರುತ್ತಾರೆ. ಇವರಿಗೆ ದೇವರು ಉತ್ತಮ ಆರೋಗ್ಯ ಹಾಗೂ ಉಜ್ವಲ ಭವಿಷ್ಯವನ್ನು ಕರುಣಿಸಲೆಂದು ನಾವು ಹಾರೈಸುತ್ತೇವೆ. ಥ್ಯಾಂಕ್ ಯು. ಹೊಸ ಸದಸ್ಯರ ವ್ಯಕ್ತಿ ಪರಿಚಯವನ್ನು ತಮ್ಮ ಮುಂದೆ ಇಟ್ಟ ಲಯನ್ ನಾಯಿನಿ ಡಿಸೋಜಾ ತಮಗೆ ವಂದನೆಗಳು. ಈಗ ಲಿಯೋ PhDಗಳ ವ್ಯಕ್ತಿ ಪರಿಚಯವನ್ನು ತಮ್ಮ ಮುಂದೆ ಇಡಲು ಮುಂದೆ ಬರುವರು ಲಿಯೋ ಬೆರಿಶಾ ಡಿಸೋಜಾ. Good evening to all Lions and Leos present here. I take immense pleasure to introduce the PhDs of Leo Club Permanur for the year 2023 and 2024. Leo Delston Anvil D'Souza, son of Lion Dolphy and Lion Shanti D'Souza, born on 8th August 2003 at Mangalore. He is the Charter Treasurer of Leo Club Permanur from 2022 to 23. He is the Vice President of ICYM Ranipura Unit. He is certified pitch aspirant and he is currently pursuing his first year mechanical engineering at St. Joseph Engineering College, Warmanjur. Playing volleyball and cricket and kabaddi are his favorite sports. He will be serving as a Leo Club Treasurer for the upcoming year.
Leo Alvia Prajakta D'Souza, only daughter of Lion Prashant D'Souza and Lion Mutta Saldana, born on 10th September 2005 at Mangalore. She is the Charter Secretary of Leo Club Permanur 2022 to 2023. She is also a certified pitch aspirant and she plays keyboard for choir at Permanur Church and also an active member of SSVP. She is currently pursuing her first year BSc in microbiology at St. Aloysius Autonomous College, Mangalore. She will be serving as Leo Club Secretary for the upcoming year. Leo Rachel D'Souza, daughter of Lion Gilbert D'Souza and Lion Ledwin D'Souza, born on 23rd April 2002 at Mangalore. She is the Charter President of Leo Club Permanur 2022 to 2023 and this year she is selected as a District Leo Cabinet as Zone Chairperson for Zone 2 for Leo Stick Year 2023 to 2024, which is obviously a proud moment for all of us. She is also a certified pitch aspirant. She has secured distinction in drawing exam and junior typewriting in Kannada and English. She has participated and won many prizes in Kannada allocation and dance competitions. She has been the finalist in Daijuval Konkani Comedy Champion reality show and acted in Konkani well-known serial called Mrs. Meena and Family Season 2. She serves as an animator of YCS Permanur Church and member of ICYM Permanur. She also serves as a fantastic MC. She has acted in an upcoming new Konkani movie named Lucky Draw 777. She is currently pursuing her third year BA LLB in SDM Law College, Mangalore. She will be serving as Leo Club President for the upcoming year. Lastly, I wish our PSTs all the very best with their services and future endeavors. Thank you. ಪೆರ್ಮನೂರ್ 2023-24 ಕೋಶಾಧಿಕಾರಿ ಜೋಸೆಫ್ ಡಿಸೋಜಾ. ಜೋಸೆಫ್ ಡಿಸೋಜಾ ದಿವಂಗತ ಸಾವೆಟ್ ಡಿಸೋಜಾ ಮತ್ತು ಸಿಸಿಲಿಯಾ ಡಿಸೋಜಾ ಇವರ 5 ಜನ ಮಕ್ಕಳಲ್ಲಿ ಎರಡನೆಯವರು. ಇವರು ಹುಟ್ಟಿದ ಊರು ಉಳ್ಳಾಲದ ಮಾಸ್ತಿಕಟ್ಟೆ ಎಂಬಲ್ಲಿ. 1997 ಜುಲೈ 14ರಂದು ಇವರು ವಿಜಯಡ್ಕದ ಸೆಲೆಸ್ಟಿನ್ ಡಿಸೋಜಾ ಅವರೊಂದಿಗೆ ವಿವಾಹವಾಗಿ ತಮ್ಮ 2 ಮಕ್ಕಳೊಂದಿಗೆ ಉಳ್ಳಾಲದ ಮಾಸ್ತಿಕಟ್ಟೆಯಲ್ಲಿ ವಾಸವಾಗಿದ್ದಾರೆ. ಇವರು ತಮ್ಮದೇ ಸ್ವಂತ ಉದ್ಯೋಗ JMJ ಇಂಜಿನಿಯರಿಂಗ್ ವರ್ಕ್ಶಾಪ್ ಅನ್ನು ಉಳ್ಳಾಲದಲ್ಲಿ ನಡೆಸುತ್ತಾರೆ. ಇವರು ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪಾಲನಾ ಸಮಿತಿಯಲ್ಲಿ ಸದಸ್ಯರಾಗಿ ಈ ಸಲ ಧರ್ಮ ಕೇಂದ್ರದ ಆರ್ಥಿಕ ಸಮಿತಿಯಲ್ಲಿ ಚುನಾಯಿತ ಸದಸ್ಯರಾಗಿ ಹಾಗೂ ಧರ್ಮ ಕೇಂದ್ರದ ಅಧೀನದಲ್ಲಿರುವ CLC ಪೆರ್ಮನೂರ್ ಈ ಸಮುದಾಯದಲ್ಲಿ ಸುಮಾರು 37 ವರ್ಷ ಸೇವೆ ಸಲ್ಲಿಸಿ 2022-23 ಮತ್ತು 2023-24ರಲ್ಲಿ ಕೂಡ 2ನೇ ಸಲ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ. ಇವರ ಪತ್ನಿಯಾದ ನಾನು ಎನಪೋಯ ಯೂನಿವರ್ಸಿಟಿ ಬೇರ್ಲಕಟ್ಟೆಯಲ್ಲಿ ನರ್ಸ್ ಆಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ನಮಗೆ 2 ಮಕ್ಕಳು. ಮೊದಲನೆಯವಳು ಜಾಯ್ಸ್ಲಿನ್ ಡಿಸೋಜಾ ನಿಟ್ಟೆ ಯೂನಿವರ್ಸಿಟಿಯಲ್ಲಿ M.Pharma ಮುಗಿಸಿ ಉನ್ನತ ವಿದ್ಯಾಭ್ಯಾಸಗೋಸ್ಕರ ಕೆನಡಾಕ್ಕೆ ತೆರಳಿದ್ದಾಳೆ. ಮತ್ತು ಮಗ ಜಾಯ್ಲನ್ ಡಿಸೋಜಾ ಸೈಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ಫಸ್ಟ್ ಇಯರ್ PUC ಕಲಿಯುತ್ತಿದ್ದಾರೆ. 2 ಮಕ್ಕಳು ಕೂಡ ಲಿಯೋ ಕ್ಲಬ್ನಲ್ಲಿ ಸದಸ್ಯರಾಗಿರುತ್ತಾರೆ. ಇವರಿಗೆ ಇನ್ನು ಇದೇ ರೀತಿಯಾಗಿ ಅವರ ಸೇವೆಯನ್ನು ಮುಂದುವರಿಸಲು ದೇವರು ಅವರಿಗೆ ಆಶೀರ್ವದಿಸಲಿ ಎಂದು ಹಾರೈಸುತ್ತೇವೆ. ಕಾರ್ಯದರ್ಶಿ ಶಾಂತಿ ಮರಿಯಾ ಡಿಸೋಜಾ. ದಿವಂಗತ ಜೆರಾಲ್ಡ್ ಡಿಸೋಜಾ ಮತ್ತು ಶ್ರೀಮತಿ ಸೆಲೆಸ್ಟಿನ್ ಡಿಸೋಜಾ ಅವರ 5 ಮಕ್ಕಳಲ್ಲಿ ಪ್ರಥಮ ಪುತ್ರಿಯಾಗಿ 1975 ಅಕ್ಟೋಬರ್ 5ರಂದು ರಾಣಿಪುರದಲ್ಲಿ ಜನಿಸಿರುವರು. ಮಂಗಳೂರಿನ ರೋಶನಿ ನಿಲಯದಲ್ಲಿ ಪದವಿ ವಿದ್ಯಾಭ್ಯಾಸವನ್ನು ಪಡೆದಿರುವರು. 1999ರ ಏಪ್ರಿಲ್ 12ರಂದು ರಾಣಿಪುರದ ಬೊನಿಫಾಸ್ ಡೋಲ್ಫಿ ಅವರೊಂದಿಗೆ ಇವರ ವಿವಾಹವಾಗಿರುತ್ತದೆ. ಪೆರ್ಮನೂರ್ ಲಯನ್ಸ್ ಕ್ಲಬ್ನ ಸದಸ್ಯರಾದ ಡಾಲ್ಫಿ ಅವರು ಪ್ರಸ್ತುತ ಸೌದಿ ಅರೇಬಿಯಾದಲ್ಲಿ ಕೆಲಸದಲ್ಲಿರುವವರು. ಇವರಿಗೆ 2 ಮಕ್ಕಳು. ಮೊದಲನೆಯ ಮಗಳಾದ ಲಿಯೋ ಡೆಲಿಶಾ ಬೇರಲಕಟ್ಟೆಯ ನಿಟ್ಟೆ ಕಾಲೇಜಿನಲ್ಲಿ ಫಾರ್ಮಡಿ ಶಿಕ್ಷಣ ಮಾಡುತ್ತಾ KS ಹೆಗ್ಡೆ ಹಾಸ್ಪಿಟಲ್ನಲ್ಲಿ ಇಂಟರ್ನ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಮಗನಾದ ಲಿಯೋ ಡೆಲ್ಸ್ಟನ್ ಸೈಂಟ್ ಜೋಸೆಫ್ ಇಂಜಿನಿಯರ್ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಮೆಕ್ಯಾನಿಕಲ್ ಇಂಜಿನಿಯರ್ ಕಲಿಯುತ್ತಿರುವರು. ಇವರು ಪೆರ್ಮನೂರ್ ಲಿಯೋ ಕ್ಲಬ್ಬಿನ ಕೋಶಾಧಿಕಾರಿಯಾಗಿರುವವರು.
ಪುಸ್ತಕ ಓದುವುದು ಮತ್ತು ಚಿಕ್ಕ ಮಕ್ಕಳಿಗೆ ಕಳಿಸುವುದು ಇವರ ಬಹಳ ನೆಚ್ಚಿನ ಹವ್ಯಾಸ. ಪ್ರಸ್ತುತ ಇವರು ರಾಣಿಪುರ ಪ್ಯಾರಿಸ್ ಕೌನ್ಸಿಲ್ ಮೆಂಬರ್ ಆಗಿದ್ದು ರಾಣಿಪುರ ಚರ್ಚ್ ವಾರ್ಡಿನ ರೆಪ್ರೆಸೆಂಟೇಟಿವ್ ಆಗಿರುತ್ತಾರೆ ಹಾಗೂ ರಾಣಿಪುರ ಚರ್ಚಿನಲ್ಲಿ ಕೆಟಗಿಸಮ್ ಟೀಚರ್ ಆಗಿ ಸೇವೆಯನ್ನು ನೀಡಿ ಪ್ರಸ್ತುತ ಕೆಟಗಿಸಮ್ ಟೀಚರ್ ಕೋಆರ್ಡಿನೇಟರ್ ಆಗಿರುತ್ತಾರೆ ಹಾಗೂ ಚರ್ಚಿನ ಇತರ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಾರೆ. ಕಳೆದ 8 ವರ್ಷದಿಂದ ರಾಣಿಪುರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗೌರವಾನ್ವಿತ ಶಿಕ್ಷಕಿಯಾಗಿ ಹಾಗೂ ಶಾಲೆಗೆ ಎಲ್ಲ ಆನ್ಲೈನ್ ಕೆಲಸಗಳನ್ನು ಮಾಡಿ ಸೇವೆಯನ್ನು ನೀಡುತ್ತಿದ್ದಾರೆ. ಪ್ರಸ್ತುತ 2023-24ನೇ ವರ್ಷದ ಪೆರ್ಮನೂರ್ ಕ್ಲಬ್ಬಿನ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಇವರ ಮುಂದಿನ ಭವಿಷ್ಯವು ಉಜ್ವಲದಂತೆ ಬೆಳಗಲಿ ಎಂದು ಹಾರೈಸುತ್ತೇವೆ. ಪ್ರಶಾಂತ್ ಡಿಸೋಜಾ ಕ್ಲಬ್ ಅಧ್ಯಕ್ಷರು. ಹಮ್ಮೆಂಬಲದ ಕೃಷಿ ಕುಟುಂಬದ ದಿವಂಗತ ಸೆಬೆಸ್ಟಿಯನ್ ಮತ್ತು ಎಲಿಜಾ ಡಿಸೋಜಾ ದಂಪತಿಗಳ ದ್ವಿತೀಯ ಪುತ್ರರಾಗಿ ಬಂಟ್ವಾಳದಲ್ಲಿ ಜನಿಸಿದರು. ಸಂತ ಜೋಸೆಫ್ ವಿದ್ಯಾಲಯದಲ್ಲಿ ತನ್ನ ವ್ಯಾಸಂಗವನ್ನು ಪೂರ್ತಿಗೊಳಿಸಿದ ಅವರು ಒಬ್ಬ ಸಮಾಜ ಸೇವಕ ಮತ್ತು ಒಬ್ಬ ಕ್ರೀಡಾಪಟುವಾಗಿದ್ದಾರೆ. ತನ್ನ 27ನೇ ವಯಸ್ಸಿನಲ್ಲಿ ಮುಕ್ತ ಸಲ್ದಾನರೊಂದಿಗೆ ವಿವಾಹರಾದರು. ಮುಕ್ತ ಡಿಸೋಜಾ ಪ್ರೆಸ್ಟೇಜ್ ಇಂಟರ್ನ್ಯಾಷನಲ್ ಸ್ಕೂಲ್ ಜೆಪ್ಟಿನ ಮುಗೇರ್ನಲ್ಲಿ ಚೀಫ್ ಅಕೌಂಟೆಂಟ್ ಆಗಿ ತಮ್ಮ ಸೇವೆಯನ್ನು ನೀಡುತ್ತಿದ್ದಾರೆ. ಅವರಿಗೆ ಒಬ್ಬ ಮಗಳು ಅಲ್ವಿಯಾ ಡಿಸೋಜಾ. ಅಲ್ವಿಯಾ ಸೈಂಟ್ ಅಲೋಷಿಯಸ್ ಫಸ್ಟ್ ಇಯರ್ ಡಿಗ್ರಿ ವ್ಯಾಸಂಗ ಮಾಡುತ್ತಿದ್ದಾರೆ. ಅವರ ಜೀವನದ ಮೂಲ ಧ್ಯೇಯ ರಕ್ತದಾನ ಮಾಡುವವರಿಗೆ ಪ್ರೇರಣೆ ಮತ್ತು ಪ್ರತಿ ವರ್ಷಕ್ಕೆ 4 ಸಲ ಆದರೂ ರಕ್ತದಾನ ಮಾಡುವವರು. ತನ್ನ ಜೀವನದ 29ನೇ ರಕ್ತದಾನ ಕಳೆದ 15 ದಿನಗಳ ಹಿಂದೆ ಮಾಡಿದ ಮಹನೀಯ. ತನ್ನ ಜೀವನವನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರಿಗೆ ಅವಕಾಶಗಳು ಬರುವುದು ಸಹಜ. ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಸಮಿತಿಯಲ್ಲಿ ಇನ್ಫೆಂಟ್ ಜೀಸಸ್ ವಾರ್ಡ್ನ ಪ್ರತಿನಿಧಿಯಾಗಿ, ಚರ್ಚಿನ ಸಾಮಾಜಿಕ ಉದ್ದಾರತೆಯ ಸಂಚಾಲಕರಾಗಿ, ದಕ್ಷಿಣ ಪ್ರಾಂತ್ಯದ ರಾಜಕೀಯ ಸಂಚಾಲಕರಾಗಿ, ಕಥೋಲಿಕ್ ಸಭಾ ಮಂಗಳೂರು ಇದರ ಪೆರ್ಮನೂರ್ ಘಟಕದ ಅಧ್ಯಕ್ಷರಾಗಿ ಇವರ ಸೇವೆ ನಿರಂತರ. ರಸ್ತೆಯಲ್ಲಿ ಅವರ ಪ್ರಯಾಣದ ಸಮಯದಲ್ಲಿ ಅಪಘಾತ ನಡೆದಲ್ಲಿ ಗಾಯಾಳುಗಳನ್ನು ಆಸ್ಪತ್ರೆಗೆ ತಲುಪಿಸಿ ಅವರ ಜೀವ ಉಳಿಸಿದ ತುಂಬ ಉದಾಹರಣೆಗಳು ಅವರ ಸೇವೆಗೆ ಕೈಗನ್ನಡಿ. ಇವರು ತಮ್ಮ ಸ್ವಂತ ಉದ್ದಿಮೆಯಾದ ಫೋಕಸ್ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ನಡೆಸುತ್ತಿದ್ದು ಉತ್ತಮ ಗುಣಮಟ್ಟದಲ್ಲಿ ಅವರ ಸ್ಕೂಲ್ ನಡೆಯುತ್ತಿದೆ. ಲಯನ್ಸ್ ಸಂಸ್ಥೆಯಲ್ಲಿ ಲಯನ್ಸ್ ಕ್ಲಬ್ ಪೆರ್ಮನೂರ್ ವಿಸ್ತರಣಾ ಅಧಿಕಾರಿಯಾಗಿ, ಲಿಯೋ ಕ್ಲಬ್ ಅಡ್ವೈಸರ್ ಆಗಿ, ಹಾಗೆಯೇ ಕಳೆದ ವರ್ಷ ಕ್ಲಬ್ PRO ಆಗಿ ಸೇವೆ ನೀಡಿದವರು. ಈ ವರ್ಷದ ಲಯನ್ಸ್ ಕ್ಲಬ್ ಪೆರ್ಮನೂರ್ ಅಧ್ಯಕ್ಷರಾದ ಪ್ರಶಾಂತ್ ಡಿಸೋಜಾ ರವರಿಗೂ ಉಜ್ವಲ ಭವಿಷ್ಯವನ್ನು ದೇವರು ಕೊಟ್ಟು ಆಶೀರ್ವಾದಿಸಲಿ ಎಂದು ಹಾರೈಸುತ್ತೇವೆ. ನಮ್ಮ ಸಂಸ್ಥೆಯು ನಿಮ್ಮ ಸೇವೆಯಲ್ಲಿ ಬೆಳೆಯಲಿ ಎಂದು ಹಾರೈಸುತ್ತಾ ಪರಿಚಯದ ಮಾತಿಗೆ ವಿರಾಮ ಕೊಡುತ್ತೇನೆ. ಧನ್ಯವಾದಗಳು. ನಾವು ಬಿಂಬಿಸಬಹುದು ಲಯನ್ಸ್ ರೊನಾಲ್ಡ್ ಗೋಮ್ಸ್ ಇವರನ್ನು. ಅವರ ಪಯಣದಾರಿಯನ್ನು ನಿಮ್ಮ ಮುಂದೆ ಇಡಲು ನಾನು ಇಚ್ಛಿಸುತ್ತೇನೆ. ಕಳೆದ 28 ವರ್ಷಗಳಿಂದ ಲಯನ್ಸ್ ಜಿಲ್ಲೆ 317 ಡಿಯ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಒಂದಾದ ಮಂಗಳದೇವಿ ಲಯನ್ಸ್ ಕ್ಲಬ್ ಸದಸ್ಯರಾದ ಲಯನ್ ರೊನಾಲ್ಡ್ ಗೋಮ್ಸ್ ಅಧ್ಯಕ್ಷರು, ವಲಯ ಅಧ್ಯಕ್ಷರು, ಜಿಲ್ಲಾ PRO, ಜಿಲ್ಲಾ ಡೈರೆಕ್ಟರಿ ಸಂಪಾದಕ, ಸಂಪುಟ ಕೋಶಾಧಿಕಾರಿಯಂತಹ ಜವಾಬ್ದಾರಿಯುತ ಹುದ್ದೆಗಳನ್ನು ಸಮರ್ಥವಾಗಿ ನಿರ್ವಹಿಸಿ 317 ಡಿಯ 2019-20ನೇ ಸಾಲಿನ ಜಿಲ್ಲಾ ರಾಜ್ಯಪಾಲರು ಹಾಗೂ ಅದೇ ವರ್ಷ ಮಲ್ಟಿಪಲ್ 317ರ ಕೋಶಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಮರು ವರ್ಷ 2020-21ನೇ ಸಾಲಿನಲ್ಲಿ ಮಲ್ಟಿಪಲ್ 317ರ ಉಪಾಧ್ಯಕ್ಷರಾಗಿ ಆಯ್ಕೆ
ಹಾಗೂ ಅಖಿಲ ಭಾರತದಲ್ಲಿ ಲಯನ್ಸ್ ಸದಸ್ಯರಿಗೆ ವಿತರಿಸುವ ದ ಲಯನ್ ಮ್ಯಾಗಝೀನಿನ ಉಪಸಂಪಾದಕರ ಜವಾಬ್ದಾರಿ ನಿರ್ವಹಿಸಿರುತ್ತಾರೆ. ಅಲ್ಲದೆ ಹಾಂಗ್ಕಾಂಗ್, ಅಮೆರಿಕದ ಹವಾಯಿ ಮತ್ತು ಇಟಲಿಯ ಮಿಲಾನ್ ಲಯನ್ಸ್ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ಭಾಗವಹಿಸಿದ ಗರಿಮೆ ಇವರದು. ಅವರ ತಂದೆ ವಿಶ್ವ ಪ್ರಸಿದ್ಧ ತೈಲ ಕಂಪನಿ ಸೌದಿ ಅರಾಮ್ಕೋದಲ್ಲಿ ಉದ್ಯೋಗದಲ್ಲಿದ್ದರಿಂದ ಅವರ ಬಾಲ್ಯವನ್ನು ಸೌದಿ ಅರೇಬಿಯಾದಲ್ಲಿ ಕಳೆದರು. ನಂತರ ವಾಣಿಜ್ಯದಲ್ಲಿ ಪದವಿ ಪಡೆದು ಅವರು ಸೌದಿ ಅರೇಬಿಯಾದ ಅದೇ ಅರಾಮ್ಕೋ ಕಂಪನಿ ಸೇರಿದರು. 1994ರಲ್ಲಿ ಭಾರತಕ್ಕೆ ಮರಳಿ ಪ್ರಸ್ತುತ ಸೌರಶಕ್ತಿಯಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಖ್ಯಾತವಾಗಿರುವ ಸೋಲಾರ್ ರೂಫ್ ಟಾಪ್ ಪವರ್ನಲ್ಲಿ ವ್ಯವಹರಿಸುವ ಸನ್ ರೇ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ಎಂಬ ಸ್ವಂತ ವ್ಯವಹಾರವನ್ನು ನಿರ್ವಹಿಸುತ್ತಾರೆ. ಅಸಾಧ್ಯವೆಂಬ ವೈರಿ, ಅಪಾಯವೆಂಬ ಆಟ, ಸಾಧ್ಯ ಎನ್ನುವ ಭರವಸೆ, ಸವಾಲುಗಳ ಸರಮಾಲೆ ಇತ್ಯಾದಿಗಳೇ ಯಶಸ್ಸಿನ ಸರಕುಗಳು ಎಂಬ ಮಾತುಗಳನ್ನು ಮನದಲ್ಲಿಟ್ಟು ಲಯನ್ಸ್ ಸಂಸ್ಥೆಯಲ್ಲಿ ದಕ್ಕ ಹುದ್ದೆಗಳನ್ನು ಜವಾಬ್ದಾರಿಯುತದಿಂದ ತಮ್ಮ ಕಾರ್ಯವೈಖರಿಗಳಿಂದ ನಿಭಾಯಿಸಿದ ಫಲವೇ ಅವರಿಗೆ ಅರಸಿ ಬಂದ ಲಯನ್ಸ್ ಪ್ರಶಸ್ತಿಗಳು. ಏಡ್ಸ್ ಜಾಗೃತಿ ಸಾಕ್ಷ್ಯಚಿತ್ರ ನಿರ್ಮಾಣಕ್ಕಾಗಿ ಅಂತಾರಾಷ್ಟ್ರೀಯ ಅಧ್ಯಕ್ಷ ಅಶೋಕ್ ಮೆಹ್ತಾ ಪೆನ್ ಮತ್ತು ಪ್ರಶಂಸಾ ಪತ್ರ, ಅತ್ಯುತ್ತಮ ವಲಯ ಅಧ್ಯಕ್ಷ ಗೋಲ್ಡನ್ ಸುಪ್ರೀಂ ಎಕ್ಸಲೆನ್ಸ್ ಲಯನ್ಸ್ ಅತ್ಯುತ್ತಮ ಪ್ರತಿಭೆ, ಅತ್ಯುತ್ತಮ ಆಲ್ರೌಂಡರ್, ಅತ್ಯುತ್ತಮ ಪ್ರತಿಭಾವಂತ ಸಂಪಾದಕ ಹೀಗೆ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಮಾತ್ರವಲ್ಲ, ಅವರು ತಮ್ಮ ಪ್ರಾಥಮಿಕ ಶಾಲಾ ದಿನಗಳಲ್ಲಿ ಓರ್ವ ವಯೋಲಿನ್ ವಾದಕರಾಗಿದ್ದರು. ಅತ್ಯುತ್ತಮ ಪೆನ್ಸಿಲ್ ಮತ್ತು ತೈಲ ಡ್ರಾಯಿಂಗ್ ಕಲಾವಿದ. ಅವರು 2 ಚಿತ್ರಗಳಲ್ಲೂ ನಟಿಸಿದ್ದಾರೆ. ನಿತ್ಯ ಶಟಲ್ ಬ್ಯಾಡ್ಮಿಂಟನ್ ಆಟಗಾರರು. ವಿಶ್ವಾದ್ಯಂತ ವಿವಿಧ ದೇಶಗಳಿಗೆ ಮಧ್ಯಪ್ರಾಚ್ಯ, ಥಾಯ್ಲೆಂಡ್, ಮಲೇಷಿಯಾ, ಸಿಂಗಾಪುರ್, ಹಾಂಗ್ಕಾಂಗ್, ಇಸ್ರಾಯೇಲ್, ಈಜಿಪ್ಟ್, ಯುರೋಪ್, ಚೀನಾ, ಭೂತಾನ್, ಟರ್ಕಿ, ಆಸ್ಟ್ರೇಲಿಯಾ ಮತ್ತು ಅಮೆರಿಕ ಪ್ರವಾಸ ಕೈದ ಅನುಭವ ಅವರದು. ಅವರ ಇತರ ಸಾಮಾಜಿಕ ಚಟುವಟಿಕೆಗಳು ರಚನಾ, ಕ್ಯಾಥಲಿಕ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇದರ ಮಾಜಿ ಅಧ್ಯಕ್ಷರು, ಮಂಗಳೂರಿನ ಸೈಂಟ್ ಆಗ್ನೆಸ್ ಕಾಲೇಜಿನ ಅರ್ಥಶಾಸ್ತ್ರ ಅಧ್ಯಯನ ಮಂಡಳಿಯ ಸದಸ್ಯರು, ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜಿನ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಸ್ನಾತಕೋತ್ತರ ಡಿಪ್ಲೊಮಾ ಅಧ್ಯಯನ ಮಂಡಳಿಯ ಸದಸ್ಯರು. 6 ವರ್ಷಗಳ ಕಾಲ ಅವರು ವಿಶ್ವಪ್ರಸಿದ್ಧ ಸಾಫ್ಟ್ವೇರ್ ಕಂಪನಿ ಇನ್ಫೋಸಿಸ್ನ ಇಂಜಿನಿಯರಿಂಗ್ ಮತ್ತು ಪದವಿ ಕಾಲೇಜುಗಳ ಕ್ಯಾಂಪಸ್ ಆಯ್ಕೆ ತಂಡದ ಸದಸ್ಯರಾಗಿದ್ದರು. ಪತ್ನಿ ಮಾಜಿ ಬ್ಯಾಂಕ್ ಉದ್ಯೋಗಿ ಹಾಗೂ ಪ್ರಸ್ತುತ ಅವರದೇ ಕಂಪನಿಯಲ್ಲಿ ಓರ್ವ ನಿರ್ದೇಶಕರಾಗಿರುವ ಅನಿತಾ ಗೋಮ್ಸ್ ಹಾಗೂ 2 ಹೆಣ್ಣು ಮಕ್ಕಳ ಸುಖಿ ಸಂಸಾರ ಇವರದ್ದು. ಆಕಾಶದೆಡೆಗೆ ನೋಡಿ ಯಾರು ಒಂಟಿಯಾಗಿಲ್ಲ, ಇಡೀ ವಿಶ್ವವು ನಮಗೆ ಸ್ನೇಹಪರವಾಗಿದೆ. ಕನಸು ಕಂಡು ಕೆಲಸ ಮಾಡುವವರಿಗೆ ಬಯಸಿದ್ದೆಲ್ಲವೂ ಸಿಕ್ಕೇ ಸಿಗುತ್ತದೆ ಎಂಬ ಆಶಯದೊಂದಿಗೆ ಇಂದು ಪದಪ್ರಧಾನ ಅಧಿಕಾರಿಯಾಗಿ ಬಂದ ಲಯನ್ ರೊನಾಲ್ಡ್ಸ್ ಗೋಮ್ಸ್ ಸರ್ ತಮಗೆ ಪೆರ್ಮನ್ನೂರ್ ಲಯನ್ಸ್ ಕ್ಲಬ್ ಸಂಸ್ಥೆಯ ಪರವಾಗಿ ಅಭಿನಂದಿಸುತ್ತೇನೆ ಹಾಗೂ ಲಯನ್ಸ್ ಸಂಸ್ಥೆಗೆ ಹಾಗೂ ಸಮಾಜಕ್ಕೆ ತಮ್ಮನ್ನು ತಾವೇ ತೊಡಗಿಸಿಕೊಂಡಿರುವ ನಿಮಗೆ ದೇವರು ಆರೋಗ್ಯ ಯಶಸ್ಸನ್ನು ಕರುಣಿಸಲಿ ಎಂದು ಬೇಡುತ್ತಾ ನಿಮ್ಮ ವ್ಯಕ್ತಿ ಪರಿಚಯವನ್ನು ಸರ್ವರ ಮುಂದಿಟ್ಟು ನಿರ್ಗಮಿಸುತ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಈಗ ನಾನು ಪದಪ್ರಧಾನ ಅಧಿಕಾರಿಯಾದಂಥ ಲಯನ್ ರೊನಾಲ್ಡ್ ಗೋಮ್ಸ್ ರವರಲ್ಲಿ ವಿನಂತಿಸುತ್ತೇನೆ, ಪದಪ್ರಧಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಲಯನ್ಸ್ ಕ್ಲಬ್ ಪೆರ್ಮನೂರು ಇದರ ಅಧ್ಯಕ್ಷರಾದ ಮತ್ತು ಈಗ ಝೋನ್ ಕೋಆರ್ಡಿನೇಟರ್ ಆಗಿರುವ ಅರುಣ್ ಮೊಂತೆರವರವರೇ, ಕ್ಯಾಬಿನೆಟ್ ಸೆಕ್ರೆಟರಿ ಆಸ್ವಾಲ್ಡ್ ಡಿಸೋಜರವರೇ, ರೀಜನ್ ಚೇರ್ಪರ್ಸನ್, ನನ್ನ ರೀಜನ್ ಚೇರ್ಪರ್ಸನ್ ಫರವರವರೇ, ಲಿಯೋ ಪ್ರೆಸಿಡೆಂಟ್ ರಿಶಾಲ್, ಸೆಕ್ರೆಟರಿ ಅಲ್ವಿಯಾ, ಟ್ರೆಜರರ್ ಡೆಲ್ಸನ್,
ಡೆಲ್ಸ್ಟನ್ ಹಾಗೂ ಈ ಕ್ಲಬ್ಬಿನ ಎಲ್ಲ ಚಾರ್ಟರ್ ಸದಸ್ಯರೇ, ಸಂಪುಟ ಸದಸ್ಯರೇ, ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ, ಕ್ಲಬ್ ಪದಾಧಿಕಾರಿಗಳೇ, ಇತರ ಕ್ಲಬ್ ಪದಾಧಿಕಾರಿಗಳೇ, ಲಯನ್ಸ್, ಲೇಡಿ ಲಯನ್ಸ್ ಮತ್ತು ಆಹ್ವಾನಿತರೇ, ನನ್ನನ್ನು ಪರಿಚಯಿಸಲು ಇಲ್ಲಿ ಮುಂದೆ ಬರುವಾಗ ನಾನು ಪ್ರೆಸಿಡೆಂಟ್ ಹತ್ರ ಕೇಳಿದೆ ಅವರ ಹೆಸರೇನಂತ. ಅವರು ನನ್ನ ಒಬ್ಬಳು ಪತ್ನಿ, ಅವರ ಹೆಸರು ಸಿಸಿಲಿಯಾ ಮೊಂತೇರು ಅಂತ ಹೇಳಿದರು. ಮೇಡಮ್, ನನ್ನನ್ನು ಅತ್ಯಂತ ಚೆನ್ನಾಗಿ ಪರಿಚಯಿಸಿದ ನಿಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಬರುವ ತಿಂಗಳಲ್ಲಿ 2 ವರ್ಷ ಪೂರೈಸುವ ಈ ಕ್ಲಬ್ ಚಾರ್ಟರ್ ಪ್ರೆಸಿಡೆಂಟ್ ಪ್ರಶಾಂತ್ ಡಿಸೋಜರವರು ಲಯನ್ಸ್ ಕ್ಲಬ್ ವಿಜಯ್ಯಲ್ಲಿರುವಾಗ ಎಕ್ಸ್ಟೆಂಡ್ ಮಾಡಿದ ಕ್ಲಬ್ ಇಂದು ತನ್ನ 21 ಸದಸ್ಯರೊಂದಿಗೆ 2 ವರ್ಷದ ಮಗುವಾದರೂ ತೆವಳ್ತಾ ಇಲ್ಲ, ಸ್ಪೀಡಾಗಿ ಓಡ್ತಾ ಇದೆ. ಕಳೆದ ವರ್ಷದಲ್ಲಿ ಅತ್ಯುತ್ತಮ ಸೇವಾ ಕಾರ್ಯಗಳನ್ನು ಮಾಡಿ 5 ವರ್ಷದ ಒಳಗಿನ ಕ್ಲಬ್ಗಳಲ್ಲಿ ಜಿಲ್ಲೆಯಲ್ಲಿ 8ನೇ ಸ್ಥಾನ ಗಳಿಸಿರುವುದು ನಮಗೆ ತುಂಬ ಅಭಿಮಾನದ ವಿಷಯ. ಅದಕ್ಕೋಸ್ಕರ ಅಧ್ಯಕ್ಷ ಅರುಣ್ ಮೊಂತೇರು, ಸೆಕ್ರೆಟರಿ ಜಸಿಂತಾ ಮೆಂಡೋನ್ಸಾ, ಟ್ರೆಜರರ್ ರೋಹನ್ ಫೆರೋ ಮತ್ತು ಇಡೀ ಪೆರ್ಮನೂರ್ ತಂಡಕ್ಕೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂಗ್ಲಿಷಿನಲ್ಲಿ ಒಂದು ಮಾತಿದೆ, ಆಪರ್ಚುನಿಟಿ ನೆವರ್ ನಾಕ್ಸ್ ಟ್ವೈಸ್ ಅಂತ. ಅವಕಾಶ ಇಂದಿಗೂ 2 ಬಾರಿ ನಿಮಗೆ ಬಾಗಿಲನ್ನು ತಟ್ಟುವುದಿಲ್ಲ ಅಂತ ಒಂದು ಮಾತು. ಸಿಕ್ಕಿದ ಅವಕಾಶವನ್ನು ನಾವು ಯಾವಾಗಲೂ ತಿರಸ್ಕರಿಸಬಾರದು. ಯಾಕಂದರೆ ತುಂಬ ಸರ್ತಿ ನಾವು ಲಯನ್ಸ್ನಲ್ಲಿ ನೋಡಿದ್ದೇವೆ, ನೀವು ಅಧ್ಯಕ್ಷರಾಗಬೇಕು, ನೀವು ಆ ಪೋಸ್ಟ್ ತೆಗೆಯಬೇಕು ಹೇಳುವಾಗ ನನಗೆ ಬೇಡ ಅಂತ ನಾವು ಹಿಂಜರಿಯುತ್ತೇವೆ. ಇದಕ್ಕೆ ಉದಾಹರಣೆಯಾಗಿ ಒಂದು ನೈಜ ಘಟನೆ ನಿಮ್ಮ ಮುಂದಿಡಲು ನಾನು ಬಯಸ್ತಾ ಇದ್ದೇನೆ. ಇದನ್ನು ನಾನು ಮೊದಲು ತುಂಬ ಸರ್ತಿ ಹೇಳ್ತೇನೆ, ಬಹುಶಃ ಈ ಪರಿಸರದಲ್ಲಿ ನಾನು ಇದನ್ನು ಹೇಳಿಲ್ಲ. ನೀಲ್ ಆರ್ಮ್ಸ್ಟ್ರಾಂಗ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ಅವರು ಲಯನ್ ಎಂಬುದು ನಿಮಗೆ ಹೆಚ್ಚಿನವ್ರಿಗೆ ಗೊತ್ತಿರಲಿಕ್ಕಿಲ್ಲ. ಈ ವಾಸ್ ಎ ಲಯನ್ ಮೆಂಬರ್ ಇನ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ. ಬಹಳ ಒಂದು ಹೆಮ್ಮೆಯ ವಿಷಯ ನಮಗೆ. ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ. ಆದರೆ ನಿಜವಾಗಿ ಚಂದ್ರನ ಮೇಲೆ ಮೊದಲು ಕಾಲು ಇಡಬೇಕಿದ್ದ ಮನುಷ್ಯ ಎಡ್ವಿನ್ ಆಲ್ಡ್ರಿನ್. ಅವರು ಅಪೋಲೋ 11ರ ಪೈಲಟ್ ಆಗಿದ್ದರು. ಅವರು ಸ್ಪೇಸ್ ವಾಕಿಂಗ್ನಲ್ಲಿ ಏನು ಹೇಳ್ತಾರೆ, ಬಹಳ ಅನುಭವ ಹೊಂದಿದವರು. ಆದ್ದರಿಂದ ಅವರಿಗೆ ಪೈಲಟ್ ಆಗಿ ಆಯ್ಕೆ ಮಾಡಲಾಗಿತ್ತು. ನೀಲ್ ಆರ್ಮ್ಸ್ಟ್ರಾಂಗ್ ಅಮೆರಿಕನ್ ನೌಕಾಪಡೆಗೆ ಕೆಲಸ ಮಾಡಿದವರು, ಕೋ ಪೈಲಟ್ ಆಗಿ ಆ ಅಪೋಲೋ 11ರಲ್ಲಿ ಅವರಿದ್ದರು. ಅಪೋಲೋ 11 ಚಂದ್ರನ ಮೇಲೆ ಇಳಿದಾಗ ನೆನಪಿಡಿ, ಎಲ್ಲ ಆಜ್ಞೆಗಳು ನಾಸಾದಿಂದ ಹೋಗಬೇಕು. ಸೆಕೆಂಡ್ಗೆ ಈ ಆಜ್ಞೆಗಳು ಹೋಗ್ತಾನೆ ಇರ್ತದೆ. ಈ ಅಪೋಲೋ 11 ಚಂದ್ರನ ಮೇಲೆ ಟಚ್ ಆದ ತಕ್ಷಣ ಇಲ್ಲಿಂದ ಆಜ್ಞೆ ಆರ್ಡರ್ ಹೋಯಿತು, ಪೈಲಟ್ ಫಸ್ಟ್ ಅಂತ, ಅಂದರೆ ಎಡ್ವಿನ್ ಆಲ್ಡ್ರಿನ್. ಈಗ ಆಜ್ಞೆ ಬಂದದ್ದೇ ಎಡ್ವಿನ್ ಗಾಬರಿ ಆದರು. ದೇವ, ನಾನು ಹೊರಗೆ ಬಂದರೆ, ಈ ನೌಕೆಯಿಂದ ಹೊರಗೆ ಬಂದರೆ ನಾನು ಎಲ್ಲಿ ಸಾಯ್ತೇನೋ, ಮಾಯ ಆಗ್ತೇನೋ, ಭಸ್ಮ ಆಗ್ತೇನೋ. ನೆನಪಿಡಿ, ಇಲ್ಲಿ ನಾವು ಫೋನ್ನಲ್ಲಿ ಮಾತಾಡಿ ಆಜ್ಞೆ ತಗೊಳ್ಳುವಾಗ 5-10 ನಿಮಿಷ ಏನೋ ಮಾಡ್ತೇವೆ, ಆ ಥರ ಇಲ್ಲ. ಸೆಕೆಂಡ್ನ ವಿಷಯ. ಇವರು ಈ ಜಿಜ್ಞಾಸೆಯಲ್ಲಿ ಇರಬೇಕಾದ್ರೆ ನೆಕ್ಸ್ಟ್ ಆರ್ಡರ್ ಬಂತು, ಕೋ ಪೈಲಟ್, ಇಟ್ ಈಸ್ ಯುವರ್ ಟರ್ನ್ ಅಂತ. ದಟ್ಸ್ ಇಟ್. ನೀಲ್ ಆರ್ಮ್ಸ್ಟ್ರಾಂಗ್ ಹಿಂದೆ ಮುಂದೆ ನೋಡಲಿಲ್ಲ. ತನಗೆ ಸಿಕ್ಕಿದ ಆ ಒಂದು ಏನು ಅವಕಾಶ,
ಕೂಡಲೇ ಅವರು ಇಳಿದು ಚಂದ್ರನ ಮೇಲೆ ತನ್ನ ಹೆಜ್ಜೆಯನ್ನು ಇಟ್ಟು ಆಯಿತು. ಆತ್ಮೀಯರೇ, just to remember, the whole history got changed. Edwin remained in the Apollo 11 ಒಳಗೆ, ಇಲ್ಲಿ ನೀಲ್ ಆರ್ಮ್ಸ್ಟ್ರಾಂಗ್ was on the moon, the first man to step on the moon. ಹೀಗೆ ಅವರು ಒಂದು ವಿಶ್ವದ ಇತಿಹಾಸವನ್ನು ನಿರ್ಮಿಸಿದರು. ಇಡೀ ಒಂದು ಸೆಕೆಂಡ್ನಲ್ಲಿ ಏನು ಹೇಳ್ತಾರೆ, ಆ ಇತಿಹಾಸವೇ ಬದಲಾಯಿತು. ಎಡ್ವಿನ್ಗೆ ಅರ್ಹತೆ ಮತ್ತು ಪ್ರತಿಭೆ ಇದ್ದರೂ ಹಿಂಜರಿಕೆಯಿಂದ ಅವರು ಸಿಕ್ಕಿದ ಬಹಳ ದೊಡ್ಡ ಅವಕಾಶವನ್ನು ಅವಳು ಕಳ್ಕೊಂಡರು. ಹಾಗೆ ನಮ್ಮ ಲಯನ್ ನೀಲ್ ಆರ್ಮ್ಸ್ಟ್ರಾಂಗ್ ಅವರು ವಿಶ್ವದ ಪ್ರಪ್ರಥಮ ಏನು ಹೇಳ್ತಾರೆ ಮಾನವ, ಚಂದ್ರನ ಮೇಲೆ ಕಾಲಿಟ್ಟ ಮಾನವ ನಮ್ಮ ಲಯನ್ ನೀಲ್ ಆರ್ಮ್ಸ್ಟ್ರಾಂಗ್ ಆದರು. ಲಯನ್ ಬಂಧುಗಳೇ, ಹಲವಾರು ಕ್ಲಬ್ಗಳಲ್ಲಿ ವಿವಿಧ ಕಾರಣಗಳಿಗೆ ಆಗದಾನೆ ಹೇಳಿದಾಗೆ ಅಧ್ಯಕ್ಷರಾಗಲು ನಾವು ಹಿಂಜರಿತೇವೆ. ಲಯನ್ಸ್ ನಾಯಕತ್ವದಲ್ಲಿ ನಿಮ್ಗೆ ಹೇಳಬೇಕಾದ್ರೆ ಅಧ್ಯಕ್ಷರಾಗೋದು ಏಣಿಯಲ್ಲಿ, ಆ ಒಂದು ಏಣಿಯಲ್ಲಿ, ನಾಯಕತ್ವದ ಏಣಿಯಲ್ಲಿ ಮೊದಲ ಹೆಜ್ಜೆ. ಅತ್ಯುತ್ತಮ ಅವಕಾಶಗಳನ್ನು ಲಯನ್ಸ್ನಲ್ಲಿ ಮಾತ್ರವಲ್ಲ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಕೂಡ ಒಂದು ಕ್ಷಣದ ಹಿಂಜರಿತದಿಂದ ಎಷ್ಟೋ ಬಾರಿ ನಾವು ಕಳ್ಕೊಳ್ತೇವೆ. ಬಹುಶಃ ನಮಗೆ ಹಲವಾರು ಜನರಿಗೆ ಈ ಅನುಭವ ಆಗಿರ್ಬೋದು. ಸೊ ಆಲ್ವೇಸ್ ಗ್ರಾಬ್ ದ ಆಪರ್ಚುನಿಟಿ ಆ್ಯಂಡ್ ಮೂವ್ ಫಾರ್ವರ್ಡ್. ಈ ನನ್ನ ಚಿಕ್ಕ ಸಂದೇಶದೊಂದಿಗೆ ಇಂದು ನಮ್ಮ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಗೆ ಸೇರಲು ಒಬ್ಬರು ಲಯನ್ ಆಗಲಿಕ್ಕೆ ಮುಂದೆ ಬಂದಿದ್ದಾರೆ, ಇನ್ನೊಬ್ಬರು ಲಿಯೋ ಆಗಲಿಕ್ಕೆ ಮುಂದೆ ಬಂದಿದ್ದಾರೆ. ಮಿಸ್ಟರ್ ಅವಿನಾಶ್ ಡಿಸೋಜಾ, ಕೈಂಡ್ಲಿ ಕಮ್ ಫಾರ್ವರ್ಡ್. ದಯವಿಟ್ಟು ಮುಂದೆ ಬನ್ನಿ. ಯಾವ ಸಂಸ್ಥೆಯಲ್ಲೂ ಅದು ಮುಂದೆ ನಾನು ಹೇಳ್ತಾ ಇದ್ದೇನೆ, ನಮಗೆ ಮೆಂಬರ್ಶಿಪ್, ಸದಸ್ಯತನ ಅತಿ ಮುಖ್ಯ. ಅಂಥದ್ರಲ್ಲಿ ನೀವು ಇಂಥ ಒಂದು ಅತಿ ಉತ್ತಮ, ಅತಿ ದೊಡ್ಡ ಒಂದು ಸೇವಾ ಸಂಸ್ಥೆಯನ್ನು ಸೇರಲು ಇಲ್ಲಿ ಬಂದಿದ್ದೀರಿ. ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ ಏನಿದೆ ಅದು 220 ದೇಶಗಳಲ್ಲಿ ಇದೆ. ನಮ್ಮ ಸದಸ್ಯರ ಸಂಖ್ಯೆ 13,48,049 ಇದರಲ್ಲಿದೆ. ನಮ್ಮ ಜಿಲ್ಲೆಯ ಹೆಸರು 317D ನೀವು ನೋಡ್ಬೋದು ಅಲ್ಲಿ. ಹೀಗೆ ಇದು 4 ಕಂದಾಯ ಜಿಲ್ಲೆಗಳಲ್ಲಿ ಹರಡಿದೆ. 119 ಕ್ಲಬ್ಗಳಿದೆ. ಈ 4 ಕಂದಾಯ ಜಿಲ್ಲೆಗಳು ಸೌತ್ ಕೇಂದ್ರ, ಕೂರ್ಗ್, ಹಾಸನ್ ಮತ್ತೆ ಚಿಕ್ಕಮಗಳೂರು. ಇದರಲ್ಲಿ 119 ಕ್ಲಬ್, ಇಂಥ ಕ್ಲಬ್ಗಳು ಇಲ್ಲಿವೆ. ಮತ್ತೆ ಇವತ್ತಿನ ನಮ್ಮ ಸದಸ್ಯರ ಸಂಖ್ಯೆ 4,264 ಇವತ್ತು. ನಮ್ಮ ಸೇವಾ ಕಾರ್ಯಕ್ರಮಗಳು 24/7 365 ಡೇಸ್ ವರ್ಷ ಪೂರ್ತಿ ಇಡೀ ಲೋಕದಲ್ಲಿ ನಡೀತಾನೆ ಇದೆ. ಇದರಲ್ಲಿ ವಿಶೇಷವಾಗಿ ಡಯಾಬಿಟಿಕ್ ಅವೇರ್ನೆಸ್, ಪರಿಸರ ಸಂರಕ್ಷಣೆ, ಹಸಿವು ನಿವಾರಣೆ, ಮಕ್ಕಳ ಕ್ಯಾನ್ಸರ್ ಮತ್ತು ವಿಷನ್ ಕೇರ್, ಇದು ನಮ್ಮ ಅತಿ ಮುಖ್ಯ ಸೇವಾ ಕಾರ್ಯಕ್ರಮಗಳು. ಲಯನ್ಸ್ ನಡೆಸುವ ಅತಿ ಮುಖ್ಯ ಸೇವಾ ಕಾರ್ಯಕ್ರಮ. ನಾವು ಲಯನ್ಸ್ ಸೇರುವುದಂದ್ರೆ ನಮ್ಮ ಹತ್ರ ಅಪಾರ ಹಣ ಇದೆ, ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಸೇರಿದೇವಂತ ಇಲ್ಲ. ಏನೋ ನಮ್ಮ ಹತ್ರ ಹಣ ಇದ್ದ ಸ್ವಲ್ಪ ಏನು ಎಕ್ಸ್ಟ್ರಾ ಇದೆ, ಅದನ್ನು ಕಿಂಚಿತ್ತು ನಾವು ಆ ಹಣವನ್ನು ಸಮಾಜದ ಕಟ್ಟಕಡೆಯ ಒಂದು ವ್ಯಕ್ತಿಗೆ ಸಹಾಯವಾಗಲಿ ಎಂಬ ಒಂದೇ ಉದ್ದೇಶದಿಂದ ನಾವು ಇಲ್ಲಿ ಬಂದು ಸೇರಿದ್ದೇವೆ. ನೀವು ಕೂಡ ಅಷ್ಟೇ. ಈಗ ನೀವು ಹೊಸ ಸದಸ್ಯರಾಗಿ ಒಂದು ಪ್ರಮಾಣ ವಚನ ಸ್ವೀಕರಿಸಲಿಕ್ಕಿದೆ. ನಿಮ್ಮ ಸ್ಪಾನ್ಸರ್, ಪ್ರೇರಕರು ಯಾರು? ದಯವಿಟ್ಟು ಮುಂದೆ ಬನ್ನಿ. ಅವಿನಾಶ್ ಮತ್ತೆ ಎನೋಶ್. Do you accept membership in Lions Club and Leo Club, knowing that membership obligates you to participate in all your functions of the club? ದಯವಿಟ್ಟು ನಿಮ್ಮ ಕೈಯನ್ನು ಹೀಗೆ ಎತ್ತಿ. Thank you. To the best of your ability, will you abide by the Lions Code of Ethics, attend meetings regularly, accept such assignments as are given to you, and pay your yearly dues to your club, your district, and Lions International? Now I declare Mr. Avinash D'Souza and Mr. Enosh Kenneth, from now onwards you will be called Lion Avinash D'Souza and Leo Enosh Kenneth.
Welcome to Lions International and Lions Leo clubs. And to your sponsor, Prashant D'Souza, you have to take a vote saying that you will take care of this, both the Lion Avinash and Enosh, Leo Enosh, and take care, not only take care, make them better Lion than you. Will you do it? Thank you. Thank you very much. Now I request, kindly come forward and take, kindly pin, put the pin to them. Come, kindly come. ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಲಯನ್ಸ್ ಕ್ಲಬ್ ಪೆರ್ಮನೂರು ಕಾರ್ಯದರ್ಶಿಯವರಾದ ಜಸಿಂದರ್ ಅವರೇ, ನಿಮ್ಮ ಕ್ಲಬ್ ಡೈರೆಕ್ಷನ್ಸಿಂದ ಹೊಸ ತಂಡಕ್ಕೆ ಅನುಮೋದನೆ ದೊರೆತಿದೆಯಾ? ಈಗ ನಾನು ಕ್ಲಬ್ ಸದಸ್ಯರನ್ನು ಅವರವರ ಹುದ್ದೆಗಳ ಪ್ರಕಾರ ಮುಂದಕ್ಕೆ ಕರೀತೇನೆ. ದಯವಿಟ್ಟು ಇಲ್ಲಿ ಬಂದು ನಿಲ್ಲಬೇಕು. ಟೇಮರ್ ಲಯನ್ ಮಾರ್ಸೆಲ್ ಟೆಲಿಸ್, ಟೇಲ್ ಟ್ವಿಸ್ಟರ್ ಗಿಲ್ಬರ್ಟ್ ಡಿಸೋಜಾ, ಕ್ಲಬ್ LCI ಚೇರ್ಪರ್ಸನ್ ಅರುಣ್ ಮೊಂತೇರೋ, ಕ್ಲಬ್ ಮೆಂಬರ್ಶಿಪ್ ಕಮಿಟಿ ಚೇರ್ಪರ್ಸನ್ ಹರೀಶ್ ಕೊಲ್ಯ, ಮಾರ್ಕೆಟಿಂಗ್ ಚೇರ್ಪರ್ಸನ್ ವೀಣಾ ಕ್ರಾಸ್ಟ, ಕ್ಲಬ್ PRO ಜಸಿಂತಾ ಮೆಂಡೋನ್ಸಾ, ಸರ್ವಿಸ್ ಚೇರ್ಪರ್ಸನ್ ರೋಹನ್ ಫೆರಾವೋ ಮತ್ತು ಸಿಸಿಲಿಯಾ ಮೊಂತೇರೋ. ಹಾಗೆಯೇ ಕ್ಲಬ್ ಹೆಡ್ಸ್, ವಿವಿಧ ಕಮಿಟಿಯ ಕ್ಲಬ್ ಕಮಿಟಿ ಹೆಡ್ಸ್, ನೀವು ಎಲ್ಲಿದ್ದೀರಿ ಅಲ್ಲೇ ನಿಲ್ಬಹುದು. ಕ್ಲಬ್ ಎಡಿಟರ್ ಸೆಲೆಸ್ಟಿನ್ ಡಿಸೋಜಾ, ಸ್ಪೋರ್ಟ್ಸ್ ಅಂಡ್ ಗೇಮ್ಸ್ ವಿಶಾಲ್ ಅಂಡ್ ಮೆಲ್ಸನ್ ಲೋಬೋ, ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಮುಕ್ತಾ ಸಲ್ಡಾನಾ, ಪಿಕ್ನಿಕ್ ಕೋಆರ್ಡಿನೇಟರ್ ಆಲ್ಬೆಟ್ ಡಿಸೋಜಾ. ಹಾಗೆಯೇ ಈ ಕ್ಲಬ್ಬಿನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಸ್ಕರ್ ಡಿಸೋಜಾ, ಆ ಸೈಡಿಂಗ್ನಲ್ಲಿ ಆಸ್ಕರ್ ಡಿಸೋಜಾ, ಮೈಕಲ್ ಲೋಬೋ, ಮರಿಯಾ ಶಾಂತಿ ಡಿಸೋಜಾ, ರೋಷನ್ ಡಿಸೋಜಾ, ರೇಮಿ ಲೋಬೋ and Violet D'Souza, Rocky D'Souza, Diana D'Souza, Preeta D'Souza, Ismail Rakshidi and Jyoti Lobo. ನಿಮ್ಮ ಜವಾಬ್ದಾರಿ ಈ ಕ್ಲಬ್ಬಿನ ಏನು ಆಸ್ತಿಪಾಸ್ತಿ ಅಂದರೆ ಇದು ಬ್ಯಾನರ್ ಮತ್ತು ಗಾಂಗ್ ಗ್ಯಾವೆಲ್ ಅದನ್ನು 1 ವರ್ಷದ ಮಟ್ಟಿಗೆ ನಿಮ್ಮ ಜವಾಬ್ದಾರಿಯಲ್ಲಿ ಇರ್ತದೆ. ನೀವು ಎಲ್ಲರೂ ಬರುವ ಮೊದಲು ಇಲ್ಲಿ ಬಂದು ಬರುವವರನ್ನು ಸ್ವಾಗತಿಸಿ, ಎಲ್ಲರೂ ಹೋದ ನಂತರ ಬೀಗ ಆಗಿ ಹೋಗುವವರು ನೀವು. ನಿಮ್ಮ ಜವಾಬ್ದಾರಿ ಆಸ್ ಎ ಟೇಮರ್. ಟೇಲ್ ಟ್ವಿಸ್ಟರ್ ಗಿಲ್ಬರ್ಟ್ ಡಿಸೋಜಾ, ಎಸ್, ನೀವು ಮಾಡೋದಿಷ್ಟೇ, ನಿಮ್ಮ ಬಂದ ಸದಸ್ಯರನ್ನು ನಿಮ್ಮ ಒಂದು ಏನು ಹೇಳ್ತಾರೆ ವಿತ್ ಯುವರ್ ಜೋವಿಯಲ್ ವೇಸ್, ಏನು ನಿಮಗೆ ಲಾಸ್ಟ್ಗೆ ಎಲ್ಲ ಜೋಕ್ಸ್ ಎಲ್ಲ ಹೇಳ್ತಿದ್ದೆ, ಅದನ್ನು ಅಷ್ಟು ಚೆನ್ನಾಗಿ ಮಾಡಿ ಅವರು ಪುನಃ ನಿಮ್ಮ ಜೋಕ್ ಕೇಳಲಿಕ್ಕೆ ಬರುವಾಗೆ ಮಾಡುವ ಒಂದು ಜವಾಬ್ದಾರಿ ನಿಮ್ಮದು. ಅವರು ಈ ಕ್ಲಬ್ಬಿಗೆ ಮತ್ತು ಎಕ್ಸ್ಟ್ರಾ ಸದಸ್ಯರು ಮಾತ್ರವಲ್ಲ, ನಾನು ಎಲ್ಲ ಕಡೆ ಇದನ್ನು ಹೇಳ್ತಿದ್ದೇನೆ, ಇದೊಂದು ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಒಂದು ವಿಶೇಷ ಒಂದು ಜವಾಬ್ದಾರಿ ನಿಮಗಿದೆ. ಈ ಪಿನ್ ಯಾರು ನೀವು ಹಾಕಿದ್ದೀರಾ, ಕಮ್ ಟು ಯುವರ್ ಕ್ಲಬ್, ಇದು ನಿಮ್ಮ ಜವಾಬ್ದಾರಿ. ಹಾಗೆಯೇ ಕ್ಲಬ್ LCF ಚೇರ್ಪರ್ಸನ್, ದಟ್ ಈಸ್ ಈ ಹುದ್ದೆ ಪರ್ಮನೆಂಟ್ ಆಗಿ ಇಮ್ಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್, ಈಗ ಮುಂದೆ ಆಗುವವರು, ಅವರಿಗೆ ಈ ಹುದ್ದೆ LCF ಚೇರ್ಪರ್ಸನ್. LCF ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, MGF ಏನು ಮಾಡ್ತೇವೆ ನಾವು, PMJF ಮಾಡ್ತೇವೆ. $1,000 ಕೊಟ್ಟು ಆಗುವಂಥ ವಿಷಯ. ಈಗ $1,000 ಈಗ ಸರಿಸುಮಾರು 83,000 ರೂಪಾಯಿ. ಈ 83,000 ರೂಪಾಯಿ ನಮಗೆ ನಿಜವಾಗಿ ಒಂದು ದೊಡ್ಡ ಅಮೌಂಟನ್ನು ಕಾಣ್ಬೋದು. ಆದರೆ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆ ಆ ಪ್ರತಿಯೊಂದು ರೂಪಾಯಿಯನ್ನು ನಾವು ಏನು ಕೊಡ್ತೇವೆ ಅದು ನಮಗೆ ವಾಪಸ್ ಬೇರೆ ಬೇರೆ ರೀತಿಯಲ್ಲಿ ನಮಗೆ ವಾಪಸ್ ಬರ್ತದೆ.
ಫಾರ್ ಎಕ್ಸಾಂಪಲ್ ಈ ವರ್ಷ ನಮ್ಮ ಮಲ್ಟಿಪಲ್ನಲ್ಲಿ ಅಂದರೆ ಕರ್ನಾಟಕ ಮತ್ತು ಗೋವಾ ನಮ್ಮ ಮಲ್ಟಿಪಲ್ 6 ಇಂಥ ಲಯನ್ಸ್, ಈಗ 7 ಇಂಥ ಲಯನ್ಸ್ ಡಿಸ್ಟ್ರಿಕ್ಟ್ ಇದೆ. 22 ಡಯಾಲಿಸಿಸ್ ಮೆಷಿನ್ಸ್ ಈ LCFನಿಂದ ನಾವು ತಂದಿದ್ದೇವೆ. ಮತ್ತೆ ಅದರಲ್ಲಿ 11 ಡಯಾಲಿಸಿಸ್ ಮೆಷಿನ್ ನಮ್ಮ ಜಿಲ್ಲೆಯಲ್ಲೇ ಬೇರೆ ಬೇರೆ ಕಡೆ ಕೊಟ್ಟಿದ್ದೇವೆ. ಇದು ಒಂದು ಎಕ್ಸಾಂಪಲ್ ನಾನು ಹೇಳುದು. ಯಾವ ಕಡೆ ಪ್ರಕೃತಿ ವಿಕೋಪವಾದಾಗ ಈ LCFನಿಂದ ಅವರು ಯಾವ ಕ್ವೆಶ್ಚನ್ ಕೇಳುವುದಿಲ್ಲ. ಎಕ್ಸಾಂಪಲ್ ನಿಮಗೆ ಹೇಳುತ್ತಿದ್ದರೆ, ಇನ್ನೊಂದು ಎಕ್ಸಾಂಪಲ್ ಹೇಳುತ್ತಿದ್ದರೆ, 2019ರಲ್ಲಿ 20 ಕೋವಿಡ್ ಬಂತು, ಜಗತ್ತಿನ ಕೋವಿಡ್ ಬಂತು. ಆವಾಗ ನಿಮಗೆ ಗೊತ್ತಿದೆ, ವೆನ್ಲಾಕ್ನಲ್ಲಿ ಅಲ್ಲಿ ಇಲ್ಲಿ ಜನ ಹೋಗಿ ರಾಶಿ ಬೀಳ್ತಾ ಇದ್ದು. ಅಲ್ಲಿ ಬೇಕಾದಷ್ಟು ವೆಂಟಿಲೇಟರ್ ಮೆಷಿನ್ ಇರಲಿಲ್ಲ. ನನಗೆ ಆವಾಗ ಇಲ್ಲಿ ಉಸ್ತುವಾರಿ ಸಚಿವರಾಗಿದ್ದರು ಶ್ರೀನಿವಾಸ್ ಪೂಜಾರಿ, ಅವರದ್ದು ಕಾಲ್ ಬಂತು, ನಮಗೆ ಒಂದು ವೆನ್ಲಾಕಿಗೆ ಒಂದು ಏನು ವೆಂಟಿಲೇಷನ್ ಮೆಷಿನ್ ಬೇಕಂತ. ನಾನು ಸರಿಸುಮಾರು ರಾತ್ರಿ 9 ಗಂಟೆಗೆ ನಮ್ಮ ಅಂತಾರಾಷ್ಟ್ರೀಯ ಶಿಕಾಗೋ ಏನು ಆಫೀಸ್ ಇದೆ ಅಲ್ಲಿ ಒಂದು ಇಮೇಲ್ ಕಳಿಸಿದೆ, ವಿ ನೀಡ್ 1 ವೆಂಟಿಲೇಟರ್ ಮೆಷಿನ್ ಟು ಅವರ್ ಡಿಸ್ಟ್ರಿಕ್ಟ್ ಗವರ್ಮೆಂಟ್ ಹಾಸ್ಪಿಟಲ್. ಮರುದಿವಸ ನಾನು ಎದ್ದು ನೋಡುವಾಗ ಐ ಹ್ಯಾಡ್ ದ ರಿಪ್ಲೈ, ಯುವರ್ ಮೆಷಿನ್ ಹ್ಯಾಸ್ ಬಿನ್ ಸ್ಯಾಂಕ್ಷನ್. 9 ಲಕ್ಷದ ಮೆಷಿನ್ ಇವತ್ತಿಗೂ ಅಲ್ಲಿ ಕಾರ್ಯ ಮಾಡ್ತಾ ಇದೆ. ನಾನು ಯಾಕೆ ಇದು ಹೇಳ್ತಾನೆ ಅಂತ ಹೇಳಿದರೆ ದಿಸ್ ಈಸ್ ಹೌ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ವರ್ಕ್ಸ್. ಅದು ದೇ ಆಸ್ಕ್ ನೋ ಕ್ವೆಶನ್ಸ್. ವೆನ್ ಇನ್ ದ ಕೆಲಾಮಿಟಿ ಏನು ಅರ್ಜೆನ್ಸಿ ಇದೆ, ಇಮ್ಮಿಡಿಯೇಟ್ಲಿ ದೇ ಗಿವ್. ನೀವು ಈ ವರ್ಷ ನಿಮಗೆ ಗೊತ್ತಿದೆ ವಾಟ್ ಈಸ್ LCR. ನಿಮ್ಮ ಕ್ಲಬ್ಬಿನಿಂದ ಕನಿಷ್ಠ ಪಕ್ಷ ಎಷ್ಟು MGF ಕೊಡ್ತೀರಿ ನೀವು ಅವರಿಗೆಲ್ಲ ಕೇಳಬೇಡಿ. ನೀವು ಯು ಹ್ಯಾವ್ ಟು ಟೇಕ್ ದ ಲೀಡ್. ಕಡಿಮೆ ಬಹುಶಃ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ ಅಲ್ಲಿ ನಮ್ಮ ಕ್ಯಾಬಿನೆಟ್ ಸೆಕ್ರೆಟರಿ, ಅವರಿಗೆ ಹೇಳಿ, ಮತ್ತೆ ಹೇಳ್ಬೋದು ನೀವು ಒಂದು 5 ಒಂದು MGF ನೀವು 5. ಎಸ್, ಗಿವ್ ದೆಮ್ ಎ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆಯೇ ಮಾರ್ಕೆಟಿಂಗ್ ಚೇರ್ಪರ್ಸನ್ ವೀಣಾ ಕ್ರಾಸ್ಟಾ, ಎಸ್, ಮತ್ತು ಕ್ಲಬ್ PRO ಜಸಿಂತಾ ಮೆಂಡೋನ್ಸಾ, ಎಸ್. ನಿಮ್ಮ ಇಬ್ಬರದ್ದು ಡ್ಯೂಟಿ ಸದಾ ಒಂದೇ ಲೆಕ್ಕ. ಇವರು ಮಾರ್ಕೆಟಿಂಗ್ ಚೇರ್ಪರ್ಸನ್ ಅಂದರೆ ನೀವು ಮಾರ್ಕೆಟಿಂಗ್ ಹೋಗಿ ಬನ್ನಿ ಅಂತ ಕರೆಯೋದಲ್ಲ. ನಾವು ಮಾಡುವ ಒಳ್ಳೆ ಕೆಲಸವನ್ನು ಸಮಾಜಕ್ಕೆ ನಾವು ತಿಳಿಸುವುದು, ಅವರು ಅದರಿಂದ ಸ್ಫೂರ್ತಿ ತಗೊಂಡು ನಮ್ಮ ಏನು ಸಂಸ್ಥೆಗೆ ಬರಬೇಕು. ಇದು ಮಾಡೋ ಜವಾಬ್ದಾರಿ. ಇವತ್ತು ಇದನ್ನು ಹೇಳಬೇಕಾದ್ರೆ ಮೊದಲಾದರೆ ನಾವು ಅದನ್ನು ಬರೆದು ಆ ಪೇಪರಿಗೆ ಕೊಟ್ಟು ಅವ್ರು ಹಾಕಿದರೆ ಆಯಿತು, ಇಲ್ಲದರೆ ಇಲ್ಲ. ಇವತ್ತು ಆ ಥರ ಇಲ್ಲ, ಮೊಬೈಲ್ನಲ್ಲಿ ಹಾಕಿದರೆ ಇಡೀ ಜಗತ್ತಿಗೆ ಹೋಗ್ತದೆ. ಇಂಥ ಒಳ್ಳೆ ಮಾಡುವ ಕೆಲಸವನ್ನು ನೀವು ನಮ್ಮ ಸಮಾಜಕ್ಕೆ ತಿಳಿಸುವ ಥ್ರೂ ಮೀಡಿಯಾ. ಇವತ್ತು ಬೇಕಾದಷ್ಟಿದೆ ನಮಗೆ ಮೀಡಿಯಾ, ವಾಟ್ಸ್ಆ್ಯಪ್, ಟ್ವಿಟರ್, ಅದು ಇದಂತ ಏನಿದೆ. ಸೊ ದಟ್ ಈಸ್ ಯುವರ್ ಪ್ರೈಮರಿ ಡ್ಯೂಟಿ. ಆ್ಯಂಡ್ ಸರ್ವಿಸ್ ಚೇರ್ಪರ್ಸನ್ ರೋಹನ್ ಫೆರಾವೋ ಮತ್ತು ಸಿಸಿಲಿಯಾ ಮೊಂತೇರೋ, ಎಸ್, ನಿಮ್ಮದು ಸರ್ವಿಸ್ ಅಂದರೆ ಯು ಹ್ಯಾವ್ ಟು ಕಮ್ಯುನಿಕೇಟ್ ಆ್ಯಂಡ್ ಇಂಪ್ಲಿಮೆಂಟ್ ದ ಕಮ್ಯುನಿಟಿ ಆ್ಯಂಡ್ ಹ್ಯುಮ್ಯಾನಿಟೇರಿಯನ್ ಸರ್ವಿಸಸ್ ಇನ್ವಾಲ್ವಿಂಗ್ ಮೆಂಬರ್ಸ್ ಆಫ್ ಯುವರ್ ಕ್ಲಬ್. ದಟ್ ಈಸ್ ಯುವರ್ ಡ್ಯೂಟಿ. ಆ್ಯಂಡ್ ಕಮಿಟಿ ಹೆಡ್ಸ್ ನಾನು ಆವಾಗಲೇ ಹೇಳಿದೆ, ಎಡಿಟರ್, ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್, ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಆ್ಯಂಡ್ ಪಿಕ್ನಿಕ್ ಕೋಆರ್ಡಿನೇಟರ್ಸ್. ಇಟ್ ಈಸ್ ನಿಮ್ಮ ಕ್ಲಬ್ಬಿನ ಏನು ಈ ಜವಾಬ್ದಾರಿಗಳನ್ನು ನೀವು ನಿಭಾಯಿಸಬೇಕು. ನಾವು ಕಮಿಂಗ್ ಟು ಬೋರ್ಡ್ ಆಫ್ ಡೈರೆಕ್ಟರ್ಸ್, ನೀವು ಒಂದು ಅತ್ಯಂತ ಪ್ರಮುಖ ಒಂದು ಏನು ಹೇಳ್ತಾರೆ ಒಂದು ಅಂಗ ಒಂದು ಕ್ಲಬ್ ಇದ್ದು, ನೀವು ಕ್ಲಬ್ಬಿನ ನಿರ್ದೇಶಕರು, ಡೈರೆಕ್ಟರ್ಸ್. ನೀವು ಆಕ್ಚುಲಿ ಕ್ಲಬ್ಬಿನಲ್ಲಿ ಏನು ಪಾಲಿಸೀಸ್ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರುವವರು ನೀವು ಮಾಡಿದ ಇದನ್ನು ಪ್ರೆಸಿಡೆಂಟ್ ಇಂಪ್ಲಿಮೆಂಟ್ ಮಾಡಬೇಕು. ಪ್ರತಿ ಮೀಟಿಂಗ್ ಹಾಗೂ BOD ಈ ಮೀಟಿಂಗ್ಗೆ ನೀವು ಹಾಜರಾಗತಕ್ಕದ್ದು. ನಿಮ್ಮ ಸಮಯವನ್ನು ಕ್ಲಬ್ ಮತ್ತು ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಗೆ ನೀವು ಕೊಡಬೇಕು. ನೀವೆಲ್ಲರೂ ಈಗ ಈ ಜವಾಬ್ದಾರಿಗಳಿಗೆ ನಿಮ್ಮ ಒಪ್ಪಿಗಿದ್ದರೆ ನಿಮ್ಮ ಬಲಗೈಯನ್ನು ಎತ್ತಿ ನಿಮ್ಮ ಒಪ್ಪಿಗೆಯನ್ನು ಸೂಚಿಸಿ. ಏನು ಕೇಳಿಲ್ಲ ನನಗೆ, ಹೌದು ಮಾಡ್ತೀರಾ? ಥ್ಯಾಂಕ್ ಯು. ಅಲ್ಲಿ ನಿಲ್ಲಿ. Now I call upon the Vice President, Jacinta Mendonça. She is ಬಹುಶಃ ಈ ಕ್ಲಬ್ ಸ್ಥಾಪನೆ ಆದ್ದರಿಂದ ಇವರ್ ದ ಸೆಕ್ರೆಟರಿ ಆಗಿದೆ. ಯಾವುದೇ ಸಂಸ್ಥೆಯಲ್ಲಿ ಉಪಾಧ್ಯಕ್ಷರನ್ನು ಆಯ್ಕೆ ಮಾಡುವ ಉದ್ದೇಶ, ಇಟ್ ಈಸ್ ಎ
ನಿಮಗೆ ಮುಂದಿನ ನಾಯಕಿಯಾಗಿ ನಿಮ್ಮನ್ನು ಸಿದ್ಧಪಡಿಸು. ಇಟ್ ಇಸ್ ಯುವರ್ ಟ್ರೈನಿಂಗ್ ಪೀರಿಯಡ್, ತರಬೇತಿಯ ಅವಧಿ. ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಇನ್ ಇಸ್ ಆಬ್ಸೆನ್ಸ್ ಉಪಾಧ್ಯಕ್ಷರು ಕ್ಲಬ್ನ ಜವಾಬ್ದಾರಿಯನ್ನು ಒಂದು ಮುಂದಕ್ಕೆ ತಗೊಂಡು ಹೋಗುವುದು, ಮೀಟಿಂಗ್ ಕಂಡಕ್ಟ್ ಮಾಡೋ ಜವಾಬ್ದಾರಿ ನಿಮ್ಮದು. ವಿಲ್ ಯು ಪರ್ಫಾರ್ಮ್ ಯುವರ್ ಡ್ಯೂಟೀಸ್? ಥ್ಯಾಂಕ್ ಯು. Now I call upon the treasurer, Joseph D'Souza, and Leo treasurer, Delson D'Souza. ನಿಮ್ಮ ಕ್ಲಬ್ಬಿನ ಖಜಾನೆಯ ಪೂರ್ತಿ ಜವಾಬ್ದಾರಿ ನಿಮ್ಮದು. ಜೋಸೆಫ್ ಡಿಸೋಜಾ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಚರ್ಚ್ನಲ್ಲಿ ಅವರು ಆ ಕಮಿಟಿ, ಫೈನಾನ್ಸ್ ಕಮಿಟಿಯ ಮೆಂಬರ್. ನಾನು ಕೇಳಿದೆ ನಿಮ್ಮ ಇಂಟ್ರೊಡಕ್ಷನ್ನಲ್ಲಿ. ಸೊ ನಿಮಗೆ ಆ ಬಗ್ಗೆ ಜಾಸ್ತಿ ನಾನು ಹೇಳಬೇಕಂತ ಅಗತ್ಯ ಇಲ್ಲ. ಆದರೂ ಕೂಡ ನಮ್ಮ ಲಯನ್ಸ್ನಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಇಲ್ಲಿ ನೀವು ಕ್ಲಬ್ಬಿನ ಬಜೆಟನ್ನು ಮಾಡಬೇಕು ಮತ್ತು ಇಲ್ಲಿ 2 ಅಕೌಂಟ್ ಇದೆ. ಒಂದು 2 ಅಕೌಂಟ್ ಅಂದರೆ ಒಂದು ಬ್ಲ್ಯಾಕ್ ಮನಿ ಮತ್ತು ವೈಟ್ ಮನಿ ಅದಲ್ಲ, ಇದು ಒಂದು ಅಡ್ಮಿನಿಸ್ಟ್ರೇಷನ್ ಮತ್ತೆ ಸರ್ವಿಸ್ ಅಕೌಂಟ್ ಅಂತ. ಇಲ್ಲಿ ನೀವು ಪಬ್ಲಿಕ್ನಿಂದ ತಗೊಂಡ ಹಣ, ಸರ್ವಿಸ್ಗೋಸ್ಕರ ತಗೊಂಡ ಹಣ ಎಲ್ಲ ಸರ್ವಿಸ್ ಅಕೌಂಟಿಗೆ ಹೋಗ್ತದೆ. ಮತ್ತೆ ಮೆಂಬರ್ಶಿಪ್ ಏನು ಎಲ್ಲ ಇದೆ ಅದು ಅಡ್ಮಿನಿಸ್ಟ್ರೇಷನ್ ಅಕೌಂಟಿಗೆ ಬರ್ತದೆ. ಅಡ್ಮಿನಿಸ್ಟ್ರೇಷನ್ ಅಕೌಂಟಿಂದ ಏನು ಹಣ ಇದೆ ಎಕ್ಸ್ಟ್ರಾ ಅಥವಾ ಇನ್ ಎನಿ ಕೇಸ್ ಕ್ಯಾನ್ ಗೋ ಟು ಸರ್ವಿಸ್ ಆಕ್ಟಿವಿಟಿ. ಅದೇ ಸರ್ವಿಸ್ ಆಕ್ಟಿವಿಟಿಯಲ್ಲಿ ಹಣ ಇದೆ ಅಂತ ಅಡ್ಮಿನಿಸ್ಟ್ರೇಷನ್ ಅಕೌಂಟಿಗೆ ಹಾಕಬಾರ್ದು. ಅದು ಈಸ್ ಅ ವಯೋಲೇಷನ್ ಆಫ್ ಅವರ್ ಕೋಡ್ ಆಫ್ ಎಥಿಕ್ಸ್. ಈ ಜವಾಬ್ದಾರಿಯನ್ನು ಮತ್ತೆ ನಿಮ್ಮ ವೆರಿ ಇಂಪಾರ್ಟೆಂಟ್, ನಿಮ್ಮ ಮೆಂಬರಿಂದ ಇಯರ್ಲಿ ಸಬ್ಸ್ಕ್ರಿಪ್ಷನ್ ವಸೂಲಾತಿ ಮಾಡುವ ಜವಾಬ್ದಾರಿ ನಿಮ್ಮದು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ನೀವು ಇವತ್ತೇ ಸ್ಟಾರ್ಟ್ ಮಾಡಬೇಕು. ಯಾಕೆಂದರೆ ಒಂದ್ಸರ್ತಿ ಡಿಸೆಂಬರ್ ಜಾನ್ವರಿ ನಂತರ ಆ ಭಾರ ನಿಮಗೆ ಜಾಸ್ತಿ ಆಗಿ ಹೋಗಿ ಅಲ್ಟಿಮೇಟ್ಲಿ ಒಂದಿಬ್ಬರು ಕೈ ಕೊಡುವ ಚಾನ್ಸ್ ಇದೆ. ಅದಕ್ಕೋಸ್ಕರ ಯು ಹ್ಯಾವ್ ಟು ಕಲೆಕ್ಟ್ ದ ಮೆಂಬರ್ ಸಬ್ಸ್ಕ್ರಿಪ್ಷನ್ ಇನ್ ಟೈಮ್. ಈ ಜವಾಬ್ದಾರಿಗಳಿಗೆ ನಿಮ್ಮ ಒಪ್ಪಿಗೆ ಇದ್ದರೆ ದಯವಿಟ್ಟು ನಿಮ್ಮ ಬಲಗೆ ನೆತ್ತಿ ನಿಮ್ಮ ಒಪ್ಪಿಗೆಯನ್ನು ಸೂಚಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೆಕ್ರೆಟರಿ ಮರಿಯಾ ಶಾಂತಿ ಡಿಸೋಜಾ ಮತ್ತು ಲಿಯೋ ಸೆಕ್ರೆಟರಿ ಅಲ್ವಿಯಾ ಡಿಸೋಜಾ. ಇನ್ಫ್ಯಾಕ್ಟ್ ಲಿಯೋ ತಂಡ ಸೇಮ್ ಲಾಸ್ಟ್ ಇಯರ್ ತಂಡ ಈ ವರ್ಷವನ್ನು ಮುಂದುವರಿಸ್ತಾ ಇದೆ. ದಟ್ ಇಸ್ ನೈಸ್ ಆಫ್ ಯು. ಸೆಕ್ರೆಟರಿ ಈಸ್ ಅ ಲೈವ್ ವೈರ್. ನಾನು ಎಲ್ಲ ಕಡೆ ಇದನ್ನು ಹೇಳ್ತಿದ್ದೇನೆ. ಆಫ್ ಆರ್ಗನೈಸೇಷನ್, ಯಾವ ಆರ್ಗನೈಸೇಷನ್ ಕೂಡ ಸೆಕ್ರೆಟರಿ ಈಸ್ ದ ಮೇನ್, ಅಧ್ಯಕ್ಷರ ಒಂದು ಬಲಗೆ ಇದ್ದಾಗೆ ನೀವು. ಯುವರ್ ಕ್ಲಬ್, ಯುವರ್ ಲಯನ್ಸ್ ಡಿಸ್ಟ್ರಿಕ್ಟ್ ಆ್ಯಂಡ್ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್, ಇದರ ನೀವೊಂದು ಲಿಂಕ್. ಯು ಆರ್ ದ ಮೇನ್ ಪರ್ಸನ್. ನೀವು ಸಮಯಕ್ಕೆ ಸರಿಯಾಗಿ WMMR ರಿಪೋರ್ಟ್ಸ್ ಕಳಿಸೋದು, ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಮತ್ತು ರೆಗ್ಯುಲರ್ ಮೀಟಿಂಗ್ ವಿಚಾರಗಳನ್ನು ನಿಮ್ಮ ಮಿನಿಟ್ ಬುಕ್ಕಿನಲ್ಲಿ ಬರೆದಿಡುವುದು ನಿಮ್ಮ ಜವಾಬ್ದಾರಿ. ಜಾನ್ ಎಫ್ ಕೆನಡಿ ಒಂದು ಸರ್ತಿ ಹೇಳಿದರು, ಕಾರ್ಯದರ್ಶಿ ಸರಿಯಾಗಿ ಕೆಲಸ ಮಾಡಿದಾಗ ಯಾರು ಹೊಗಳುವುದಿಲ್ಲ, ಆದರೆ ಅವರಿಂದ ತಪ್ಪಾದಾಗ ಯಾರು ಮರೆಯುವುದಿಲ್ಲ. ಇದು ನಿಮ್ಮ ಜವಾಬ್ದಾರಿ. ನೀವು ಮಾಡೋ ಎಲ್ಲ ಒಳ್ಳೆ ಕೆಲಸಕ್ಕೆ ನಿಮಗೆ ಯಾರು ಶಾಬಾಸ್ ಅಂತ ಹೇಳುವುದಿಲ್ಲ. ಶಾಬಾಸ್ ಅಂತ ಹೇಳುವುದು ಅಧ್ಯಕ್ಷರಿಗೆ. ನೀವು ತಪ್ಪು ಮಾಡಿದಾಗ ಮಾತ್ರ ಎಲ್ಲರೂ ಬಂದು ನಿಮ್ಮ ಮೇಲೆ ಮುಗಿಬೀಳ್ತಾರೆ. ಇದನ್ನು ನೆನಪಿಡಿ. ಈ ಜವಾಬ್ದಾರಿ, ಈ ಎಲ್ಲ ನಾನು ಹೇಳಿದ ಜವಾಬ್ದಾರಿ ನಿಮಗೆ ನಿಮ್ಮ ಒಪ್ಪಿಗೆ ಇದ್ದರೆ ವಿಲ್ ಯು ಪರ್ಫಾರ್ಮ್ ಯುವರ್ ಡ್ಯೂಟೀಸ್ ಟು ಯುವರ್ ಬೆಸ್ಟ್ ಎಬಿಲಿಟೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಈಗ ನಾನು ಈ ಕ್ಲಬ್ಬಿನ ಪ್ರಮುಖ ವ್ಯಕ್ತಿ, ಈ ಕ್ಲಬ್ನ ನಾಯಕ ಲಯನ್ ಪ್ರಶಾಂತ್ ಡಿಸೋಜಾ ಮತ್ತು ಅವರ ಬಾಸ್ ಮುಕ್ತ ಸಲ್ಡಾಳ ದಯವಿಟ್ಟು ಮುಂದೆ ಬನ್ನಿ. ಮತ್ತೆ ಲಿಯೋ ಪ್ರೆಸಿಡೆಂಟ್
ಇವರ ಬಗ್ಗೆ ಎರಡು ಮಾತು ನಾನು ಹೇಳಲೇಬೇಕು. ನಾನು ಯಾವಾಗಲೂ ಹೇಳುವಾಗೆ ಲೀಡರ್ ಇಸ್ ದ ಒನ್ ಹೂ ಲೀಡ್ಸ್ ಫ್ರಮ್ ದ ಫ್ರಂಟ್. ಮುಂಚೂಣಿಯಲ್ಲಿ ನಿಂತು ಮುನ್ನಡೆಸುವವನು ಒಬ್ಬ ನಾಯಕ. ಇದು ಪ್ರಶಾಂತರವರಿಗೆ ಬಹಳಷ್ಟು ಅನ್ವಯ ಆಗ್ತದೆ. ಅವರು ಜಿಲ್ಲಾ ಸಂಪುಟದಲ್ಲಿ ಇದ್ದು ಕ್ಲಬ್ನ ಏಳಿಗೆಗೋಸ್ಕರ ಪುನಃ ಅಧ್ಯಕ್ಷರಾಗೋದು ಅಭಿನಂದನೀಯ. ಈ ವರ್ಷ ನಮ್ಮ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ PMJ ಕೊಟ್ಟವರು ಅವರು. ಅದಕ್ಕೋಸ್ಕರ ಅವರಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ. ಯುವರ್ ಸಕ್ಸಸ್ ಈಸ್ ಎ ರಿಫ್ಲೆಕ್ಷನ್ ಆಫ್ ಯುವರ್ ಕ್ಲಬ್ ಸಕ್ಸಸ್. ನಿಮ್ಮ ಯಶಸ್ಸು ನಿಮ್ಮ ಕ್ಲಬ್ನ ಯಶಸ್ಸಿನ ಒಂದು ಪ್ರತಿಬಿಂಬ. ನೀವು ಜಿಲ್ಲಾ ರಾಜ್ಯಪಾಲರ ಸಲಹಾ ಸಮಿತಿಯ ಸದಸ್ಯರು ಮತ್ತು ವಲಯ ಸಲಹಾ ಸಭೆಗಳಿಗೆ ನೀವು ರೆಗ್ಯುಲರ್ ಆಗಿ ಹಾಜರಾಗತಕ್ಕದ್ದು. ನಾನು ಪ್ರತಿ ಸತಿ ಹೇಳುವಾಗೆ ಇದನ್ನು ಇಲ್ಲಿ ಕೂಡ ನಾನು ಹೇಳ್ತೇನೆ, ಒಬ್ಬ ನಾಯಕ ಅಂದರೆ ಯಾರು. ಇಲ್ಲಿ ಬಹುಶಃ ನನ್ನ ಇನ್ಸ್ಟಾಲೇಷನ್ ಬಂದವರಿಗೆ ಬಹುಶಃ ಇದು ಭಯ ಬಂದಿರ್ಬೋದು, ಈಗ ಆಗಿರ್ಬೋದು. ಈಗ ಒಬ್ಬ ನಾಯಕ ಅಂದರೆ ಹೂ ಲೀಡ್ಸ್ ಫ್ರಮ್ ದ ಫ್ರಂಟ್, ಡ್ರೀಮ್ಸ್ ವೆನ್ ಅದರ್ಸ್ ಸ್ಲೀಪ್, ಬಿಲೀವ್ ವೆನ್ ಅದರ್ಸ್ ಡೌಟ್, ಡೇರ್ ವೆನ್ ಅದರ್ಸ್ ಫಿಯರ್, and build when others demolish. This is the true qualities of a leader. Nan Prashant, being extension chairman and charter president of this club, ನೀವು ನಿಮ್ಮ ಕ್ಲಬ್ ಅನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವುದು ಎಂಬ ದೃಢ ನಂಬಿಕೆ ನಮಗೆ ಎಲ್ಲರಿಗಿದೆ. As president of your club and Leo Club, will you perform your duties to your best of abilities? Thank you very much. Now, immediate past President, Lion Arun Montero, ನೀವು ಈ ವರ್ಷ ಝೋನ್ ಕೋಆರ್ಡಿನೇಟ್ ಕೂಡ ಆಗಿದ್ದೀರಿ. ಕಳೆದ ವರ್ಷದಲ್ಲಿ ನೀವು ಮಾಡಿದ ಒಳ್ಳೆ ಕೆಲಸಕ್ಕೆ ನಿಮಗೆ 8ನೇ ಸ್ಥಾನ ಕೂಡ ಸಿಕ್ಕಿದೆ. ಈಗ ನಿಕಟಪೂರ್ವ ಅಧ್ಯಕ್ಷರಾಗಿ ನಿಮ್ಮ ಪೂರ್ಣ ಸಹಕಾರವನ್ನು ನಿಮ್ಮ ಅಧ್ಯಕ್ಷರೇ ನೀವು ಕೊಡ್ತೀರಾ? is duly installed for the year 2023 and 24. And as our district governor's slogan goes, be kind and always smile. Thank you, ladies and gentlemen. Rest, you can have your seat. ಈಗ ಅಧಿಕಾರದ ಸಂಕೇತವನ್ನು ಹಸ್ತಾಂತರಿಸುವ ಸಮಯ. ಇಲ್ಲಿ ಪೂರ್ವ BCS ಇಬ್ಬರು ಇದ್ದಾರೆ. ನಾವು ನಮ್ಮ NCC ಅವರನ್ನು ನೋಡಲಿಲ್ಲ, ಅದು ನೀವು ತಾಳೆ ಬೇಡ, ನೀವು ಬರಲೇಬೇಕಿಲ್ಲಿ. ನಮ್ಮ PDG ಮತ್ತು ಇಮಿಡಿಯೇಟ್ ಪಾಸ್ ಮಲ್ಟಿಪಲ್ ಕೌನ್ಸಿಲ್ ಚೇರ್ಪರ್ಸನ್ ದಯವಿಟ್ಟು ಮುಂದೆ ಬನ್ನಿ. ಏನು ಇದು ಕನ್ನಡದಲ್ಲಿ ಕೈ ಸುತ್ತಿಗೆ ಅಂತ ಹೇಳ್ತಾರೆ ಇದಕ್ಕೆ, ಗ್ಯಾವೆಲ್. ಇದನ್ನು ಹಸ್ತಾಂತರಿಸುವ ಸಮಯ. ಇದು ಒಂದು ಅಧಿಕಾರದ ಸಂಕೇತ. ಇದನ್ನು ನೀವು ನ್ಯಾಯಯುತವಾಗಿ, ಜುಡಿಷಿಯಸ್ಲಿ ಯು ಹ್ಯಾವ್ ಟು ಯೂಸ್ ಫಾರ್ ದ ಇಯರ್. ಆ್ಯಂಡ್ ಐ ರಿಕ್ವೆಸ್ಟ್ PDG Vasan Shetty to join me in handovering this. ಪದಪ್ರದಾನ ಮಾಡಿದಂತ ಲಯನ್ ರೊನಾಲ್ಡ್ ಗೋಮ್ಸ್ ಸರ್, ತಮಗೆ ಧನ್ಯವಾದಗಳು. ಕತ್ತಲೆಯಲ್ಲಿ ಇರಲು ಯಾರೂ ಬಯಸುವುದಿಲ್ಲ. ಕತ್ತಲು ಆವರಿಸಿದಂತೆ ಬೆಳಕು ನಮಗೆ ಅತಿ ಅಗತ್ಯ. ಬೆಳಕು ಒಂದು ಆಶಾಕಿರಣ ಇದ್ದಂತೆ. ನಮ್ಮ ಬಾಳಲ್ಲಿ ಬೆಳಕಿಗೆ ಉತ್ತಮವಾದ ಮಹತ್ವವಿದೆ. ಹಾಗೆಯೇ ಇಂದು ನಾವು ನಮ್ಮ ಲಯನ್ಸ್ ಕ್ಲಬ್ ಪೆರ್ಮನ್ನೂರ್
ತಮ್ಮ ಸೇವೆಯ ಮುಖಾಂತರ ಸರ್ವ ಕಡೆ ಬೆಳಕನ್ನು ಪ್ರಸರಿಸಲಿ ಎಂದು ಹಾರೈಸುತ್ತಾ ವೇದಿಕೆಯಲ್ಲಿರುವ ಸರ್ವ ಅತಿಥಿಗಳು ಸೇರಿ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಸರ್ವ ಅತಿಥಿಗಳು ಸೇರಿ ವೇದಿಕೆಯ ಮುಂದೆ ಇರುವ ದೀಪವನ್ನು ಬೆಳಗಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಶುಭ ಸಮಾರಂಭದ ಮುಖ್ಯ ಅತಿಥಿಯಾಗಿ ಬಂದಂಥ ರೊನಾಲ್ಡ್ ಗೋಮ್ಸ್ ಅವರ ಪತ್ನಿ ಅನಿತಾ ಗೋಮ್ಸ್ ಅವರೇ, ನಮ್ಮ ಕ್ಲಬ್ಬಿನ ನಿಕಟಪೂರ್ವ ಅಧ್ಯಕ್ಷರಾದ ಅರುಣ್ ಮಂತೇರ್ ಅವರೇ, ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ಆದ ನಮ್ಮ ರೀಜನ್ ಚೇರ್ಪರ್ಸನ್ ಆದ ಹಿಮಾಯಗಿರಿ ಅವರೇ, ವೆಸ್ಟರ್ನ್ ಅವರೇ, ಈ ಸಾಲಿನ ಕಾರ್ಯದರ್ಶಿಯಾಗಿ ಇರುವ ಶಾಂತಿ ಡಿಸೋಜ್ ಅವರೇ, ಟ್ರೆಷರರ್ ಜೋಸೆಫ್ ಡಿಸೋಜ್ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ಪ್ರೀತಿಯ MCC ಪಾಸಿನ್ಸಿ ವಸಂತನವರೇ, ನನ್ನ ಕ್ಲಬ್ಬಿನ ಹುಟ್ಟುವಿಗೆ ಮೊದಲ ಹೆಜ್ಜೆಗೆ ಸಹಕಾರಿಯಾದ ಪ್ರವೀಣನ ಅವರೇ, ನನ್ನನ್ನು ವಿಜಯ್ ಕ್ಲಬ್ಗೆ ಪರಿಚಯಿಸಿದ ಒಬ್ಬ ಗಣ್ಯ ವ್ಯಕ್ತಿ, ನಿಮಗೆ ವಂದನೆಗಳು. ಲಯನ್ಸ್ ಕ್ಲಬ್ ವಿಷಯದಲ್ಲಿ ನಾನು ಸೇರಿದ ಮರು ವರ್ಷವೇ ಸೆಕ್ರೆಟರಿಯಾಗಿ ಅಲ್ಲಿ ಹಲವು ಕಾರ್ಯಕ್ರಮಗಳನ್ನು ಮಾಡಿದ್ದು, ಅದರ ಮರು ವರ್ಷವೇ ನಾನು ನನ್ನ ಒಂದು ಕ್ಲಬ್ ಅನ್ನು ಹುಟ್ಟುಹಾಕಬೇಕು, ಅದನ್ನು ಸಮಾಜಕ್ಕೆ ಒದಗಿಸಬೇಕು, ಸಮಾಜಕ್ಕೆ ಏನಾದರೂ ಸಹಾಯ ಮಾಡುವಂತ ಒಂದು ಸಂಸ್ಥೆಯನ್ನು ಹುಟ್ಟಾಕಬೇಕೆಂದರೆ ಪ್ರಯತ್ನ ಪಟ್ಟಿದ್ದೆ. ಕೊರೋನಾದ ಸಮಯದಲ್ಲಿ ಅದು ಸಾಧ್ಯವಾಗಲಿಲ್ಲ. ಹಾಗೆಂತೇಳಿ ಆಸಕ್ತಿ ಬಿಡಲಿಲ್ಲ, ಛಲವೂ ಬಿಡಲಿಲ್ಲ. ಅದರ ಮರು ವರ್ಷ ನಾನು ನಮ್ಮ ಆತ್ಮೀಯ ಸ್ನೇಹಿತ ಮ್ಯಾಕ್ಸಿನ್ ರೋಬನ್ ಮತ್ತು ನಾನು ಸೇರಿ ಲಯನ್ಸ್ ಕ್ಲಬ್ ಪೆರ್ಮನೂರನ್ನು ಹುಟ್ಟುಹಾಕಲಿ ಒಂದು ಹೆಜ್ಜೆ ಇಟ್ಟೆವು. ಅದಕ್ಕೆ ಕಾರಣಕರ್ತರಾದ ಪ್ರವೀಣನ್ ಅವರು ನನಗೆ ಸಹಕಾರಿ. ವಸಂತನನ್ನು ಕ್ಲಬ್ಗೆ ಒಂದು ನಾಂದಿ ಆಡಿದ್ರು. ಹಾಗೆ ಬೆಳೆಯುತ್ತಾ ನಾನು ನನ್ನ ಮಾತೃ ಸಂಸ್ಥೆಯಿಂದ ನಾನು ಹುಟ್ಟಾಗಿದ್ದ ಸಂಸ್ಥೆಗೆ 1 ವರ್ಷ ಮೊದಲು ಇಲ್ಲಿ ಬಂದೆ. ಬಂದ ನಂತರ ನಾನು PR ಹೋಗಿ ನನ್ನ ಸುಮಾರು ಕೆಲಸ ಸಮಾಜ ಸೇವೆಯಲ್ಲಿ ನಮ್ಮ ಚಾರ್ಟರ್ ಪ್ರೆಸಿಡೆಂಟ್ ಅರುಣ್ ಮಂತೇರ್ ಮತ್ತು ಅವರ ಟೀಮ್ನೊಟ್ಟಿಗೆ ಹಲವು ಕೆಲಸಗಳನ್ನು ಮಾಡಿ ಸಮಾಜದಲ್ಲಿ ಉತ್ತಮ ಗುಣಮಟ್ಟದ ಸೇವೆಯಲ್ಲಿ ಕೊಡುವುದನ್ನು ನಾನು ಮಾಡಿಕೊಂಡೆ.
ಕಳೆದ ವರ್ಷದಲ್ಲಿ ನಾನು ಪಿಯರವಾಗಿ ಮಾಡಿದ ಕೆಲಸ ನನಗೆ ತೃಪ್ತಿಗೊಟ್ಟಿದೆ. ನನಗೆ ಡಿಸ್ಟ್ರಿಕ್ಟ್ನಲ್ಲಿ ಕೊಟ್ಟ ಕ್ರಿಸ್ಮಸ್ ಕೋಆರ್ಡಿನೇಟರ್ ಕೆಲಸವನ್ನು ನಾನು ಅಚ್ಚುಕಟ್ಟಾಗಿ ಪೂರೈಸಿದ್ದು ಮತ್ತು ಹಲವು ಬೇರೆ ಕೆಲಸಗಳು ನನಗೆ ಅನಿಲ್ ಕುಮಾರ್ ಅವರು ಕೊಟ್ಟಾಗ ಅದನ್ನು ಸಮರ್ಥವಾಗಿ ನಿಭಾಯಿಸಿದೆ. ಕ್ಲಬ್ಬಿನಲ್ಲಿ ಕೊಟ್ಟ ಕೆಲವು ಹುದ್ದೆಗಳನ್ನು ನಿಭಾಯಿಸಿದೆ. ಈ ಸಲದ ನನ್ನ ಪ್ರಯಾಣದಲ್ಲಿ ನನ್ನ ಒಂದೇ ಧ್ಯೇಯ ಏನಿದ್ರು ಸಮಾಜ ಸೇವೆ. ಡಿಸ್ಟ್ರಿಕ್ಟಲ್ಲಿ ಕೊಡಲ್ಪಡುವ ಅಂಕಗಳಿಗೆ ನಾನು ತಲೆಬಾಗುವುದಿಲ್ಲ. ಅದು ನನ್ನ ಈ ವರ್ಷದ ಧ್ಯೇಯ. ಅಂಕಗಳಿಗೆ ಪ್ರತಿಯಾಗಿ ಕೆಲಸ ಮಾಡುವುದಿಲ್ಲ. ಸಮಾಜಕ್ಕೆ ಅಗತ್ಯ ಇರುವಂತ ಏನಾದರೂ ಕೊಡುವ ಅವಶ್ಯಕತೆ ಇದ್ದಲ್ಲಿ ನಾನು ಕೊಡಲು ಸಿದ್ಧನಿದ್ದೇನೆ. ಈಗಾಗಲೇ ನಾವು 10 ಹಲವು ಸಮಾಜ ಸೇವೆಗಳನ್ನು ಮುಗಿಸಿದ್ದು, ಇನ್ನು ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಹಾಗೂ ನಮ್ಮ ಮೆಲ್ವಿನ್ ಸರ್ ಕೊಟ್ಟ ಕೆಲವು ಧ್ಯೇಯವಾಕ್ಯಗಳಿಗೆ ಅದನ್ನು ಸಮರ್ಪಕವಾಗಿ ನಿಭಾಯಿಸುತ್ತೇನೆ. ಮುಂದಿನ ದಿನಗಳಲ್ಲಿ ನನ್ನ ಧರ್ಮಪತ್ನಿ ನನಗೆ 1 ವರ್ಷದ ಸಹಕಾರ ಬೇಕು, ಯಾಕೆಂದರೆ ತುಂಬ ಕೆಲಸಗಳು ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ನಾನು ನನ್ನ ಸಂಸ್ಥೆಯ ಎಲ್ಲರನ್ನು ಅಂದರೆ ಸದಸ್ಯರನ್ನು, ನಮ್ಮ ಚಾರ್ಟರ್ ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಷರರನ್ನು ಎಲ್ಲರ ಮನಸ್ಸನ್ನು ಒಂದುಗೂಡಿಸಿ ಮುಂದಿನ ಸೇವೆಯನ್ನು ಮಾಡುತ್ತೇನೆ ಅಂತೇಳಿ ಈ ಸಮಯದಲ್ಲಿ ಭರವಸೆ ಕೊಡುತ್ತಾ ಮಾತಿಗೆ ಪೂರ್ಣ ವಿರಾಮ ಕೊಡ್ತಿದ್ದೇನೆ. ಲಾಂಗ್ ಲಿವ್ ಲಯನಿಸಮ್. ಇರುವಂತಹ ಎಲ್ಲ ಲಯನ್ಸ್ ಹಾಗೂ ಲಿಯೋ ಬಂಧು ಮಿತ್ರರನ್ನು ಈ ವೇಳೆಯಲ್ಲಿ ನಮಿಸುತ್ತಾ ನನ್ನ ಮಾತುಗಳನ್ನು ಆರಂಭಿಸುತ್ತೇನೆ. ಮೊಟ್ಟ ಮೊದಲನೇದಾಗಿ ಇಂದು ನನಗೆ ತುಂಬ ಸಂತೋಷವಾಗುತ್ತಿದೆ. ಯಾಕೆಂದರೆ ಕಳೆದ ಬಾರಿ ಇಂದ ಹಿಡಿದು ಈಗ ತನಕ ಕೇವಲ 10 ತಿಂಗಳು ಅಥವಾ ಈಗ ಪೂರ್ತಿ 1 ವರ್ಷ ಆಗಿರಬಹುದು, ಆದರೆ ಕೇವಲ 10 ತಿಂಗಳುಗಳಲ್ಲಿ ನಮ್ಮ ಲಿಯೋ ಕ್ಲಬ್ನ ಒಂದು ಮಟ್ಟಕ್ಕೆ ಏರಿ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ರೆಕಾಗ್ನೈಸ್ ಸಿಕ್ಕಿದೆ. ಅದು ಅಲ್ಲದೆ ನಮಗೆ ಸ್ಟ್ಯಾಂಡಿಂಗ್ ಓವೇಷನ್ ಎನ್ನುವ ಒಂದು ಅವಾರ್ಡ್ ಕೂಡ ಸಿಕ್ಕಿದೆ. ಅದಕ್ಕೋಸ್ಕರ ನನ್ನ ಕ್ಲಬ್ಬಿನಲ್ಲಿ ನನ್ನೊಟ್ಟಿಗೆ ಇದ್ದು ಸಹಕಾರ ನೀಡಿದಂತಹ ನನ್ನ ಎಲ್ಲ ಲಿಯೋಸ್ಗಳಿಗೆ ಹಾಗೂ ಪ್ರತ್ಯೇಕವಾಗಿ ನಮ್ಮ ಹಿಂದೆ ಇದ್ದು ನಮ್ಮನ್ನು ಬೆನ್ನು ತಟ್ಟುತ್ತಾ ಮುಂದೆ ಹೋಗಿ ಎಂದು ಮಾರ್ಗದರ್ಶನ ನೀಡಿದಂತಹ ಲಯನ್ ಪ್ರಶಾಂತ್, ಹೌದು ಲಯನ್ ಪ್ರಶಾಂತ್ ಡಿಸೋಜಾ ಅವರಿಗೆ ಧನ್ಯವಾದ. ಹಾಗೂ ನಮ್ಮ ಲಯನ್ಸ್ PSTಗಳಾದ ಅರುಣ್ ಮೊಂಟೇರೋ, ಸಿಸಿಲಿಯಾ ಮೆಂಡೋನ್ಸಾ ಮತ್ತೆ ಜಸಿಂತಾ ಮೆಂಡೋನ್ಸಾ ಮತ್ತು ರೋಹನ್ ಫೆರಾವೋ ಅವರನ್ನು ನಾನು ಧನ್ಯವಾದ ಹೇಳಲು ಬಯಸುತ್ತೇನೆ. ಒಂದು ವಿಷಯವನ್ನು ಹೇಳಲು ಬಯಸುತ್ತೇನೆ. ಎಲ್ಲರೂ ಹೇಳ್ತಾರೆ ಲೀಡರ್ ಅಂದ್ರೆ ಅಧ್ಯಕ್ಷ ಯಾರು ಆಗಿರ್ತಾರೋ ಅವರು ಲೀಡರ್ ಆಗಿರ್ತಾರೆ ಆ ಸಂಸ್ಥೆಯ ಅಥವಾ ಆ ಕ್ಲಬ್ಬಿನ. ಅವರು ಏನನ್ನು ಮಾಡ್ತಾರೆ ಅದನ್ನು ಹಿಂಬಾಲಿಸುತ್ತಾ ಅವರ ಮೆಂಬರ್ಸ್ಗಳು, ಸದಸ್ಯರು ಮುಂದೆ ಹೋಗುತ್ತಾರೆ. ಆದ್ರೆ ನನ್ನ ಕ್ಲಬ್ಬಿನಲ್ಲಿ ಹಾಗೆ ಆಗ್ಲಿಲ್ಲ. ನಾನು ಮಾಡ್ಲಿಲ್ಲ ಅಂತೆಲ್ಲ ಕೆಲಸ, ಬಟ್ ಯಾಕಂತ ಹೇಳ್ತೇನೆ, ಕಳೆದ ಬಾರಿ ಇದೇ ಪೋಡಿಯಂನಲ್ಲಿ ಹೀಗೆವೇ ನಿಂತು ನಾನು ಭಾಷಣ ನೀಡಿದ ಮರುದಿನವೇ ನಾನು ಹುಷಾರಿಲ್ಲದೆ ಆದೆ, ಅನಾರೋಗ್ಯದಿಂದ ಆದೆ. 1 ತಿಂಗಳು ಮನೆಯಲ್ಲಿ ಬೆಡ್ ರೆಸ್ಟ್ನಲ್ಲಿ ಇರುವ ಪರಿಸ್ಥಿತಿ ಬಂತು. ಆ ಸಂದರ್ಭದಲ್ಲಿ ಇಡೀ 1 ತಿಂಗಳಲ್ಲಿ 4-5 ಏನೋ ಸೇವಾ ಕಾರ್ಯಕ್ರಮಗಳನ್ನು ನನ್ನ ಲಿಯೋ ಟೀಮ್ ನನ್ನ ಸಹಕಾರ ಇಲ್ಲದೆ ಮಾಡಿದೆ. ಅದಕ್ಕೆ ನಾನು ಯಾವಾಗಲೂ ತುಂಬ ಸಂತೋಷ ಪಡುತ್ತೇನೆ. ಯಾಕಂದ್ರೆ ಕೇವಲ ಲೀಡರ್ಸ್ಗಳಿದ್ರೆ ಮಾತ್ರ ಎಲ್ಲ ಕಾರ್ಯಕ್ರಮಗಳಾಗುವುದಲ್ಲ. ಲೀಡರ್ ಇಲ್ಲದೆ ಸಹ ಅವರು ತಮ್ಮ ಹುದ್ದೆಯ ಮೂಲಕ ತಮ್ಮ ಲೀಡರ್ಶಿಪ್ ಅನ್ನು ತೋರಿಸಿ ಇಂತಹ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದಕ್ಕೆ ನನ್ನ ಲಿಯೋ ಅಲ್ವಿಯಾ ಹಾಗೂ ಲಿಯೋ ಡೆಲ್ಸ್ಟನ್ ಅವರ ಮುಖಾಂತರ ಈ ಕಾರ್ಯಕ್ರಮವು ನಡೆದಿದೆ. ಅವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಖಂಡಿತವಾಗಿಯೂ ಪ್ರಶಾಂತ್ ಸರ್ ಹಾಗೂ ನಮ್ಮ PSTಗಳ ಸಹಕಾರವು ಇದ್ದೇ ಇದೆ. ಅವರಿಗೂ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಪ್ರೀತಿಯ ಲಯನ್ಸ್ ಹಾಗೂ ಲಿಯೋನವರೇ, ನಾನು ಇವತ್ತು ಹೇಳಲು ಇಷ್ಟೇ ಬಯಸುತ್ತೇನೆ. ನನ್ನ ಕಳೆದ ಏನು ನಾನು ಸೇವಾ ಕಾರ್ಯಕ್ರಮವನ್ನು ನೀಡಿದ್ದೇನೆ, ನನ್ನ ಕ್ಲಬ್ ಮುಖಾಂತರ ಏನನ್ನು ನೀಡಿದ್ದೇನೆ, ಅದರಿಂದ ನನಗೆ ಇವತ್ತು ಡಿಸ್ಟ್ರಿಕ್ಟಲ್ಲಿ ಒಂದು ಪೋಸ್ಟ್ ಸಿಕ್ಕಿದೆ. ZC ಆಗಿ ನಾನು ಆಯ್ಕೆ ಆಗಿರ್ತೇನೆ. ಅದಕ್ಕೆಲ್ಲ ಈ ಕ್ಲಬ್ಬಿನ ಮುಖಾಂತರವೇ ಆಗಿದೆ. ಆದ್ದರಿಂದ ಈ ವರ್ಷ ಕೂಡ ನಮ್ಮ ಕ್ಲಬ್ಬಿನಿಂದ
ನೆಕ್ಸ್ಟ್ ಇಯರಿಗೆ ಯಾರಾದರೂ ಡಿಸ್ಟ್ರಿಕ್ಟ್ ಪೋಸ್ಟ್ಗೆ ಹೋಗುವ ಹಾಗೆ ನಾನು ಖಂಡಿತವಾಗಿಯೂ ಮಾಡುತ್ತೇನೆ. ಅದೇ ಅಲ್ಲದೆ ನಮ್ಮ ಲಿಯೋಸ್ಗಳನ್ನು ಇನ್ನಷ್ಟು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಅವರನ್ನು ಈ ಸಂಸ್ಥೆಗೆ ಕರೆತರಲು ನಾನು ಆಶಿಸುತ್ತೇನೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನನ್ನ ಲಿಯೋಸ್ಗಳು ಹಾಗೂ ಅವರ ಪೇರೆಂಟ್ಸ್ಗಳಾದ ಲಯನ್ಸ್ಗಳು ಸಹಕಾರವನ್ನು ನೀಡಬೇಕು. ಹಾಗೆ ಪ್ರತ್ಯೇಕವಾಗಿ ಈ ಸಾಲಿನ PSTಗಳು ಲಯನ್ಸ್ PSTಗಳು ನಮಗೆ ಸಹಕಾರವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ಮೊದಲ ಸೇವಾ ಕಾರ್ಯಕ್ರಮವಾಗಿ ಇದೇ ಕೊಲ್ಯದಲ್ಲಿ ನಾವು 2 ತಾರೀಕಿಗೆ ಬ್ಲಡ್ ಡೊನೇಷನ್ ಕ್ಯಾಂಪು ಮಾಡಿದ್ದೆವು KMCಯ ಸಹಯೋಗದಲ್ಲಿ. ಈ ಶಿಬಿರದಲ್ಲಿ 10 ಮಂದಿ ಬಂದು ನಮ್ಮ ಕ್ಲಬ್ಬಿನವರು, ನಮ್ಮ ಕ್ಲಬ್ಬಿನಲ್ಲಿ ಜಾಯಿನ್ ಆದ ನ್ಯೂ ಮೆಂಬರ್ ಕೂಡ ದಂಪತಿಗಳು ಬಂದು ರಕ್ತದಾನ ಮಾಡಿದ್ದಾರೆ. ಅದು ಮೊದಲ ಸರ್ವಿಸ್ ಆಕ್ಟಿವಿಟಿ. ಸೆಂಟ್ ಸೆಬಾಸ್ಟಿಯನ್ ಸಭಾಂಗಣದಲ್ಲಿ ಹೊಸಕುರಲ್ ಬಳಗದ ಸಹಯೋಗದಲ್ಲಿ ನಾವು ಈ ಸಂಭ್ರಮವನ್ನು ಕೂಡ ಈ ಸಲ ನಡೆಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸುಮಾರು 350 ಜನಗಳು ಸೇರಿದ್ದರು. ಪೆರ್ಮನೂರಿನ ವಿಧವೆ ಮಹಿಳೆಗೆ ಕುಡಿಯುವ ನೀರಿನ ಅಭಾವ ಬಂದ ಸಮಯದಲ್ಲಿ ಸುಮಾರು 46,000 ರೂಪಾಯಿ ವೆಚ್ಚದಲ್ಲಿ ಬಾವಿ ಕೊರೆದು ಅವರ ಮನೆಯ ಕಟ್ಟಡಕ್ಕೆ ನಾವು ನೆರವಾಗಿದ್ದೇವೆ. ಅದರ ಪ್ರಾಯೋಜಕತ್ವವನ್ನು ನಾನೇ ಮಾಡಿದ್ದು. ಇವತ್ತು ಬೆಳಿಗ್ಗೆ ಹಿರಿಯ ನಾಯಕರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೆವು. ದೇರಳಗಟ್ಟೆಯ ಮಗ್ದಲಿನ್ ಫರ್ನಾಂಡಿಸ್ ಪ್ರಾಯ 97 ಅವರ ಮನೆಗೆ ಹೋಗಿ ಅವರಿಗೆ ನಾವು ಹಿರಿಯ ನಾಗರಿಕರ ಸನ್ಮಾನ ಮಾಡಿದ್ದು ಅವರಿಂದ ಆಶೀರ್ವಾದ ಪಡೆದಿರುತ್ತೇವೆ. ಒಂದು ಕಟಕ ಕಾಲು ವಿಠಲ ಎಂಬುವರಿಗೆ ಇವತ್ತು ಹಸ್ತಾಂತರಿಸಲಿದ್ದೇವೆ. ಕಟಕ ಕಾಲಿನ ಪ್ರಾಯೋಜಕರಾಗಿರುವ ಜೆಸಿಂತ ಮೆಂಡೋನ್ಸಾ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಖರ್ಚು ವೆಚ್ಚಗಳನ್ನು ಸಂಪೂರ್ಣವಾಗಿ ಜೆಸಿಂತ ಮೆಂಡೋನ್ಸಾ ಅವರು ಭರಿಸಿರುತ್ತಾರೆ. ಧನ್ಯವಾದಗಳು ನಿಮಗೆ. ಮೋಹನ್ ಫೆರೋವೋ, ಲಯನ್ ಜೋಸೆಫ್ ಡಿಸೋಜಾ, ಲಯನ್ ಗಿಲ್ಬರ್ಟ್ ಡಿಸೋಜಾ ಇವರ ಪ್ರಾಯೋಜಕತ್ವದಲ್ಲಿ ಅಗತ್ಯ ಇರುವ ಫ್ಯಾನ್ ಹಾಗೂ 15 ಚೇರ್ ಸಾಂಕೇತಿಕವಾಗಿ ರೂಪದಲ್ಲಿ ಇವತ್ತು ಫ್ಯಾನ್ ಅನ್ನು ಹಸ್ತಾಂತರಿಸಲಿದ್ದೇವೆ. ರಾಣಿಪುರ ಎಂಬಲ್ಲಿ ಕಳೆದ ವಾರ ಭಯಂಕರವಾದ ಒಂದು ಸಿಡಿಲು ಒಂದು ಅಂಗಡಿಯನ್ನು ನುಚ್ಚು ಮಾಡಿತ್ತು. ಇಡೀ ಆ ಕಟ್ಟಡವೇ ಬೆಂಕಿಗೆ ಆಹುತಿಯಾಗಿದ್ದು ಸುಮಾರು ಲಕ್ಷಗಳ ನಷ್ಟ ಪೀಟರ್ ಅಪೂಸಿಗೆ ಆಗಿದೆ. ಇವರಾಗಿ ಸಹಾಯಾರ್ಥವಾಗಿ ಡಾಲ್ಫಿ ಶಾಂತಿ ಡಿಸೋಜ ರಾಣಿಪುರ, ಡಾಲ್ಫಿ ವಿದೇಶದಿಂದ ಈ ಅಮೌಂಟ್ ಅನ್ನು ರೂಪಾಯಿ 10,000 ರೂಪಾಯಿಯನ್ನು ಕಳಿಸಿಕೊಟ್ಟಿದ್ದಾರೆ. ಇದರ ಈ ಚೆಕ್ ಅನ್ನು ಹರೀಶ್ ಕಲ್ಯ ಅವರು ಬಂದು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹರೀಶ್ ಕಲ್ಯ ಅವರು ಬಂದು ಈ ಚೆಕ್ ಅನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಿದ್ದೇನೆ. ಆಗಿ ಒಂದು ಪೇಷಂಟಿಗೆ ಸುಮಾರು 1 ಲಕ್ಷ ರೂಪಾಯಿ ತನಕ ಖರ್ಚು ತಗಲಿದ್ದು ನಮ್ಮ ಸಂಸ್ಥೆಯಿಂದ ನಮ್ಮ ಜೆಸಿಂತ ಮೆಂಡೋನ್ಸಾ ಅವರು ರೂಪಾಯಿ 12,000 ರೂಪಾಯಿಗಳ ದೇಣಿಗೆಯನ್ನು ಕೊಟ್ಟಿರುತ್ತಾರೆ. ಮನೆಯವರು ಬಂದು ಚೆಕ್ ಅನ್ನು ಸ್ವೀಕರಿಸುವುದು. ಪ್ರೆಸಿಡೆಂಟ್ ಪ್ರಶಾಂತ್ ಡಿಸೋಜರ್ ಅವರಿಗೆ ಧನ್ಯವಾದಗಳು. ಪಡೆದಂತವರಿಗೆ ಹಾಗೂ ಸೇವೆಯ ಮುಖಾಂತರ ಸೇವೆಯ ಹಸ್ತವನ್ನು ಕೊಟ್ಟು ಸಹಕರಿಸಿದ ನಮ್ಮ ಲಯನ್ಸ್ ಕ್ಲಬ್ಬಿನ ಸದಸ್ಯರಿಗೂ ಧನ್ಯವಾದಗಳು. ಪೆರ್ಮನೂರ್ ಲಯನ್ ಸಂಸ್ಥೆಯು ಹುಟ್ಟು ಹಾಕುವಲ್ಲಿ ಕಾರಣಕರ್ತರಾದಂತಹ ಹಾಗೂ ತಮ್ಮನ್ನು ತಾವೇ ಸಮಾಜ ಸೇವಾ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಂತಹ ತಮ್ಮ
ಅಚ್ಚುಮೆಚ್ಚಿನ ವ್ಯಕ್ತಿಯಾದಂತಹ ಡಾಕ್ಟರ್ ಲಯನ್ ಮ್ಯಾಕ್ಸಿಮ್ ಡಿಸೋಜರ್ ಅವರು ವೇದಿಕೆಗೆ ಬಂದು ತಮಗೆ ನಮ್ಮ ಸಂಸ್ಥೆಯು ಕೊಡುವ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಮುಂದೆ ಇಡಲು ಮುಂದೆ ಬರುವರು ಲಯನ್ ಪ್ರೀತ ಡಿಸೋಜ. ಡಾಕ್ಟರ್ ಲಯನ್ ಮ್ಯಾಕ್ಸಿಮ್ ಡಿಸೋಜರ್ ಅವರು ತಮಗೆ ತಮ್ಮ ಮುಂದಿಟ್ಟ ಗೌರವಾನ್ವಿತ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಲಯನ್ ಮ್ಯಾಕ್ಸಿಮ್ ಡಿಸೋಜಾ ಇವರು ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಅವರು ವಿದೇಶದಿಂದ ಹಿಂದಿರುಗಿದ ನಂತರ ಅವರು ಕೈಗೊಂಡಿದ್ದು ಸಾಮಾಜಿಕ ಕಾರ್ಯಕ್ರಮಗಳು. ಕೊರೋನಾ ಎಂಬ ಮಹಾಮಾರಿ ಇಡೀ ಜಗತ್ತನ್ನು ಆವರಿಸಿದ ಸಂದರ್ಭ ಅವರು ಮಾಡಿದ ಸೇವೆ, ಅವರು ಹಂಚಿದ ಕಿಟ್ಗಳು, ಹಲವಾರು ಶಾಲೆಗಳಿಗೆ ಪುಸ್ತಕ ವಿತರಣೆ, ಅನಾಥ ಮಕ್ಕಳಿಗೆ ನೆರವು, ಬಡವರ ಮನೆಗಳಿಗೆ ನೆರವು, ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡವರು. 2020-21ರಲ್ಲಿ ಡಾಕ್ಟರೇಟ್ ಪುರಸ್ಕಾರ ಪಡೆದವರು. ಉಳ್ಳಾಲ ಬ್ಲಾಕ್ ಮೈನಾರಿಟಿಯ ವೈಸ್ ಪ್ರೆಸಿಡೆಂಟ್ ಆಗಿ ಸೇವೆ ಸಲ್ಲಿಸುತ್ತಾರೆ. ಲೈಕ್ ಅಪೋಸ್ಟಲ್ ಆಯೋಗ ಎಂಬ ಒಂದು ಸಂಘಟನೆಯ ಅಧ್ಯಕ್ಷರಾಗಿರುತ್ತಾರೆ. ಕಥೋಲಿಕ್ ಸಭಾ ರಾಣಿಪುರ ಘಟಕ ಸದಸ್ಯರಾಗಿರುತ್ತಾರೆ. ಪಾಲನಾ ಸಮಿತಿಯ ಸದಸ್ಯರು. ಕಳೆದ ತಿಂಗಳು ಅವರು ಮದರ್ ತೆರೇಸಾ ಪ್ರಶಸ್ತಿಯನ್ನು ಪಡೆದು ಸೇವೆಯು ಎಲ್ಲರಿಗೂ ಸಾಧ್ಯ ಎಂದು ರುಜುವಾತು ಪಡೆದವರು. CLC ಪೆರ್ಮನೂರು ಸದಸ್ಯರಾಗಿದ್ದಾರೆ. ವೆಲ್ಫೇರ್ ಅಸೋಸಿಯೇಷನ್ ರಾಣಿಪುರ ಇವರು ಸದಸ್ಯರಾಗಿರುತ್ತಾರೆ. ಕೊನೆಯದಾಗಿ ಮ್ಯಾಕ್ಸಿಮ್ ರವರು ಲಯನ್ಸ್ ಕ್ಲಬ್ ಬಿಜೈನ ಸದಸ್ಯ ಎಂದು ಹೇಳುತ್ತಾ, ಮ್ಯಾಕ್ಸಿಮ್ ನಿಮ್ಮ ಜೀವನ ಉಜ್ವಲವಾಗಿ ಬೆಳಗಲಿ ಎಂದು ಹಾರೈಸುತ್ತೇವೆ. ಧನ್ಯವಾದಗಳು. ಕೇಂದ್ರವಾಗಿರುವಂತಹ ಮಾಜಿ ರಾಜ್ಯಪಾಲರು ಹಾಗೂ ಎಲ್ಲ ಹಾಗೂ ವೇದಿಕೆಯಲ್ಲಿ MCC ಆಗಿರುವಂತಹ ಲಯನ್ ವಸಂತ್ ಶೆಟ್ಟಿ ಹಾಗೂ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ 2021 ಇಸವಿಯ ಆಗಸ್ಟ್ ತಿಂಗಳ 3ನೇ ತಾರೀಕಿನಂದು ಲಯನ್ಸ್ ಕ್ಲಬ್ ಇದರ ಸಕ್ರಿಯ ಸದಸ್ಯರಾದಂತಹ ಲಯನ್ ಪ್ರಶಾಂತ್ ಡಿಸೋಜಾ, ಲಯನ್ ಮ್ಯಾಕ್ಸಿಮ್ ಡಿಸೋಜಾ ಹಾಗೂ ಲಯನ್ ರೋಹನ್ ಇವರ ಉತ್ಸಾಹದೊಂದಿಗೆ ಲಯನ್ ಪ್ರವೀಣ್ ಶೆಟ್ಟಿ ಹಾಗೂ ಲಯನ್ ಉಡುಪಿ ಅನಂತಶ್ರೀ ಅವರ ನೇತೃತ್ವದಲ್ಲಿ ತುಕ್ಕೋಡು ಪರಿಸರದಲ್ಲಿ ದೃಷ್ಟಿಕೋನ ಸಭೆಯನ್ನು ನಡೆಯುವ ಮೂಲಕ 2021 ಇಸವಿಯ ಆಗಸ್ಟ್ 20ನೇ ತಾರೀಕಿನಂದು ಪೆರ್ಮನ್ನೂರು ಪರಿಸರದಲ್ಲಿ ಅಂದಿನ ಜಿಲ್ಲಾ ರಾಜ್ಯಪಾಲರಾದಂತಹ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಅವರು ಪದಗ್ರಹಣ ಬೋಧಿಸುವ ಮೂಲಕ ಸುಮಾರು 20 ಸ್ಥಾಪಕ ಸದಸ್ಯರನ್ನೊಳಗೊಂಡ ಲಯನ್ಸ್ ಕ್ಲಬ್ ಪೆರ್ಮನ್ನೂರು ಜನ್ಮ ತಾಳಿತು. ನಾನು ಸ್ಥಾಪಕ ಅಧ್ಯಕ್ಷನಾಗಿ ಲಯನ್ ಬಗ್ಗೆ ಏನು ತಿಳಿಯದರಿಯದ ಸಂದರ್ಭದಲ್ಲಿ ಲಯನ್ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಹಾಗೂ ಧೈರ್ಯ ತುಂಬಿದವರೇ ಲಯನ್ ಪ್ರವೀಣ್ ಶೆಟ್ಟಿ ಹಾಗೂ ಉಡುಪಿ ಅರವಿಂದ್ ಚೆಡಿ ಅವರು. ನಿಮಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ಹಾಗೆಯೇ ಸೇವಾ ಕಾರ್ಯಕ್ರಮ ಹಾಗೂ ಇತರ ಚಟುವಟಿಕೆಗಳಿಗೆ ಅಂದಿನಿಂದ ಇಂದಿನವರೆಗೂ ಪ್ರಶಾಂತ್, ರೋಹನ್, ಮ್ಯಾಕ್ಸಿಮ್ ಡಿಸೋಜಾ ಹಾಗೂ ನನ್ನ ಆತ್ಮೀಯ ಗೆಳೆಯ ಆಲ್ವೆಟ್ ಇವರ ಸಾಂಗತ್ಯದಲ್ಲಿ ಇಂದು ಮುಂದೆ ತಿಳಿಯದ ನನಗೆ ಹಾಸ್ಯಮಯವಾಗಿ
ದಾರ ಅಬುಜಿ ಎಂಕುಲುಲ್ಲ ಅಂತ ಧೈರ್ಯ ಕೊಟ್ಟವರು ಇವರಾಗಿದ್ದಾರೆ. ಹಾಗೆಯೇ ಈ ಸ್ಥಾಪಕ ಅಧ್ಯಕ್ಷರ ಪಟ್ಟದ ಗಾಲಿಪಟದ ದಾರವನ್ನು ನನ್ನ ಕೈಯಲ್ಲಿ ಕೊಟ್ಟ ಕೀರ್ತಿ ಅವರದು. ಅವರ ಉದ್ದೇಶ ಇಷ್ಟೇ ಆಗಿತ್ತು, ಈ ನಾವು ಬೆಳೆಸಿದ ಸಂಸ್ಥೆಯನ್ನು ಹುಟ್ಟಿದ ಸಂಸ್ಥೆಯನ್ನು ಅತಿ ಎತ್ತರಕ್ಕೆ ಬೆಳೆಯಬೇಕೆಂದು ಅವರ ಆಶಯವಾಗಿತ್ತು. ಈ ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟದಕ್ಕೆ ನಿಮಗೆ ಧನ್ಯವಾದಗಳು. ಪ್ರಶಾಂತ್. ಸ್ಥಾಪನೆಯ ಸಂದರ್ಭದಲ್ಲಿ ನನ್ನ ಜೊತೆಗೆ ಕೈ ಜೋಡಿಸಿದವರು ಕಾರ್ಯದರ್ಶಿಯಾಗಿ ಲಯನ್ ಜಸಿಂತಾ ಮೆಂಡೋನ್ಸಾ, ಕೋಶಾಧಿಕಾರಿಯಾಗಿ ಲಯನ್ ರೋಹನ್ ಪೆರಾವೋ. ಇವರ ಉತ್ತಮ ಕಾರ್ಯವೈಖರಿಯ ಮೂಲಕ ನಮ್ಮ ಸಂಸ್ಥೆಯು ಜಿಲ್ಲೆಗೆ ಹೊಸದಾದರೂ ಮೊದಲನೇ ವರ್ಷವೇ ಸೇವಾ ಕಾರ್ಯಕ್ರಮಗಳಲ್ಲಿ ಹಾಗೂ ಮೈ ಲಯನ್ ಆ್ಯಪಿಗೆ ಅಪ್ಲೋಡ್ ಮಾಡುವ ಮೂಲಕ ಉತ್ತಮ ಹೆಸರನ್ನು ಗಳಿಸಿದ್ದು ಕಾರ್ಯದರ್ಶಿಯವರಿಗೆ ಅತ್ಯುತ್ತಮ ಕಾರ್ಯದರ್ಶಿ ಎಂಬ ಪ್ರಶಸ್ತಿಯು ಲಭಿಸಿರುತ್ತದೆ. ಹಾಗೆಯೇ 2022ನೇ ಇಸವಿಯ 10ನೇ ತಾರೀಕಿನಂದು ಸಂಸ್ಥೆ ಎಲ್ಲ ಸದಸ್ಯರ ಸರ್ವಾನುಮತದೊಂದಿಗೆ ಸಂಸ್ಥೆಯ PhDಗಳಾಗಿ ನಮ್ಮನ್ನು ಮರು ಆಯ್ಕೆ ಮಾಡಲಾಯಿತು. ಅದಲ್ಲದೆ ನಮ್ಮ ಜೊತೆಗೆ ಇನ್ನೊಂದು ಸಂತೋಷದ ಸುದ್ದಿ ಎಂದರೆ 2ನೇ ವರ್ಷಕ್ಕೇ ಲಿಯೋ ಸಂಸ್ಥೆಯು ಕೂಡ ನಮ್ಮ ಸಂಸ್ಥೆಯಿಂದ ಜನ್ಮ ತಾಳಿತು. ಅಧ್ಯಕ್ಷರಾಗಿ ಲಿಯೋ ರಿಚರ್ಡ್ ಡಿಸೋಜಾ, ಕಾರ್ಯದರ್ಶಿಯಾಗಿ ಆಲ್ವಿಯಾ ಡಿಸೋಜಾ ಹಾಗೂ ಕಾರ್ಯದರ್ಶಿಯಾಗಿ ನಮ್ಮ ಡಸ್ಟನ್ ಡಿಸೋಜಾ ನೇಮಕಗೊಂಡರು. ಇಂದಿನವರೆಗೂ ಸೇವಾ ಕಾರ್ಯಕ್ರಮ ಹಾಗೂ ಪಂಥಾಹ್ವಾನ ಕಾರ್ಯಕ್ರಮಗಳಲ್ಲಿ ಲಯನ್ ಆಗಿ ಲಿಯೋ ಸದಸ್ಯರ ಪರಿಶ್ರಮದಿಂದ ಲಯನ್ ಜಿಲ್ಲೆಯ ಕಾರ್ಯಕ್ರಮಗಳಲ್ಲಿ ವಲಯ ಪ್ರಾಂತ್ಯ ಮಟ್ಟದಲ್ಲಿ ಪ್ರಶಂಸೆಗೆ ಪಾತ್ರರಾದ ಕೀರ್ತಿ ನಮ್ಮ ಸಂಸ್ಥೆಯದಾಗಿರುತ್ತದೆ. ಇದಲ್ಲದೆ ನಮ್ಮ ಸಂಸ್ಥೆಯ ಲಯನ್ ಹಾಗೂ ಲಿಯೋ ಸದಸ್ಯರಿಗೆ ಶ್ರಮಿಸಿದ್ದಕ್ಕೆ ನಾನು ನನ್ನ ಹೃದಯಾನಂದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೂ ಸಂಸ್ಥೆಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜವಾಬ್ದಾರಿ ವಹಿಸುವ ಹಿರಿಯ ಸದಸ್ಯರುಗಳಾದ ಲಯನ್ ಆಸ್ಕರ್ ಡಿಸೋಜಾ ಹಾಗೂ ಜೋಸೆಫ್ ಡಿಸೋಜಾ, ಆಲ್ವೇಟ್, ಗಿಲ್ಬರ್ಟ್, ರಾಕಿ ಸರ್ ಹಾಗೂ ವೀಣಾ ಮೇಡಮ್, ನಿಮ್ಮನ್ನು ಕೂಡ ನಾನು ಸದಾ ಕೃತಜ್ಞತೆ ಸಲ್ಲಿಸುತ್ತೇನೆ. ಹಾಗೆಯೇ ನನ್ನ ಮಿತ್ರರು ಸಂಸ್ಥೆಯಲ್ಲಿ ಸದಸ್ಯರಾಗಿದ್ದು ಅವರು ವಿದೇಶದಲ್ಲಿದ್ದರೂ ಕೂಡ ಸಂಸ್ಥೆಯ ಎಲ್ಲ ಸೇವಾ ಹಾಗೂ ಕಾರ್ಯಚಟುವಟಿಕೆಗಳಲ್ಲಿ ಸಹಾಯ ಹಸ್ತವನ್ನು ನೀಡಿ ನನಗೆ ಪ್ರೋತ್ಸಾಹಿಸುತ್ತಾರೆ. ಲಯನ್ ರೆಮ್ಮಿ ಲೋಬೋ ಸರ್ ಹಾಗೂ ಲಯನ್ ಡಾಲ್ಪಿ ಡಿಸೋಜಾ, ನಿಮಗೂ ನಾನು ಕೃತಜ್ಞತೆಯಾಗಿರ್ತೇನೆ. ನಮ್ಮ ಈಗಿನ ಸಂಪುಟದಲ್ಲಿ ನನಗೆ ಒಂದು ಝೋನ್ ಕೋಆರ್ಡಿನೇಟರ್ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ. ಅದಕ್ಕೂ ನಮ್ಮ ಸಂಸ್ಥೆಯಿಂದ ಹಾಗೂ ಇವರು ಕೂಡ ಸಹಕರಿಸ್ತಾರೆ ಅಂತ ನಾನು ಯೋಚಿಸ್ತೇನೆ. ಲಯನ್ ಜಿಲ್ಲಾ ಮಟ್ಟದಲ್ಲಿ ನಮಗೆ PhDಗಳಿಗೆ ಹೊಸ ವ್ಯಕ್ತಿ ಪರಿಚಯ ಆಗಲು ಅವಕಾಶ ದೊರಕಿಸಿಕೊಟ್ಟ ಲಯನ್ಸ್ ಕ್ಲಬ್ನ ನಮ್ಮ ಈಗಿನ ವಿಸ್ತರಣಾಧಿಕಾರಿಯಾದ ಲಯನ್ ಪ್ರಶಾಂತ್ ಡಿಸೋಜಾ ಹಾಗೂ 2 ವರ್ಷ ನನ್ನ ಜೊತೆಯಾಗಿ ಸೇವೆ ಸಲ್ಲಿಸಿದ ಕಾರ್ಯದರ್ಶಿ ಹಾಗೂ ಕೋಶಾಧಿಕಾರಿ, ನಿಮಗೂ ನನ್ನ ಹೃದಯಾಂತರದ ಕೃತಜ್ಞತೆಗಳು. ಈಗ ತಾನೇ ಪದಗ್ರಹಣಗೊಂಡ ನಮ್ಮ ಲಯನ್ ಪ್ರಶಾಂತ್ ಡಿಸೋಜಾ ಅಧ್ಯಕ್ಷರಾಗಿ, ಹಾಗೆಯೇ ನಮ್ಮ ಕಾರ್ಯದರ್ಶಿಯಾಗಿ ಶಾಂತಿ ಮೇಡಮ್, ಹಾಗೆಯೇ ನಮ್ಮ ಕೋಶಾಧಿಕಾರಿ ಲಯನ್ ಜೋಸೆಫ್ ಡಿಸೋಜಾ, ನಿಮಗೂ ನಾನು ಶುಭವನ್ನು ಕೋರುತ್ತಾ, ನಿಮ್ಮ ಈ ತಂಡಕ್ಕೆ ಶುಭವನ್ನು ಕೋರುತ್ತಾ ನನ್ನ ಸಂಪೂರ್ಣ ಸಹಕಾರವನ್ನು ನೀಡುತ್ತೇನೆಂದು ತಿಳಿಸುತ್ತಾ, ನನಗೆ 2 ವರ್ಷಗಳಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ನನ್ನ ಆತ್ಮೀಯರಿಗೆ ಒಂದೇ ಮಾತಿನಲ್ಲಿ ಅನಂತ ಕೃತಜ್ಞತೆಗಳು ಅರ್ಪಿಸುತ್ತಾ ನನ್ನ 2 ವರ್ಷದ ಅನುಭವದ ಮಾತುಗಳನ್ನು ಆಡುವ ಅವಕಾಶ ಕಲ್ಪಿಸಿದ್ದಕ್ಕಾಗಿ ಧನ್ಯವಾದಗಳು. ಈಗ ನೂತನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸೇರಿ
ಗೌರವವನ್ನು ಸಮರ್ಪಿಸುವರು. ನಿರ್ಗಮನ PhDಗಳು ತಮ್ಮ ಗೌರವದ ಆಸನವನ್ನು ಸ್ವೀಕರಿಸಬೇಕಾಗಿ ಶುಭ ಸಂಸನೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಲಯನ್ಸ್ ಕ್ಲಬ್ ಪೆರ್ಮನೂರ್ನ ಈ ಸಂಭ್ರಮದ ಪದಗ್ರಹಣ ಕಾರ್ಯಕ್ರಮವನ್ನು ನೋಡಲಿಕ್ಕೆ ಅತ್ಯಂತ ಸಂತಸ ಅನಿಸ್ತದೆ. ಒಂದು ಹೊಸ ಕ್ಲಬ್ ಕೇವಲ 2 ವರ್ಷದಲ್ಲಿ ಇಷ್ಟು ಬೆಳವಣಿಗೆ ಆಗೋದು ಆ ಹುಟ್ಟಿಗೆ ಕಾರಣೀಕರ್ತರಾದಂಥ ಎಲ್ಲರಿಗೂ ನಾನು ಮೊದಲಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೆ ಸಂತಸ ಏನಂತ ಹೇಳಿದರೆ ಎಲ್ಲ ಗವರ್ನರ್ಗಳಿಗೆ ಅವರ ಸಮಯದಲ್ಲಿ ಪ್ರಾರಂಭ ಆದ ಕ್ಲಬ್ ಹೇಗೆ ಮುಂದುವರಿತದೆ, ಹುಟ್ಟು ಹಾಕುವಾಗ ನಮಗೂ ಸಹ ಏನಾಗ್ತದೆ, ಮುಂದೆ ಹೇಗೆ ನಡೀತದೆ ಅಂತೇಳಿ. ಹಾಗೆ ಆ ಸಮಯದಲ್ಲಿ ಗವರ್ನರ್ ಆಗಿರುವಾಗ ಪ್ರಥಮವಾಗಿ ಇನ್ಸ್ಟಾಲ್ ಆದಂಥ ಲಯನ್ಸ್ ಕ್ಲಬ್ ಪೆರ್ಮನೂರು ಇವತ್ತು ಸುದೃಢ ಸಂಸ್ಥೆಯಾಗಿ ಬೆಳೆದಿದೆ. ಅದಕ್ಕಾಗಿ ಆ ಹುಟ್ಟಿಗೆ ಕಾರಣೀಕರ್ತರಾದಂಥ ಎಲ್ರಿಗೂ, ಮುಖ್ಯವಾಗಿ ಎಕ್ಸ್ಟೆನ್ಷನ್ ಚೇರ್ಮನ್ ಅಲ್ಲದಿದ್ರೂ ಸಹ ಆ ಹಿಂದೆ ನಿಂತು 2 ವರ್ಷಗಳಿಂದ ಈ ಕ್ಲಬ್ಬನ್ನು ಹಿಂದೆ ನಿಂತು ಬೆಳೆಸಿದಂಥ ನಾನು ಪ್ರವೀಣ್ ಶೆಟ್ಟಿಗೆ ಮೊದಲಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹಾಗೆ ಲಯನ್ಸ್ ಕ್ಲಬ್ ವಿಜಯಿಂದ ಎಕ್ಸ್ಟೆಂಡ್ ಆದರೂ ಸಹ ಹುಟ್ಟು ಹಾಕಿದವರಿಗಿಂತಲೂ ಮಗು ಅದಕ್ಕಿಂತ ದೊಡ್ಡ ಸ್ಥಾನಕ್ಕೆ ಬೆಳೆದಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂತಸ ಎನಿಸ್ತದೆ. ಯಾಕಂದ್ರೆ ಇಲ್ಲಿ ನಾನು ಆಗ ಕೂತು ಕೇಳ್ತಾ ಇದ್ದೆ, ಇಲ್ಲೊಂದು ಪ್ಯಾಚ್ ಇದೆ, ನ್ಯೂ ಕ್ಲಬ್ ಎಕ್ಸ್ಟೆನ್ಷನ್ ಪ್ಯಾಚ್. ಇದು ಆಕ್ಚುಲಿ ಅವರ ಬ್ಯಾನರ್ನಲ್ಲಿ ಇರಬೇಕಾದ ಪ್ಯಾಚ್ ಈ ಬ್ಯಾನರ್ನಲ್ಲಿ ಇದೆ. ಯಾಕಂದ್ರೆ ಅವರು ಹುಟ್ಟು ಹಾಕಿದ್ದು ಮಾತ್ರ, ಆದ್ರೆ ಬೆಳೆದದ್ದು ಅವರ ಸಾಮರ್ಥ್ಯದಿಂದನೇ ಬೆಳೆದದಂತ ಹೇಳಲಿಕ್ಕೆ ಅತ್ಯಂತ ಸಂತಸ ಅನಿಸ್ತದೆ. ಅದಕ್ಕಾಗಿ ಲಯನ್ಸ್ ಕ್ಲಬ್ ಪೆರ್ಮನೂರ್ನ ಸ್ಥಾಪಕ ಅಧ್ಯಕ್ಷರಾದ ಅರುಣ್ ಮಂತೇರ್ ಅವರಿಗೆ ನಾನು ಮೊದಲಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅವರದ್ದು ಸ್ಥಾಪನೆ ಆದ ದಿವಸ ಅವರ ಮುಖದಲ್ಲಿ ಒಂದು ಅಳುಕಿತ್ತು. ನಾನು ಅಲ್ಲಿ ಕೂತು ನಾನು ನೋಡ್ತಾ ಇದ್ದೆ. ಹಾಗೆ ಅವತ್ತು ಏನಂದ್ರೆ ಹೇಗೆ ಆಗ್ತದೆ, ನಾನು ಹೇಗೆ ನಡೆಸ್ತೇನೆ ಅನ್ನುವ ಸಂಶಯ. ಈ ಕ್ಲಬ್ ಅಂತ ಹೇಳಿದ್ರೆ ನನ್ಗೆ ಗೊತ್ತಿಲ್ಲ ಹೇಗೆ ಮಾಡೋದು ಅಂತೇಳಿ. ಅವತ್ತು ಅವರು ಮಾತಾಡಿದ ಬರೇ 1 ನಿಮಿಷ ನನಗೆ ನೆನಪಿದ್ದ ಹಾಗೆ. ಆದರೆ ಇವತ್ತು ಅವರು ನಿರ್ಗಮನ ಅಧ್ಯಕ್ಷರಾಗಿ ಅವರು ಮಾತಾಡಿದ ರೀತಿ, ಆ ಸ್ಪಷ್ಟತೆ, ಅವರ ಆಲೋಚನೆಗಳು, ಅದು ಲಯನಿಸಂ 2 ವರ್ಷದಲ್ಲಿ ಮಂತೇರ್ ಅವರಲ್ಲಿ ಬೆಳವಣಿಗೆಗೆ ಸೇವೆ ನಾವು ಎಷ್ಟು ಸಹ ಮಾಡ್ಬೋದು. ಆದರೆ ಲೀಡರ್ಶಿಪ್ ನಲ್ಲಿ ಒಂದು ವ್ಯಕ್ತಿಯಲ್ಲಿ ಆ ಬದಲಾವಣೆ ಬಂದ್ರೆ ಅದು ಲಯನಿಸಂನ ಸಾರ್ಥಕತೆ ಅಂತ ನಾನು ಭಾವಿಸ್ತೇನೆ. ಅದಕ್ಕಾಗಿ ಅರುಣ್ ಅವರೇ, ನಿಮಗೂ 2 ವರ್ಷಗಳಲ್ಲಿ ಈ ಕ್ಲಬ್ ಅನ್ನ ಬೆಳೆಸಿದ ನಿಮಗೂ, ಕಾರ್ಯದರ್ಶಿಯಾಗಿ ಜಸಿಂತ್ ಅವರಿಗೆ, ಹಾಗೆ ಕೋಶಾಧಿಕಾರಿಯಾದ ರೋಹನ್ ಅವರಿಗೆ ನನ್ನ ಮೊದಲಿನ ಅಭಿನಂದನೆಗಳು.
ಹಾಗೆ ಈ ಕ್ಲಬ್ಬಿನ ಎಕ್ಸ್ಟೆನ್ಷನ್ ಚೇರ್ಮನ್ ಆಗಿ ಪ್ರಶಾಂತ್ ರಾಗ ಬಿಜಯಲ್ಲಿದ್ದರು. ಆಗಲೇ ನಾನು ಹೇಳಿದ್ದೆ, ಇವ್ರು ಬಿಜಯ ನಾಯ್ನಾಥ್ ಬೇಗ ಬುಡ್ಡನೆ ಎಡ್ಡೆ ಅಂತೇಳಿ, ನಿಮಗೂ ಒಳ್ಳೇದು ಕ್ಲಬ್ಬಿಗೂ ಒಳ್ಳೇದು. ಹಾಗೆ 6 ತಿಂಗಳ ನಂತರ ಈ ಕ್ಲಬ್ಬಿಗೆ ಬಂದು ಪೆರ್ಮನೂರಿನಲ್ಲಿ ಕ್ಲಬ್ಬಿಗೆ ಆಧಾರ ಸ್ತಂಭವಾಗಿ ಹಿಂದೆ ನಿಂತು ಮುನ್ನಡೆಸಿದವರು ಪ್ರಶಾಂತ್ ಡಿಸೋಜ ಅವರು ಈ ವರ್ಷ ಅಧ್ಯಕ್ಷರಾಗಿ ಈ ಕ್ಲಬ್ ಅನ್ನು ಇನ್ನೂ ಎತ್ತರಕ್ಕೆ ಏರಿಸಿದಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ, ನಿಮಗೂ ಹಾಗೆ ನಿಮ್ಮ ಕಾರ್ಯದರ್ಶಿ ಶಾಂತಿ ಡಿಸೋಜ ಹಾಗೆ ಕೋಶಾಧಿಕಾರಿ ಜೋಸೆಫ್ ಡಿಸೋಜ ಅವರಿಗೆ ನಾನು ಶುಭ ಹಾರೈಸ್ತೇನೆ. ನಿಮ್ಮ ಸಮಯದಲ್ಲಿ ಇನ್ನೂ ಸಹ ಕ್ಲಬ್ ನೀವು ಹೇಳಿದ್ರು ಸಹ ನನಗೆ ಪಾಯಿಂಟ್ ಬೇಡ, ಅದು ಬೇಡ, ಅದೆಲ್ಲ ಇದ್ದದ್ದೇ. ಆದರೆ ನೀವು 5 FGF ಮಾಡಿದ್ರೆ, ನೀವು ಪಾಯಿಂಟ್ ಬೇಡ ಹೇಳಿದ್ರು ಸಹ ನೀವು ನಂಬರ್ 1 ನಲ್ಲಿ ಇರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನನಗೆ ಅನಿಸ್ತದೆ. ಹಾಗೆ ಆ ರೀತಿಯ ಸಾಧನೆಗಳು ನಿಮ್ಮ ಮೂಲಕ ಆಗಲಿ ಅಂತ ಹಾರೈಕೆಯೊಂದಿಗೆ ಲಿಯೋ ಅಧ್ಯಕ್ಷರಾದ ಅವರು ಹೆಮ್ಮೆಯಿಂದ ಹೇಳುವ ನಾನು ಕನ್ನಡತಿ ಅಂತೇಳಿ. ಅವರು ಕನ್ನಡ ಕೇಳುವಾಗ ನಿಜವಾಗ್ಲೂ ಭಾರಿ ಒಂದು ಮೆಲ್ವಿನ್ ಡಿಸೋಜದ ಕನ್ನಡ, ಒಂದು ರೇಚಲ್ಡ್ ಕನ್ನಡ. ಕ್ರಿಶ್ಚಿಯನ್ಗಳು ಕನ್ನಡ ಮಾತಾಡುವಾಗ ಆ ಸ್ಪಷ್ಟತೆ ಆ 2 ಜನರಲ್ಲಿ ನಾನು ನೋಡಿದ್ದು. ಹಾಗೆ ರೇಚಲ್ಗೆ ಲಿಯೋ ಅಧ್ಯಕ್ಷರಾಗಿ 1 ವರ್ಷ ಅತ್ಯುತ್ತಮವಾಗಿ ಲಿಯೋ ಕ್ಲಬ್ ಅನ್ನು ಮುನ್ನಡೆಸಿದ್ದೀರಿ. ಜಿಲ್ಲೆಯಲ್ಲಿ ಪೆರ್ಮನೂರು ಲಿಯೋ ಕ್ಲಬ್ಗೆ ಒಂದು ಸ್ಥಾನವನ್ನು ತಂದು ನಿಲ್ಲಿಸಿದ್ದಕ್ಕಾಗಿ ನಿಮಗೆ ಮತ್ತೆ ನಿಮ್ಮೊಂದಿಗೆ ಕಾರ್ಯದರ್ಶಿಯಾದ ಅಲ್ವಿಯಾ ಹಾಗೆ ಕೋಶಾಧಿಕಾರಿ ಡೆಲ್ಸನ್ ಅವರಿಗೆ ನನ್ನ ಅಭಿನಂದನೆಗಳು. ಲಯನ್ಸ್ ಕ್ಲಬ್ ಪೆರ್ಮನೂರಿನ ಎಲ್ಲ ಸದಸ್ಯರಿಗೆ, ನಿಮ್ಮ ಲಯನ್ಸ್ ಕುಟುಂಬ ಇದೇ ರೀತಿ ಮುಂದಿನ ದಿನಗಳಲ್ಲಿ ಮುಂದುವರಿಯಲಿ ಎನ್ನುವ ಶುಭ ಹಾರೈಕೆಯೊಂದಿಗೆ ನನ್ನ ಮಾತು ಮುಗಿಸುವ ಮುಂಚೆ ಇವತ್ತಿನ ಇನ್ಸ್ಟಾಲಿಂಗ್ ಆಫೀಸರ್ ರೊನಾಲ್ಡ್ ಗೋಮ್ಸ್ ಅವರು ಸಾಧಾರಣ ಈ ವರ್ಷದ ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ಹೇಳಿದ್ರೆ ಎಲ್ಲಿ ನೋಡಿದ್ರು ಸಹ ನಮ್ಮ ರೊನಾಲ್ಡ್ ಗೋಮ್ಸ್ ಅವರ ಇನ್ಸ್ಟಾಲಿಂಗ್ ನೋಡುವಂತ ಅವಕಾಶಗಳು ಬಂದಿದೆ. ಅವರಿಗೆ ಅತ್ಯುತ್ತಮ ಇನ್ಸ್ಟಾಲೇಷನ್ಗಾಗಿ ರೊನಾಲ್ಡ್ ಗೋಮ್ಸ್ ಅವರಿಗೆ ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಲಾಂಗ್ ಲಿವ್ ಲಯನಿಸಂ. ಸಭಾಧ್ಯಕ್ಷರೇ, ಪದಗ್ರಹಣಾಧಿಕಾರಿಗಳೇ, ವೇದಿಕೆ ಮೇಲಿರುವ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ IPMCC ವಸಂತನರವರೇ, ಎಲ್ಲ ಪ್ರೀತಿಯ ಲಯನ್ ಬಂಧುಗಳೇ, ಎಲ್ರಿಗೂ ನಮಸ್ತೆ. ಇವತ್ತಿನ ಪದಗ್ರಹಣ ಕಾರ್ಯಕ್ರಮವನ್ನು ನೋಡುವಾಗ ಯಾವುದೋ ಒಂದು ಸೀನಿಯರ್ ಕ್ಲಬ್ಬಿನ ಹಲವಾರು ವರ್ಷಗಳಿಂದ ಅನುಭವ ಇರುವಂತಹ ಕ್ಲಬ್ಬಿನವರು ಒಂದು ಪದಗ್ರಹಣ ಕಾರ್ಯಕ್ರಮ ನಡೆಸಿದಂತಹ ಒಂದು ಅನುಭವ ನಮಗಾಯಿತು. ಅದಕ್ಕಾಗಿ ಈ ಒಂದು ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದಂತಹ ಲಯನ್ಸ್ ಕ್ಲಬ್ ಪೆರ್ಮನೂರಿನ ಎಲ್ಲ ಸದಸ್ಯರಿಗೆ ಪ್ರಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕೇವಲ 2 ವರ್ಷಗಳ ಹಸುಗೂಸು ಬಿಜೆಯಿಂದ ಪ್ರವರ್ತಿಸಲ್ಪಟ್ಟು ತನ್ನದೇ ಕಾಲಲ್ಲಿ ತಾನು ನಿಂತು ಇವತ್ತು ಜಿಲ್ಲೆಯಲ್ಲಿ ಅತ್ಯುತ್ತಮ ಸೇವಾ ಚಟುವಟಿಕೆಗಳನ್ನು ಮಾಡುತ್ತಾ ಕಳೆದ ವರ್ಷ 5 ವರ್ಷಗಳ ಕೆಳಗಿನ ವಯೋಮಿತಿಯ ಕ್ಲಬ್ಗಳಲ್ಲಿ 8ನೇ ಸ್ಥಾನವನ್ನು ಗಿಟ್ಟಿಸಿಕೊಂಡ ಲಯನ್ಸ್ ಕ್ಲಬ್ ಪೆರ್ಮನೂರಿಗೆ ಖಂಡಿತವಾಗಿಯೂ ಆಧಾರ ಸ್ತಂಭವಾದದ್ದು ಅದರ ಚಾರ್ಟರ್ ಪ್ರೆಸಿಡೆಂಟ್ ಲಯನ್ ಅರುಣ್ ಮೊಂತೇರು ಹಾಗೂ ಅವರ ತಂಡದವರು ಅತ್ಯುತ್ತಮವಾಗಿ ಸೇವೆಯನ್ನು ಮಾಡಿದ್ದಾರೆ. ಮಾತು ಸ್ವಲ್ಪ ಕಡಿಮೆ ಇತ್ತು, ಅದರ ಕೆಲಸ ತುಂಬ ಜಾಸ್ತಿ ಇತ್ತು. ಯಾವಾಗಲೂ ಲಯನ್ಸ್ ವಾಟ್ಸಪ್ ಗ್ರೂಪ್ಗಳಲ್ಲಿ ಪೆರ್ಮನೂರಿನ ಸೇವಾ ಚಟುವಟಿಕೆಯನ್ನು ನಾವು ನೋಡ್ತಾ ಇದ್ದೆವು. ಈ ಒಂದು ಕ್ಲಬ್ಬಿನ ಬೆಳವಣಿಗೆಯಲ್ಲಿ, ಈ ಒಂದು ಯಶಸ್ಸಲ್ಲಿ ಮಹತ್ತರ ಪಾತ್ರ ವಹಿಸಿದ್ದು ಈ ಕ್ಲಬ್ಬಿನಲ್ಲಿ ಹಲವಾರು ಲೇಡಿ ಲಯನ್ಗಳ ಒಂದು ಇನ್ವಾಲ್ವ್ಮೆಂಟ್, ಅದೇ ರೀತಿ ಲಿಯೋ ಸದಸ್ಯರ ಇನ್ವಾಲ್ವ್ಮೆಂಟ್. 2 ವರ್ಷದ ಈ ಒಂದು ಕ್ಲಬ್ಬು 1 ವರ್ಷ ಪೂರೈಸುವಾಗಲೇ ತನ್ನ ಕ್ಲಬ್ಬಿನಲ್ಲಿ ಒಂದು ಲಿಯೋ ಕ್ಲಬ್ಬನ್ನು ಹುಟ್ಟುಹಾಕಿತ್ತು. ಇದು ಇದರ ಬೆಳವಣಿಗೆಗೆ ಕಾರಣವಾಗಿದೆ. ಈ ಲಿಯೋಗಳ ಒಂದು ಶಕ್ತಿ ಈ ಕ್ಲಬ್ಬಿಗೆ ಬೆಳೆಯಲು ತುಂಬ ಕಾರಣವಾಗಿದೆ. ಕೆಲವೊಂದು ಕ್ಲಬ್ಗಳು ಮೆಂಬರನ್ನು ಹಾಕಲಿಕ್ಕೆ ಹೆದರ್ತಾರೆ, ಆದರೆ ಇಲ್ಲಿ ಮೆಂಬರನ್ನು ಹಾಕೋದು ಬಿಡಿ, ಮೆಂಬರನ್ನಂತೂ ಹಾಕಿದ್ದಾರೆ. ಅದೇ ರೀತಿ ಒಂದು ಲಿಯೋ ಕ್ಲಬ್ಬನ್ನು ಬೆಳೆಸಿದ್ದಾರೆ. ಹೇಗೆ ಲಯನ್ಸ್ ಕ್ಲಬ್ ಬೆಳೀತಾ ಉಂಟು ಅದೇ ರೀತಿ ಲಿಯೋ ಕ್ಲಬ್ ಬೆಳೀತಾ ಬಂದು ಈ ಒಂದು ಲಯನ್ಸ್ ಕ್ಲಬ್ ಪೆರ್ಮನೂರು ಎಂಬುದು ಜಿಲ್ಲೆಯಲ್ಲಿ ಒಂದು ಹೆಸರುವಾಸಿ ಕ್ಲಬ್ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ನಾನು ಪೆರ್ಮನೂರು ಕ್ಲಬ್ನ ಎಲ್ಲ ಸದಸ್ಯರಿಗೂ ಮಗದೊಮ್ಮೆ ನನ್ನ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ವರ್ಷ ಈ ಒಂದು ಸುಪ್ರಸಿದ್ಧ ಕ್ಲಬ್ ಅನ್ನು ಮುನ್ನಡೆಸಲು ಒಬ್ಬ ಸುದೃಢ ವ್ಯಕ್ತಿ ಮುಂದೆ ಬಂದಿದ್ದಾರೆ. 100 kg ವೆಯ್ಟ್ ಉಂಟು, ಬಾಡಿ ವೆಯ್ಟ್ ಉಂಟು, ಅದೇ ರೀತಿ ಒಂದು ಸೂಪರ್ ಕಮಾಂಡ್ ಇದೆ ಅಂತಹ ಲಯನ್ ಅಧ್ಯಕ್ಷರು ಲಯನ್ ಪ್ರಶಾಂತ್ ಡಿಸೋಜರ್ ಅವರ ರೂಪದಲ್ಲಿ ಈ ಕ್ಲಬ್ಗೆ ದೊರೆತಿದ್ದಾರೆ. ಅದೇ ರೀತಿ ಉತ್ತಮವಾದ ಸೆಕ್ರೆಟರಿ ಲಯನ್ ಶಾಂತಿ ಡಿಸೋಜರ್ ಅವರು ಹಾಗೂ ಜೋಸೆಫ್ ಡಿಸೋಜರ್ ಅವರು ಅತ್ಯುತ್ತಮ ಒಂದು ಟ್ರೆಜರರ್ ನಿಮಗೆ ದೊರೆತಿದ್ದಾರೆ. ನಿಮ್ಮ ಒಂದು ಮುಂದಾಳತ್ವದಲ್ಲಿ ಲಯನ್ ಸದಸ್ಯರ ಸಹಭಾಗಿತ್ವದಲ್ಲಿ ಈ ಕ್ಲಬ್ ಈ ವರ್ಷ ಅತ್ಯುತ್ತಮವಾಗಿ ಮೂಡಿಬರಲಿ, ಉತ್ತಮ ಸೇವಾ ಚಟುವಟಿಕೆಗಳು ನಿಮ್ಮಿಂದ ದೊರೆಯಲೆಂದು ನಾನು ನಿಮಗೆ ಶುಭವನ್ನು ಹಾರೈಸುತ್ತೇನೆ. ಅದೇ ರೀತಿ ಲಿಯೋ ತಂಡ, ಲಿಯೋ ರಿಷಲ್, ಲಿಯೋ ಅಲ್ವಿಯಾ ಹಾಗೂ ಲಿಯೋ ಡೆಲ್ಸ್ಟನ್, ನಿಮಗೂ ನಾನು ಶುಭವನ್ನು ಹಾರೈಸುತ್ತೇನೆ.
ಪ್ರೀತಿಯ ಬಂಧುಗಳೇ, ಒಂದು 3 ಅನೌನ್ಸ್ಮೆಂಟ್ ಇದೆ, ಪ್ರಕಟಣೆ ಇದೆ. ಒಂದು, MJF ಆಗಲು ಬಯಸುವಂಥ ಎಲ್ಲ ಲಯನ್ ಬಂಧುಗಳಿಗೆ ಜಿಲ್ಲೆಯಿಂದ 20,000 ಸಬ್ಸಿಡಿ ಇದೆ. ಅದೇ ರೀತಿ ಲೇಡಿ ಲಯನ್ಗಳಿಗೆ 25,000 ಸಬ್ಸಿಡಿ ಇದೆ. ಈ ಪ್ರಾಂತ್ಯಕ್ಕೆ ಒಂದು ಶುಭ ಸುದ್ದಿ ಇದೆ. ನಮ್ಮ ಪ್ರಾಂತ್ಯ ಅಧ್ಯಕ್ಷರು ಈ ಜಿಲ್ಲೆಯಲ್ಲಿ, ಈ ಪ್ರಾಂತ್ಯದಲ್ಲಿ ಯಾರೆಲ್ಲ MJF ಆಗಲಿಕ್ಕೆ ಬಯಸ್ತಾರೆ ಅವರಿಗೆ 10,000. ಅದೇ ರೀತಿ ವಲಯ ಅಧ್ಯಕ್ಷರುಗಳು 3 ವಲಯ ಅಧ್ಯಕ್ಷರಿದ್ದಾರೆ. ವಿಕ್ಟರ್ ಮಾರಸ್ ಮೇಲಿದ್ದಾರೆ, ಸುಮಿತ್ರಾ ಹಾಗೂ ತುಲಾರ್ ರಾಯ್ ಅವರು ತಮ್ಮ ಸ್ವಂತಿಕೆಯಿಂದ 5,000 ದೇಣಿಗೆ ನೀಡಲು ಮುಂದೆ ಬಂದಿದ್ದಾರೆ. ಇವಾಗ ವಿಕ್ಟರ್ ಸ್ವಲ್ಪ ಸಂಕಷ್ಟದಲ್ಲಿದ್ದಾರೆ. ಅವರು ಹೇಳಿದ್ರು ಪ್ರಪ್ರಥಮ 5 MJFಗೆ ಮಾತ್ರ ಕೊಡ್ತೇನೆ ಅಂತ. ಈಗ ಇದೇ ಕ್ಲಬ್ನಲ್ಲಿ 5 ಉಂಟು ಸರ್, ನೀವು ರೆಡಿ ಆಗಬೇಕು. ಇದೇ ಕ್ಲಬ್ನಲ್ಲಿ ಆಲ್ರೆಡಿ ನಮ್ಮ ಪ್ರಶಾಂತ್ ರವರು ಜಿಲ್ಲೆಯಲ್ಲಿ ಪ್ರಪ್ರಥಮ PMJF ನೀಡಿದಂತಹ ಒಬ್ಬ ದಾನಿಯಾಗಿದ್ದಾರೆ. ಪ್ರಶಾಂತ್ ರವರು ಅವರಿಗೆ ಇವತ್ತು ನಮ್ಮ ರೀಜನ್ ಚೇರ್ಪರ್ಸನ್ ಉಮಾ ಹೆಗಡೆ ಅವರು ತಮ್ಮ ಸ್ವಂತಿಕೆಯಿಂದ 10,000 ರೂಪಾಯಿ, ಅದೇ ರೀತಿ ವಿಕ್ಟರ್ ಅವರು 5,000 ದೇಣಿಗೆಯನ್ನು ಇದೇ ವೇದಿಕೆಯಲ್ಲಿ ನೀಡುವವರಿದ್ದಾರೆ. ಅದನ್ನು ಪ್ರಶಾಂತ್ ರವರು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಶಾಂತ್ ರವರು 15,000 ರೂಪಾಯಿ ಸ್ವೀಕರಿಸುವಾಗ ಅರುಣ್ ಮೊಂತೆರ್ ಅವರಿಗೆ ತುಂಬಾ ಒಳಗಿಂದ ಒಳಗೆ ಸಂತೋಷ ಆಗಿದೆ. ಅರುಣ್ ಮೊಂತೆರ್ ಅವರು ಆವಾಗಲೇ ನನಗೆ ಹೇಳಿದ್ದಾರೆ, ನಾನು ಈ ವರ್ಷ MJF ಆಗ್ತಾನೆ ಅಂತ ಹೇಳ್ಕೊಂಡು. 2 ಆಯಿತು ಪ್ರಶಾಂತ್ ರವರೇ. ಇನ್ನು ಮೂವರನ್ನು ಹುಡುಕುವಂತ ಕೆಲಸ ಅಧ್ಯಕ್ಷರ ಹಾಗೂ ಕಾರ್ಯದರ್ಶಿ ಟ್ರೆಜರಿಗಿದೆ. ನೀವು ಆಗ್ಬೋದು, ಆಗಬಾರ್ದು ಅಂತೇನಿಲ್ಲ. ಆದರೂ ಮಿನಿಮಮ್ 5 MJF ಈ ಸಲ ನಮಗೆ ಈ ಕ್ಲಬ್ ಇಂದ ದೊರೆಯುತ್ತದೆ ಅಂತ ಹೇಳ್ಕೊಂಡು ಅಧ್ಯಕ್ಷರು ವಾಗ್ದಾನ ನೀಡಿದ್ದಾರೆ. ಓಕೆ, ಇದು MJF ಬಗ್ಗೆ. ಆದರೆ ಮುಂದಕ್ಕೆ ಈ ಪ್ರಾಂತ್ಯ 2, 3 ಮತ್ತು 4 3 ಪ್ರಾಂತ್ಯಗಳಿಗೆ PSC ಸೆಮಿನಾರ್ ಇದೇ ಬರುವ ಜುಲೈ 30ರಂದು ಮಂಗಳೂರಿನ ಲಯನ್ ಸೇವಾ ಮಂದಿರದಲ್ಲಿ ಬೆಳಗಿನ 8:15 ಆರಂಭವಾಗ್ತದೆ. ಲಯನ್ ಪ್ರವೀಣ್ ಶೆಟ್ಟಿ ಅವರ ಮುಖಂಡತ್ವದಲ್ಲಿ ನಡೆಯುವಂತಹ ಈ ಒಂದು PST ಸೆಮಿನಾರಿಗೆ ತಾವೆಲ್ಲರೂ ಬರಬೇಕು. ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. 2ನೇ ಅನೌನ್ಸ್ಮೆಂಟ್, 3ನೇ ಅನೌನ್ಸ್ಮೆಂಟ್, ನಮ್ಮ ಜಿಲ್ಲೆಯ ಕ್ಯಾಬಿನೆಟ್ ಇನ್ಸ್ಟಾಲೇಷನ್ ದಿಯಾ ಆಗಸ್ಟ್ 12ರಂದು ಮಂಗಳೂರಿನ ಫಾದರ್ ಮುಲ್ಲರ್ಸ್ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿಕ್ಕಿದೆ. ನನಗೆ ಮೋಹನ್ ಕೊಪ್ಪಲ್ ನೋಡುವಾಗ ಯಾಕೋ 13 ಬರ್ತಾ ಉಂಟು, ಯಾವಾಗಲೂ ಗೊತ್ತಿಲ್ಲ ಯಾಕಂತ ಹೇಳ್ಕೊಂಡು. ಅವರ ಮುಖ ನೋಡಿದರೆ 12 ಬರೋದಿಲ್ಲ, 13 ಬರುತ್ತೆ. ಹೌದು, ನಮ್ಮ ಜಿಲ್ಲೆಯ ಕ್ಯಾಬಿನೆಟ್ ಇನ್ಸ್ಟಾಲೇಷನ್ ಆಗಸ್ಟ್ 12ರಂದು ಮಂಗಳೂರಿನ ಫಾದರ್ ಮುಲ್ಲರ್ ಕನ್ವೆನ್ಷನ್ ಸೆಂಟರ್ ನಡೆಯಲಿಕ್ಕಿದೆ. ಅದೇ ರೀತಿ ಪ್ರಥಮ ಸಂಪುಟ ಸಭೆಯು ವಿಜಯ್ ಚರ್ಚ್ ಹಾಲ್ನಲ್ಲಿ ಆಗಸ್ಟ್ 13ರಂದು ಬೆಳಗಿನ 10 ಗಂಟೆಗೆ ನಡೆಯಲಿಕ್ಕಿದೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರ ಯಶಸ್ಸಿಗೆ ಕಾರಣೀಕರ್ತರಾಗಬೇಕಂತ ಕೇಳಿಕೊಳ್ಳುತ್ತಾ, ವೇದಿಕೆಯಲ್ಲಿರುವ ನಮ್ಮ ಒಂದನ್ನು ಮರೆತು ಬಿಟ್ಟಿದ್ದೇನೆ ಸರ್, ನಮ್ಮ ಇವತ್ತಿನ ಇನ್ಸ್ಟಾಲೇಷನ್ ಆಫೀಸರ್ ಲಯನ್ ರೊನಾಲ್ಡ್ ಗೋಮ್ಸ್ರವರು ಈ ಒಂದು ಪ್ರಾಂತ್ಯದಲ್ಲಿ, ಲಯನ್ ಉಮಾ ಹೆಗಡೆ ಅವರ 4ನೇ ಪ್ರಾಂತ್ಯದಲ್ಲಿ ಸರಿಸುಮಾರು 99% ಎಲ್ಲ ಇನ್ಸ್ಟಾಲೇಷನ್ ಮಾಡಿದ್ದು ಗೋಮ್ಸ್ರವರು. ಕಾರಣ ಏನು ನನಗೆ ಗೊತ್ತಿಲ್ಲ ಸರ್, ಆದರೆ ನೋಡಿದ್ದೇನೆ ಎಲ್ಲ ಒಂದು ಕ್ಲಬ್ ಬಿಟ್ಟು ಉಳಿದೆಲ್ಲ ಕ್ಲಬ್ಗಳಲ್ಲಿ ಇನ್ಸ್ಟಾಲೇಷನ್ ಮಾಡಿದ ಲಯನ್ ರೊನಾಲ್ಡ್ ಗೋಮ್ಸ್ರವರು. ಅದಕ್ಕೆ ಅರ್ಹವಾಗಿ ನಿಮಗೆ ಇವತ್ತು ಕೊಂಬು ಸಿಕ್ಕಿದೆ. ಹೌದು, ನಿಮಗೆ ಇವತ್ತು ಸನ್ಮಾನ ಮಾಡುವ ನಿಮಗೆ ಕೊಂಬು ಕೊಟ್ಟಿದ್ದಾರೆ. ನಮ್ಮ PDGಗೆ ಇವತ್ತು ಕೊಂಬು ಬಂದಿದೆ. ಅದಕ್ಕೋಸ್ಕರ ನಿಮಗೂ ನಾನು ಶುಭವನ್ನು ಹಾರೈಸ್ತಾ, ಮುಂದಿನ ದಿನಗಳಲ್ಲಿ ಎಲ್ಲವೂ ಒಳಿತಾಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಅಭಿನಂದಿಸುತ್ತಾ ಮನದಾಳದ ಮಾತುಗಳಿಂದ ಶುಭ ಹಾರೈಸಿದ್ದಕ್ಕೆ ಹಾಗೂ ತಮ್ಮ ಕೆಲವು ತಿಳುವಳಿಕೆಗಳನ್ನು ನಮ್ಮ ಮುಂದಿಟ್ಟದ್ದಕ್ಕೆ ವಂದನೆಗಳು ಸರ್. ತಮಗೆ ಲಯನ್ ಆಸ್ವಾಲ್ಡ್ ಡಿಸೋಜಾ ಅಧ್ಯಕ್ಷರಾಗಿ ಹಾಗೂ ಕೆಲವು ಕಿವಿ ಮಾತುಗಳನ್ನು ನಮಗೆ ಹೇಳುತ್ತಾ ನಮ್ಮ ಕ್ಲಬ್ಬಿಗೆ ಬೆನ್ನೆಲುಬಾಗಿ ನಿಂತಹ ನಮ್ಮ ಪ್ರೀತಿಯ ಪ್ರವೀಣ್ ಶೆಟ್ಟಿ, ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ GCT ಇವರಿಂದ ಶುಭ ಸಂಶನೆ. ಪೆರ್ಮನೂರು ಸಂಸ್ಥೆಯ ನೂತನ ಅಧ್ಯಕ್ಷರಾದಂತಹ ಪ್ರಶಾಂತ್ ಅವರೇ, ಇಂದಿನ ಪದಗ್ರಹಣಾಧಿಕಾರಿ ನಮ್ಮ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ರೋನಾಲ್ಡ್ ಗೋಮ್ಸರ್ ಅವರೇ, ವೇದಿಕೆಯಲ್ಲಿ ಹಾಗೂ ಮುಂಭಾಗದಲ್ಲಿ ಹಾಸಿರುವಂತಹ ಎಲ್ಲ ಲಯನ್ಸ್ ಬಂಧುಗಳೇ, ಭಾಳಷ್ಟು ಸಂತೋಷ ಆಗ್ತಾ ಇದೆ. 2021 ಆಗಸ್ಟ್ 17ರಂದು ಉದ್ಘಾಟನೆಗೊಂಡಂಥ ಈ ಸಂಸ್ಥೆ ನಮ್ಮ ಅರುಣ್ ಮೊಂತೆರ್ ಅವರ ನೇತೃತ್ವದಲ್ಲಿ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಅತ್ಯುತ್ತಮ ಸೇವಾ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಜಿಲ್ಲೆಯಲ್ಲಿ ಒಂದು ಅತ್ಯುತ್ತಮ ಕ್ಲಬ್ ಆಗಿ ಮೂಡಿ ಬಂದಿದೆ. ನಮಗೆ ಯಾಕೆ ಖುಷಿ ಆಗ್ತದೆ ಅಂತ ಹೇಳಿದ್ರೆ, ನಮ್ಮ IPMCC ವಸಂತ್ ಕುಮಾರ್ ಶೆಟ್ಟಿ ಅವರು ಜಿಲ್ಲಾ ರಾಜ್ಯಪಾಲರ ಸಂದರ್ಭದಲ್ಲಿ GMT ಕೋಆರ್ಡಿನೇಟರ್ ಆಗಿ ನಾನಾಗಿದ್ದೆ.
ಆವಾಗ ಮಾಡಿದಂಥ 12 ಕ್ಲಬ್ಗಳಲ್ಲಿ ಪ್ರಪ್ರಥಮ ಕ್ಲಬ್ ಆಗಿ ಉದ್ಘಾಟನೆಗೊಂಡಂಥ ಸಂಸ್ಥೆ ನಮ್ಮ ಪೆರ್ಮನೂರು ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂಸ್ಥೆಯ ಹುಟ್ಟಿಗೆ ಕಾರಣೀಕರ್ತರಾದಂತಹ ಅವರ ಎಕ್ಸ್ಟೆನ್ಷನ್ ಚೇರ್ಪರ್ಸನ್ ನನ್ನ ಆತ್ಮೀಯ ಮಿತ್ರರಾದಂಥ ಪ್ರಶಾಂತ್ ಅವರಿಗೆ ಹಾಗೂ ನಮ್ಮ ವಿಜಯ್ ಸಂಸ್ಥೆಯ ಪ್ರವರ್ತಿಸಿದಂಥ ವಿಜಯ್ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ನನ್ನ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಳೆದ ವರ್ಷ ಪ್ರಥಮ ವರ್ಷದಲ್ಲಿ ಅರುಣ್ ಅವರು ಅಧ್ಯಕ್ಷರಾಗಿದ್ದರು. ಅಂದರೆ 1 ಇಯರ್ ಕಂಪ್ಲೀಟ್ ಆಗಿರಲಿಲ್ಲ. ಅದರಿಂದ ಕಳೆದ ವರ್ಷ ಸಹ ಅಧ್ಯಕ್ಷರಾಗಿ ಅರುಣ್ ಅವರು ಮುಂದುವರಿಸಿದರು. ಅದರ ಪದಗ್ರಹಣ ಕಾರ್ಯಕ್ರಮನ ಇನ್ಸ್ಟಾಲಿಂಗ್ ಆಫೀಸರ್ ಆಗಿ ಆ ಪದಗ್ರಹಣ ಕಾರ್ಯಕ್ರಮವನ್ನು ನಡೆಸುವಂಥ ಅವಕಾಶ ನನಗೆ ಕೊಟ್ಟದ್ದಕ್ಕೆ ನಿಮಗೆ ಅಭಿನಂದನೆಗಳನ್ನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅತ್ಯುತ್ತಮ ಸೇವೆಯನ್ನು ಮಾಡಿದಂಥ ಅರುಣ್ ಮಂತೇರು ಹಾಗೂ ಜೆಸಿಂತಾ ಮೆಂಡೋನ್ಸ್ ಹಾಗೂ ರೋಹನ್ ಫೆರರ್ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ವರ್ಷ ಈ ಸಂಸ್ಥೆಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂತಹ ಪ್ರಶಾಂತ್ ಅವರ ಬಗ್ಗೆ ಪ್ರಾಯಶಃ ನನಗಿಂತ ಜಾಸ್ತಿ ನಿಮಗೆ ಗೊತ್ತಿರಬಹುದು. ಒಬ್ಬ ಕ್ರಿಯಾಶೀಲ ವ್ಯಕ್ತಿತ್ವದ ನಮ್ಮ ಲಯನ್ಸ್ ಸದಸ್ಯ. 2 ವರ್ಷಗಳಲ್ಲಿ ಜಿಲ್ಲೆಯಲ್ಲಿ ಎಲ್ರಿಗೂ ಪೆರ್ಮನೂರು ಸಂಸ್ಥೆ ಅಂತ ಹೇಳಿದ್ರೆ ಪ್ರಶಾಂತ್ ಎನ್ನುವಂಥ ರೀತಿಯಲ್ಲಿ ಅದನ್ನು ಮುಂದುವರಿಸಿದಂಥ ಪ್ರಶಾಂತ್ ಅವರಿಗೆ ನಾನು ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಳೆದ ವರ್ಷ ನೂತನ ಲಿಯೋ ಸಂಸ್ಥೆ ಇಲ್ಲಿ ಉದಯ ಆಯಿತು. ರಿಶಾಲ್ ಡಿಸೋಜರ್ ಅವರ ನೇತೃತ್ವದಲ್ಲಿ ಜಿಲ್ಲೆ ಆಗತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಈ ಸಂಸ್ಥೆ ಭಾಗವಹಿಸಿದೆ. ಶಟಲ್ ಬ್ಯಾಡ್ಮಿಂಟನ್ ಕಾಂಪಿಟೇಷನ್ ಆಗಿರ್ಬೋದು, ಅದರಲ್ಲಿ ಅಥವಾ ಕ್ರಿಸ್ಮಸ್ ಕ್ಯಾರಲ್ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಪ್ರೈಸ್ ಈ ಸಂಸ್ಥೆಗೆ ಬಂದಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಥವಾ ನಮ್ಮ ಕ್ರಿಸ್ಮಸ್ನ ಸ್ಟಾರ್ ಕಾಂಪಿಟೇಷನ್ಸ್ ಅಲ್ಲಿ ಅದರಲ್ಲಿ ಫಸ್ಟ್ ಪ್ರೈಸ್ ಬಂದಿದೆ. ಫುಡ್ ಫೆಸ್ಟಿವಲ್ ಸೆಕೆಂಡ್ ಪ್ರೈಸ್ ಬಂದಿದೆ. ಸ್ಪೋರ್ಟ್ಸ್, LPL ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ ಒಂದು ನೂತನ ಸಂಸ್ಥೆಯ ಒಂದು ಅತ್ಯುತ್ತಮ ಸಂಸ್ಥೆ ಅಂತ ಹೇಳಿದ್ರೆ ನಾನು ಪೆರ್ಮನೂರು ಫೋಕಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರಶಾಂತ್ ಅವರ ತಂಡಕ್ಕೆ ಹಾಗೂ ರಿಶಲ್ ಅವರಿಗೆ ನಾನು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ವರ್ಷದ ಇಂದಿನ ಪದಗ್ರಹಣಾಧಿಕಾರಿ ನಮ್ಮ ರೋನಾಲ್ಡ್ ಗೋಮ್ಸ್ ಸರ್ ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಒಂದು ಅತ್ಯುತ್ತಮ ಸಂದೇಶವನ್ನು ನೀಡಿದ್ದಾರೆ. ಇವತ್ತು ಸಹ ಒಂದು ಒಳ್ಳೆ ಸಂದೇಶವನ್ನು, ಲೀಡರ್ ಅಂದ್ರೆ ಯಾವ ರೀತಿ ಇರಬೇಕು ಅಂತ ಸಂದೇಶವನ್ನು ನೀಡಿದ್ದಾರೆ. ನಿನ್ನೆ ಕಂಕನಡಿ ಪಡಿಲಲ್ಲಿ ಒಂದು ಬಹಳ ಉತ್ತಮ ಸಂದೇಶವನ್ನು ನೀಡಿದ್ದಾರೆ. ಭಕ್ತಿಯು ವಿವಿಧ ಭಾವದೊಂದಿಗೆ ಮೂಡಿ ಬಂದಾಗ ಯಾವ ರೀತಿಯಲ್ಲಿ ಪ್ರವರ್ತಿಸಲ್ಪಡ್ತದೆ ಅಂತ ಸಂದೇಶವನ್ನು ನೀಡಿದ್ದಾರೆ. ಸ್ಟಿಲ್ ಐ ರಿಮೆಂಬರ್ ದಟ್ ವರ್ಡ್ಸ್. ವಿಶ್ ಆಲ್ ದ ಬೆಸ್ಟ್ ಸರ್. ಈ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ. ಈ ಸಂಸ್ಥೆಗೆ ಮಾರ್ಗದರ್ಶನಕರಾಗಿ ಅಲ್ಲ, ಈ ಸಂಸ್ಥೆಯ ಜೊತೆ ನಿರಂತರವಾಗಿ ನಾನಿದ್ದೇನೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಕೃತಜ್ಞತೆಯು ಸದ್ಗುಣಗಳಲ್ಲಿ ಶ್ರೇಷ್ಠವಾದದ್ದು ಮಾತ್ರವಲ್ಲ, ಇತರ ಎಲ್ಲದರ ಮೂಲವಾಗಿದೆ. ನೆರೆದಿರುವ ಎಲ್ಲರಿಗೂ ಶುಭ ಸಂಜೆಯ ನಮನಗಳು. ಮೊಟ್ಟ ಮೊದಲಾಗಿ ಇವತ್ತಿನ ಈ ಸುಂದರ ದಿನವನ್ನು ದಯಪಾಲಿಸಿದ ಸರ್ವಶಕ್ತ ದೇವರಿಗೆ ಕೃತಜ್ಞತೆಯನ್ನು ಕೋರುತ್ತೇನೆ. ಇಂದಿನ ಕಾರ್ಯಕ್ರಮವನ್ನು ಅತ್ಯುನ್ನತವಾಗಿ ನೆರವೇರಿಸಿಕೊಟ್ಟಂತಹ ಇನ್ಸ್ಟಾಲೇಷನ್ ಆಫೀಸರ್ ಲಯನ್ ರೊನಾಲ್ಡ್ ಗೋಮ್ಸ್ ಹಾಗೂ ಅವರ ಪತ್ನಿ ಅನಿತಾ ಗೋಮ್ಸ್ ರವರಿಗೂ ನಮ್ಮೆಲ್ಲ ಲಯನ್ ಸದಸ್ಯರ ಪರವಾಗಿ ಗೌರವಪೂರ್ವಿತ ಧನ್ಯವಾದವನ್ನು ಕೋರುತ್ತೇನೆ. ಈ ಪದಪ್ರದಾನ ಕಾರ್ಯಕ್ರಮಕ್ಕೆ ಹಾಜರಾಗಿ ವೇದಿಕೆಯಲ್ಲಿ ಉಪಸ್ಥಿತಿಯಲ್ಲಿರುವ ಡಿಸ್ಟ್ರಿಕ್ಟ್ ಕ್ಯಾಬಿನೆಟ್ ಸೆಕ್ರೆಟರಿ ಒಸ್ವಾಲ್ಡ್ ಡಿಸೋಜಾ ಹಾಗೂ ಜರ್ಸಿ RC ಉಮಾ ಹೆಗ್ಡೆ ಹಾಗೂ ಜರ್ಸಿ ವಿಕ್ಟರ್ ಮೋರಸ್ ರವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ ನಮ್ಮ ಲಯನ್ ಕ್ಲಬ್ನ ಸ್ಥಾಪಕ ಅಧ್ಯಕ್ಷರಾದ ಲಯನ್ ಅರುಣ್ ಮಂತೇರವರಿಗೆ, ಕಾರ್ಯದರ್ಶಿ ಜೆಸಿಂತಾ ಮೆಂಡೋನ್ಸ್ ಅವರಿಗೆ ಮತ್ತು ಕೋಶಾಧಿಕಾರಿ ಲಯನ್ ರೋಹನ್ ಫೆರರ್ ಅವರಿಗೆ ಧನ್ಯವಾದ. ನೀವು 2 ವರ್ಷದಿಂದ ನೀಡಿದ ಎಲ್ಲ ಸೇವೆ ಮತ್ತು ಸಹಕಾರಕ್ಕೆ ನಮ್ಮೆಲ್ಲ ಸದಸ್ಯರ ಪರವಾಗಿ ಅನಂತ ಧನ್ಯವಾದಗಳು ಕೋರುತ್ತೇನೆ. ಇನ್ನು ಮುಂದೆ ನಿಮ್ಮ ಸಹಕಾರವನ್ನು ಬಯಸುತ್ತೇನೆ. ಹಾಗೂ ನಮ್ಮ ಪೆರ್ಮನೂರು ಲಿಯೋ ಕ್ಲಬ್ಬಿನ ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಜರರ್ ನಿಮಗೂ ನಮ್ಮ ಲಯನ್ಸ್ ಪರವಾಗಿ ಧನ್ಯವಾದ. ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಲಯನ್ಸ್ ಗಣ್ಯರಿಗೂ ಮತ್ತು ಎಲ್ಲ ಲಯನ್ಸ್ ಕ್ಲಬ್ಬಿನ PST ಮತ್ತು ಸದಸ್ಯರಿಗೂ ನಮ್ಮ ಲಯನ್ಸ್ ಕ್ಲಬ್ಬಿನ ಪರವಾಗಿ ಧನ್ಯವಾದವನ್ನು ಕೋರುತ್ತೇನೆ. ನಮ್ಮ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದ ಲಯನ್ ಸಿಸಿಲಿಯಾರವರಿಗೂ ನಮ್ಮ ಲಯನ್ಸ್ ಕ್ಲಬ್ಬಿನ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನಾ ಗೀತೆಯನ್ನು ಆಡಿದ ನಮ್ಮ ಲಿಯೋ ಸದಸ್ಯರಿಗೂ ಹಾಗೂ ಲಯನ್ ಕೆನೆತ್ ರವರಿಗೂ, ಧ್ವಜವಂದನೆ ಮಾಡಿರುವಂಥ ಲಯನ್ ಜೋಸೆಫ್ ಮತ್ತು ಲಯನ್ ನೀತಿ ಸಂಹಿತೆಯನ್ನು ಓದಿದ ಲಿಯೋ ಮೆಲ್ರಾಯ್ ರವರಿಗೂ ಧನ್ಯವಾದವನ್ನು ಕೋರುತ್ತೇನೆ.
ಈ ಕಾರ್ಯಕ್ರಮವನ್ನು ನೆರವೇರಿಸಲು ಈ ಸುಂದರ ಸಭಾಂಗಣವನ್ನು ನೀಡಿದ ಕುಲಾಲ ಸಮುದಾಯ ಭವನದ ಕಾರ್ಯದರ್ಶಿ ಶ್ರೀಯುತ ಪ್ರಕಾಶ್ ರವರಿಗೂ, ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಿರುವಂತಹ ಲಯನ್ ಮಾರ್ಸೆಲ್ ಟೆಲ್ಲಿಸ್ ರವರಿಗೂ, ವಿಡಿಯೋಗ್ರಫಿಯನ್ನು ಮಾಡಿದ ಕುರಾಲ್ ಮೀಡಿಯಾದವರಿಗೂ, ಫೋಟೋಗ್ರಫಿ ಮಾಡಿದ ಸ್ಟಾರ್ ಸ್ಟುಡಿಯೋ ಮಾಲಕ ಪ್ರಶಾಂತ್ ರವರಿಗೂ, ಸೌಂಡ್ ಸಿಸ್ಟಮ್ ಒದಗಿಸಿದ ಮನೋಜ್ ರವರಿಗೂ ನಮ್ಮ ಕ್ಲಬ್ಬಿನ ಪರವಾಗಿ ಧನ್ಯವಾದಗಳು. ಪ್ರಸ್ತುತ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಲಯನ್ ಪ್ರಶಾಂತ್ ಡಿಸೋಜಾ ಮತ್ತು ಕೋಶಾಧಿಕಾರಿ ಲಯನ್ ಜೋಸೆಫ್, ನಿಮಗೂ ಮತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಲು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಶ್ರಮಪಟ್ಟು ತನುಮನ ಧನದಿಂದ ಸಹಕರಿಸಿದ ನಮ್ಮೆಲ್ಲ ಸದಸ್ಯರಿಗೂ ಧನ್ಯವಾದವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಕೊನೆಗೆ ಊಟದ ಸಮಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡುವಂಥ ನಮ್ಮ ಲಿಯೋ ಸದಸ್ಯರಿಗೂ ಹಾಗೂ ಲಯನ್ ಸದಸ್ಯರಿಗೂ ಧನ್ಯವಾದಗಳನ್ನು ಕೋರುತ್ತೇನೆ.